यशोधनन्दन व्रजनरञ्जन यमुनतीरा वनचारी यमुनतीरा वनचारी जयुराधमाधव कुञ्ज बिहारी जयुराधमाधव कुञ्ज बिहारी हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे हरे अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं वन्देऽहं श्रीगुरु श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्ण चैतन्य देवं श्रीराधा कृष्णपादान् सहगण ललिता श्रीविशाखान्वितांश हे कृष्णा करुणा सिन्धो दीनबन्धो जगत्पते गोपीश गोपिका कान्ता राधा कान्ता नमोस्तुते तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। नमो ओं विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिति नामिने नमस्ते सरस्वती देवी गौरवाणी प्रचारिणि निर्विशेष शून्यवादि पाश्चात्य देशतारिणि जयो श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद हरे कृष्ण 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 हरे 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 राम राम हरे हरे ಹರೇ ಕೃಷ್ಣ ಎಲ್ಲರಿಗೂ 18 ದಿನಗಳ ಭಗವದ್ಗೀತೆ ತರಗತಿ ಮಂಗಳೂರು ಇಸ್ಕಾನ್ ಅವರು ಆಯೋಜಿಸಿರುವ ಈ ಭಗವದ್ಗೀತೆಯ ತರಗತಿಗಳಿಗೆ ಸ್ವಾಗತ. ಇವತ್ತಿನ ಅಧ್ಯಾಯ 10 ವಿಭೂತಿ ಯೋಗ. ಅಧ್ಯಾಯದ ಹೆಸರು ಭಗವಂತನ ಐಶ್ವರ್ಯಗಳ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳಿಕ್ಕಿದ್ದೀವಿ. ಮಾತಾಜಿ ಶ್ಲೋಕ ಸ್ಟಾರ್ಟ್ ಮಾಡೋಣ. ಆಯ್ತು. ಮೊದಲನೇ ಶ್ಲೋಕ ಮಾತಾಜಿ. ಶ್ರೀ ಭಗವಾನ್ ಉವಾಚ ಭೂಯಾ ಏವ ಮಹಾಭಾವೋ ಶೃಣು ಮೇ ಪರಮಂ ವಚಃ ಯತ್ತೇ ಅಹಂ ಪ್ರಿಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಾಯ. ಎರಡನೇದು ಮಾತಾಜಿ. ಮೇ ವಿದುಃ ಸುರಗಣ ಪ್ರಭವಂ ನ ಮಹರ್ಷಯಾಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. 4 ಮತ್ತು 5 ಮಾತಾಜಿ. ಬುದ್ಧಿರ್ಜ್ಞಾನ ಸಮ್ಮೋಹ ಕ್ಷಮಾ ಸತ್ಯಂ ಧಮ ಶಮಃ ಸುಖ ದುಃಖ ಭವೋ ಅಭಾವೋ ಭಯಂ ಚಾಭಯಮೇವ ಚ ಅಹಿಂಸಾ ಸಮತಾ ತುಷ್ಟಿಸ್ತಪೋದಾನಂ ಯಶೋ ಅಯಶಃ ಭವಂತಿ ಭಾವ ಭೂತಾನಾಂ ಮತ್ತ ಏವ ಪೃಥಗ್ವಿದಾಃ. 7ನೇದು ಮಾತಾಜಿ. ಏತಂ ವಿಭೂತಿಂ ಯೋಗಂ ಚ ಮಮ ಯೋ ವೇತಿ ತತ್ವತಃ ಸೋ ಅವಿಕಲ್ಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ. 8 ಮಾತಾಜಿ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ.
ಒಂಬತ್ತು ಬರ್ತದೆ, ಒಂಬತ್ತು. ಹಾ ಮಾತಾಜಿ. ಮಚ್ಚಿತ್ತ ಪ್ರಾಣ ಬೋಧಯಂತ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. 10ನೇದು ಮಾತಾಜಿ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಏನ ಉಪಯಾಂತಿ ತೇ. 11 ಮಾತಾಜಿ. ತೇಷಾಂ ಏವ ಅನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ಥ ಜ್ಞಾನದೀಪೇನ ಭಾಸ್ವತ. 12, 13 ಮಾತಾಜಿ. ಪರಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಮಜಂ ವಿಭುಂ ಅಹುಸ್ತ್ವಾಂ ಋಷಯಃ ಸರ್ವೇ ದೇವರ್ಷಿರ್ನಾರದಾಸ್ತಥಾ ಅಸಿತೋ ದೇವಲೋ ವ್ಯಾಸ ಸ್ವಯಂ ಚೈವ ಪ್ರವಿಶೀಮೆ. ಮಾತಾಜಿ ಕಾಣಿಸ್ತಿಲ್ಲಲ್ಲ ಮಾತಾಜಿ? 13 ಅಲ್ವಾ ಮಾತಾಜಿ? 13, 12, 13 ಆಯ್ತು ಮಾತಾಜಿ. ಮಾತಾಜಿ ಸ್ಕ್ರೀನ್ ಕಾಣಿಸ್ತಿದ್ಯಾ ಮಾತಾಜಿ ನಿಮ್ಗೆ? ಕಾಣಿಸ್ತಿದೆ ಅಂದ್ರೆ ಸಣ್ಣ ಸ್ವಲ್ಪ. ನಾನ್ ಬುಕ್ಕಲ್ಲಿ ಓದ್ತಿದ್ದೀನಿ ಮಾತಾಜಿ. 12, 13 ಇದೆ ಶ್ಲೋಕ ಮಾತಾಜಿ. ಆಯ್ತು ಮಾತಾಜಿ, ಇಲ್ಲಿ ನನಗೆ ಅಪ್ಡೇಟ್ ಆಗ್ತಾ ಇದೆ ಸಿಸ್ಟಮ್ ನಂದು. ಅದೇ ಒಂದ್ ಹ್ಯಾಂಗರ್ ನಿಮಿಷ. ಹಾ ಮಾತಾಜಿ, ಒಂದ್ ನಿಮಿಷ. ಈಗ ಮಾತಾಜಿ ಕಾಣಿಸ್ತಿದ್ಯಾ ಮಾತಾಜಿ? ಕಾಣಿಸ್ತಿದೆ ಮಾತಾಜಿ. 14, 15 ಮಾತಾಜಿ. ಸರ್ವಮೇತದೃತಂ ಮನ್ಯೆ ಯನ್ಮಾಂ ವದಸಿ ಕೇಶವ ನ ಹಿತೆ ಭಗವಾನ್ ವ್ಯಕ್ತಿಂ ವಿದುರ್ದೇವ ನ ದಾನವಾಃ. 15 ಸ್ವಯಂ ಏವ ಆತ್ಮಾನಂ ವೇತ್ತತ್ವಂ ಪುರುಷ ಉತ್ತಮ ಭೂತ ಭಾವನ ಭೂತ ಈಶ ದೇವ ಜಗತ್ಪತೆ. ವಕ್ತುಂ ಅರ್ಹಸಿ ಅಶೇಷೇಣ ದಿವ್ಯ ಹಿ ಆತ್ಮ ವಿಭೂತಯಾಃ ಯಾಭಿ ವಿಭೂತಭಿ ಲೋಕಾನ್ ಇಮಾನ್ ತ್ವಂ ವ್ಯಾಪ್ಯ ತಿಷ್ಟಸಿ. 17, 18 ಮಾತಾಜಿ. ಕಥಂ ವಿದ್ಯಾಮಹಂ ಯೋಗಿಸ್ತ್ವಂ ಸದಾ ಪರಿಚಿಂತಯನ್ ಕೇಷು ಕೇಷು ಚ ಭಾವೇಷು ಚಿಂತ್ಯ ಅಸಿ ಭಗವನ್ಮಯಾ ವಿಸ್ತರೇಣ ಆತ್ಮಾನ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯ ಕಥಯ ತೃಪ್ತಿರ್ಹಿ ಶೃಣ್ವತೋ ನಾಸ್ತಿ ಮೇ ಅಮೃತಂ. 20 ಮಾತಾಜಿ. ಅಹಂ ಆತ್ಮ ಗುಡಾಕೇಶ ಸರ್ವಭೂತಾಶ್ರಯ ಸ್ಥಿತಃ ಅಹಂ ಆದಿ ಚ ಮಧ್ಯಂ ಚ ಭೂತಾನಾಮಾಂತ ಏವ ಚ. 21 ಮಾತಾಜಿ. ಆದಿತ್ಯ ನಾಮಹಂ ವಿಷ್ಣುರ್ಜ್ಯೋತಿಷಂ ರವಿರಂಶುಮಾನ್ ಮರೀಚಿರ್ಮ ಋತಮಸ್ಮಿ ನಕ್ಷತ್ರಾಣಮಹಂ ಶಶಿ. 23 ಮಾತಾಜಿ. ರುದ್ರಾಣಂ ಶಂಕರ ಚ ಅಸ್ಮಿ ವಿತ್ತ ಈಶ ಯಕ್ಷ ರಕ್ಷಸಾಂ ವಸುನಾಂ ಪಾವಕ ಚ ಅಸ್ಮಿ ಮೇರು ಶಿಖರಿಣಾಂ ಅಹಂ. 24 ಮಾತಾಜಿ. ಪುರುಧಸಾಂ ಚ ಮುಖ್ಯಂ ಮಾ ವಿದ್ಧಿ ಪಾರ್ಥ ಬೃಹಸ್ಪತಿಂ ಸೇನಾನಿ ನಾಮಹಂ ಸ್ಕಂದ ಸರಸಾಮಾಸ್ಮಿ ಸಾಗರಃ. 25 ಮಾತಾಜಿ. ಮಹರ್ಷಿಣಾಂ ಭೃಗುರಹಂ ಮಹರ್ಷಿಣಾಂ ಭೃಗು ಅಹಂ ಗಿರಾಂ ಅಸ್ತಿ ಏಕಂ ಅಕ್ಷರಂ ಯಜ್ಞಾನಾಂ ಜಪಯಜ್ಞ ಅಸ್ಮಿ ಸ್ಥಾವರಾಣಾಂ ಹಿಮಾಲಯಃ. 26 ಮಾತಾಜಿ. ಅಶ್ವತ್ಥ ಸರ್ವವೃಕ್ಷಾಣಾಂ ದೇವರ್ಷೀಣಾಂ ಚ ನಾರದಃ ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿಃ. 28 ಮಾತಾಜಿ. ಆಯುಧಾನಾಮಹಂ ವಜ್ರಂ ಧೇನುನಾಮಸ್ಮಿ ಕಾಮಧುಕ್
ಪ್ರಜನಶ್ಚಾಸ್ಮಿ ಕಂದರ್ಪ ಸರ್ಪಾಣಾಮಾಸ್ಮಿ ವಾಸುಕಿಃ. 29 ಮಾತಾಜಿ. ಅನಂತಾಶ್ಚಾಸ್ಮಿ ನಾಗಾನಾಂ ವರುಣೋ ಯಾದಸಾಮಹಂ ಪಿತೃನಾಮಾರ್ಯಾಂ ಚಾಸ್ಮಿ ಯಮಃ ಸಂಯಮತಾಮಹಂ. 30 ಮಾತಾಜಿ. ಪ್ರಹ್ಲಾದ ಚ ಅಸ್ತಿ ದೈತ್ಯಾನಾಂ ಕಾಲ ಕಲಯತಾಂ ಅಹಂ ಮೃಗಾಣಾಂ ಚ ಮೃಗ ಇಂದ್ರ ಅಹಂ ವೈನತೇಯ ಚ ಪಕ್ಷಿಣಾಂ. 32 ಮಾತಾಜಿ. ಸರ್ಗಾಣಂ ಆದಿ ಅಂತ ಚ ಮಧ್ಯಂ ಚ ಏವ ಅಹಂ ಅರ್ಜುನ ಅಧ್ಯಾತ್ಮ ವಿದ್ಯಾನಾಂ ವಾದ ಪ್ರವದತಾಂ ಅಹಂ. 33 ಮಾತಾಜಿ. ಅಕ್ಷರಾಣಾಂ ಅಕ್ಷರ ಅಸ್ತಿ ದ್ವಂದ್ವ ಸಮಾಸಿಕಸ್ಯ ಚ ಅಹಂ ಏವ ಅಕ್ಷಯ ಕಾಲ ಧಾತ ಅಹಂ ವಿಶ್ವಥಾಮುಖಃ. 34 ಮಾತಾಜಿ. ಮೃತ್ಯು ಸರ್ವಹರ ಚ ಅಹಂ ಉದ್ಭವ ಚ ಭವಿಷ್ಯತಾಂ ಕೀರ್ತಿ ಶ್ರೀ ವಾಕ್ ಚ ಸ್ಮೃತಿ ಮೇಧಾ ಧೃತಿ ಕ್ಷಮಾಃ. 35 ಮಾತಾಜಿ. ಬೃಹತ್ ಸಾಮ ತಥಾ ಸಾಮ್ನಾಂ ಗಾಯತ್ರಿ ಛಂದಸಾಮಹಂ ಮಾಸಾನಾಂ ಮಾರ್ಗಶೀರ್ಷೋ ಅಹಂ ಮೃತಾನಾಂ ಕುಸುಮಾಕರಃ. 36 ಮಾತಾಜಿ. ದ್ಯೂತಂ ಚಲಯತಾಂ ಅಸ್ಮಿ ತೇಜಃ ತೇಜಸ್ವಿನಾಂ ಅಹಂ ಜಯ ಅಸ್ಮಿ ವ್ಯವಸಾಯ ಅಸ್ಮಿ ಸತ್ವಂ ಸತ್ವವತಾಂ ಅಹಂ. 37 ಮಾತಾಜಿ. ವೃಷ್ಣೀನಾಂ ವಾಸುದೇವೋ ಅಸ್ಮಿ ಪಾಂಡವಾನಾಂ ಧನಂಜಯ ಮುನೀನಾಮಾಪ್ಯಹಂ ವ್ಯಾಸಂ ನಾಮುಷನಾ ಕವಿಃ. 38 ಮಾತಾಜಿ. ದಂಡೋ ದಮಯಿತಾಮಸ್ಮಿ ನೀತಿರಸ್ಮಿ ಜಿಗೀಷತಾಂ ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ. 40 ಮಾತಾಜಿ. ನಾಂತೋ ಅಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ ಏಷ ತುದ್ದೇಶತಃ ಪ್ರೋಕ್ತೋ ವಿಭೂತೈರ್ವಿಸ್ತರೋ ಮಯಾ. ಯತ್ ವಿಭೂತಿ ಮತ್ ಸತ್ವಂ ಶ್ರೀಮತ್ ಉರ್ಜಿತಂ ಏವ ವಾ ತತ್ತತ್ ಏವ ಅವಗಚ್ಚ ತ್ವಂ ಮಮ ತೇಜ ಅಂಶ ಸಂಭವಂ. 42 ಮಾತಾಜಿ. ಅಥವಾ ಬಹುನಾ ಏತೇನ ಕಿಂ ಜ್ಞಾತೇನ ತವ ಅರ್ಜುನ ವಿಷ್ಟಭ್ಯ ಅಹಂ ಇದಂ ಕೃತ್ಸ್ನಂ ಏಕ ಅಂಶೇನ ಸ್ಥಿತ ಜಗತ್. ಹರೇ ಕೃಷ್ಣ ಮಾತಾಜಿ. ಹರೇ ಧನ್ಯವಾದ. ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ನಿನ್ನೆ ನಾವು 9ನೇ ಅಧ್ಯಾಯದ ಬಗ್ಗೆ ತಿಳ್ಕೊಂಡ್ವಿ. ರಾಜವಿದ್ಯಾ ಗುಹ್ಯ ಯೋಗ ಅಂತ. ಅದರಲ್ಲಿ ಭಗವಂತ ತನ್ನೆಲ್ಲ ರಹಸ್ಯಗಳನ್ನ ಅರ್ಜುನನಿಗೆ ತಿಳಿಸ್ಕೊಡ್ತಾನೆ. ಅದರ ಬಗ್ಗೆ ಆ ವಿದ್ಯೆ ಏನಿದೆ, ಭಗವಂತ ಹೇಳುವಂತ ರಹಸ್ಯವಾದ ಒಂದು ಜ್ಞಾನ ಏನಿದೆ ಅದರ ಮಹತ್ವವನ್ನ ಮೊದಲ 3 ಶ್ಲೋಕಗಳಲ್ಲಿ ಹೇಳ್ತಾನೆ. ನಂತರ ಭಗವಂತ ಭಕ್ತಿ ಯೋಗದ ಮಹತ್ವಗಳನ್ನ ನಮ್ಗೆ ತಿಳಿಸ್ಕೊಡ್ತಾನೆ. ಯಾರಾದ್ರೂ ಹೇಳ್ತೀರಾ ನೆನ್ನೆ ಏನೆಲ್ಲ ತಿಳ್ಕೊಂಡ್ವಿ ಅಂತ? ಹರೇ ಕೃಷ್ಣ. 9ನೇ ಅಧ್ಯಾಯದಲ್ಲಿ
ಈ ಭೌತಿಕ ಪ್ರಕೃತಿಯ ಜೊತೆ ಅವನ ಸಂಬಂಧ ಎಂತದ್ದು ಅಂತ ಹೇಳ್ತಾನೆ. ಅಂದ್ರೆ ಅವನು ಈ ಪ್ರಕೃತಿಯ ಸೃಷ್ಟಿ ಸ್ಥಿತಿ ಲಯಗಳು ಮತ್ತೆ ಅದರ ಒಂದು ನಿರ್ವಹಣೆ ಹೇಗೆ ಅವನದನ್ನ ಮಾಡ್ತಾ ಇದ್ದಾರೆ, ಮತ್ತೆ ಅವನ ಧಾಮ ಯಾವುದು, ಅವನಿರುವಂತಹ ಆಧ್ಯಾತ್ಮಿಕ ಜಗತ್ತಿಗೂ ಭೌತಿಕ ಜಗತ್ತಿಗೂ ಇರುವ ವ್ಯತ್ಯಾಸಗಳು. ನಂತರ ನಾವು ಆ ದೇವತೆಗಳ ಬಗ್ಗೆ ಹೆಚ್ಚಾಗಿ ತಿಳಿಲ್ಲ, ಆದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡ್ವಿ. ಮತ್ತೆ ಭಕ್ತಿಯ ಮಹತ್ವಗಳ ಬಗ್ಗೆ ಹೆಚ್ಚು ಹೆಚ್ಚು ನಾವು ತಿಳ್ಕೊಂಡ್ವಿ. ಇವತ್ತು ಭಗವಂತನ ಐಶ್ವರ್ಯಗಳು ವಿಭೂತಿಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಆದ ಕಾರಣ ಅದನ್ನ ಶ್ರೀ ಭಗವಂತನ ಐಶ್ವರ್ಯ ಅಥವಾ ವಿಭೂತಿ ಯೋಗ ಅಂತ ಕರೀತಾರೆ. ಹರೇ ಕೃಷ್ಣ. ಯಾರಾದ್ರೂ ಹೇಳ್ತೀರಾ ಕೃಷ್ಣನನ್ನ ಯಾಕೆ ಭಗವಾನ್ ಅಂತ ಕರಿತೀವಿ ಅಂತ? ಹರೇ ಕೃಷ್ಣ ಮಾತಾಜಿ. ಭಗವಾನ್ ಕೃಷ್ಣನಲ್ಲಿ ಎಲ್ಲಾ ಷಡೈಶ್ವರ್ಯಗಳು ಸಂಪೂರ್ಣವಾಗಿದ್ದಾವೆ. ಯಾವ್ದೆಲ್ಲ ಮಾತಾಜಿ? ಹರೇ ಕೃಷ್ಣ. ಎಲ್ಲಾ ಗುಣಗಳು, ಸಮಗ್ರಸ್ಯ ವೀರಸ್ಯ, ಯಶಸ್ಸು, ಕೀರ್ತಿ, ವೈರಾಗ್ಯ, ಜ್ಞಾನ, ಸೌಂದರ್ಯ, ಇದೆಲ್ಲದೂ ಕೂಡ ಸಂಪೂರ್ಣವಾಗಿದೆ ಮಾತಾಜಿ. ಆದ ಕಾರಣ ಅವನನ್ನ ಅಂದ್ರೆ ಅವನಲ್ಲಿ 6 ಐಶ್ವರ್ಯಗಳು ಪರಿಪೂರ್ಣವಾಗಿರೋದ್ರಿಂದ ವ್ಯಾಸರ ತಂದೆ ಪರಾಶರ ಮುನಿಗಳು ಅಂದ್ರೆ ಕೃಷ್ಣನನ್ನ ಭಗವಾನ್ ಅಂತ ಕರೀತಾರೆ. ಇಲ್ಲಿ ನಾವು ಆ ಭಗವಂತನ ಐಶ್ವರ್ಯಗಳು ಇನ್ನು ಹೆಚ್ಚು ಐಶ್ವರ್ಯಗಳ ಬಗ್ಗೆ ಈ ಅಧ್ಯಾಯದ ಮೂಲಕ ತಿಳ್ಕೊಳ್ಳಿಕ್ಕಿದೀವಿ. ಕೃಷ್ಣನು ಅಜ್ಞಾತ ಮತ್ತು ಎಲ್ಲದರ ಮೂಲ. ಅಂದ್ರೆ ಅವನನ್ನ ಯಾರು ತಿಳ್ಕೊಂಡವ್ರು ಇಲ್ಲ, ಮತ್ತೆ ಆದ್ರೆ ಅವನು ಎಲ್ಲದಕ್ಕೂ ಮೂಲನೂ ಆಗಿದ್ದಾನೆ. ಅವನು ಎಲ್ಲರಿಗೂ ಅಜ್ಞಾತ ಆದ್ರೆ ಯಾರಿಗೂ ಅವನ ಬಗ್ಗೆ ತಿಳ್ಕೊಳಕ್ ಆಗದೆ ಇರೋದಕ್ಕೆ ಕಾರಣನೇ ಅವನು ಎಲ್ಲದರ ಮೂಲ ಆಗಿರುವಂತದ್ದು. ಅಂದ್ರೆ ಯಾರು ಮೊದಲು ಅಸ್ತಿತ್ವದಲ್ಲಿದ್ರು ನಂತರ ಬಂದವ್ರಿಗೆ ಅವರ ಬಗ್ಗೆ ಹೆಚ್ಚು ಒಂದು ಜ್ಞಾನ ಇರೋದಿಲ್ಲ. ಹಾಗೆ ಇಲ್ಲಿ ಕೃಷ್ಣ ಅವನು ಎಲ್ಲದಕ್ಕೂ ಮೂಲ ಆದ ಕಾರಣ ಅವನಿಗಿಂತ ಮೊದಲು ಬೇರೆ ಯಾರು ಇರ್ಲಿಲ್ಲ. ಆದ ಕಾರಣ ನಂತರ ಬಂದಂತವ್ರು ಯಾರಿಂದಲೂ ಕೂಡ ಅವನ ಪರಿಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋಲ್ಲ. ಮತ್ತೆ ಶುದ್ಧ ಭಕ್ತಿ ಭಗವದ್ಗೀತೆಯ ಸಾರ. ಅಂದ್ರೆ ಇಲ್ಲಿ 10ನೇ ಅಧ್ಯಾಯದ 8, 9, 10, 11 ಈ 4 ಶ್ಲೋಕಗಳನ್ನ ಭಗವದ್ಗೀತೆಯ ಚತುಶ್ಲೋಕಿ ಭಗವದ್ಗೀತಾ ಅಂತ ಕರೀತಾರೆ. ಅಂದ್ರೆ ಇಡೀ ಭಗವದ್ಗೀತೆಯ ಸಾರವನ್ನ ಈ 4 ಶ್ಲೋಕಗಳಲ್ಲಿ ನಾವು ತಿಳಿಬಹುದು ಅಂತ. ಅಂದ್ರೆ ಮೊದಲಿಗೆ ಕೃಷ್ಣ ಬ್ರಹ್ಮನಿಗೆ ಈ ಜ್ಞಾನವನ್ನ ಕೊಡ್ತಾನೆ. ಅವನು ಹೇಗೆ ಆ ಜ್ಞಾನವನ್ನ ಕೊಡ್ತಾನೆ ಅಂತಂದ್ರೆ ಅವನು ಈ ರೀತಿ ಭಗವದ್ಗೀತೆಯಲ್ಲಿ 700 ಶ್ಲೋಕಗಳಿದೆ. ಹಾಗೆ ಅವನು ಎಲ್ಲಾ 700 ಶ್ಲೋಕಗಳನ್ನ ಬ್ರಹ್ಮನಿಗೆ ಹೇಳುವಂತದ್ದಲ್ಲ. ಅವನು ಈ ಚತುಶ್ಲೋಕಿ ಭಗವದ್ಗೀತಾ ಅಂತ ಹೇಳ್ತೀವಲ್ಲ, ಹಾಗೆ 4 ಶ್ಲೋಕದಲ್ಲಿ ಬ್ರಹ್ಮನಿಗೆ ಅದನ್ನ ಅರ್ಥೈಸಿ ಹೇಳ್ತಾನೆ. ಆದ್ರೆ ಆ 4 ಶ್ಲೋಕಗಳನ್ನ ನಾರದರಿಂದ ವ್ಯಾಸರಿಗೆ ಹೀಗೆ ಸಾಗಿ ಬರುವಾಗ ಅದು ಭಗವಂತ ಅರ್ಜುನನಿಗೆ ಇಲ್ಲಿ ಹೇಳಿರುವಂತದ್ದು 700 ಶ್ಲೋಕ. ಆದ್ರೆ ಅವನು ಆ ಜ್ಞಾನವನ್ನ ಉತ್ತಮೋತ್ತಮವಾದ ಜ್ಞಾನವನ್ನ ಅವನು ಸಂಕ್ಷಿಪ್ತವಾಗಿ ಬ್ರಹ್ಮನಿಗೆ 4 ಶ್ಲೋಕದಲ್ಲಿ ತಿಳಿಸ್ತಾನೆ. ಅಂದ್ರೆ ಅದು ಇಡೀ ಭಗವದ್ಗೀತೆ ಸಾರ ಅಂತ ಕರೀತಾರೆ. ಹಾಗೆ ಇಲ್ಲಿ ನಾವು ಮುಂದೆ ನೋಡ್ತೀವಿ. ಅಂದ್ರೆ ನಾವು ಈ ಸಾರ ಭಗವದ್ಗೀತೆಯ ಸಾರ ಅಥವಾ ಈ ಚತುಶ್ಲೋಕಿ ಭಗವದ್ಗೀತಾ ಆ ಶ್ಲೋಕಗಳು ಏನೆಲ್ಲ ಹೇಳ್ತವೆ ಅಂತ. ಮತ್ತೆ ಅರ್ಜುನನು ಕೃಷ್ಣನ ಪರಮಸ್ಥಾನವನ್ನು ಸ್ವೀಕರಿಸ್ತಾನೆ. ಯಾವಾಗ ಪರಮಾತ್ಮ ಅವನಿಗೆ ಎಲ್ಲ ವಿಷಯವನ್ನ ಅರ್ಜುನನಿಗೆ ತಿಳಿಸ್ಕೊಡ್ತಾನೆ. ನಂತರ ಅರ್ಜುನ ಅವನು ಭಗವಂತನ ಅವನು ಒಂದು ಸ್ಥಾನ ಏನಿದೆ, ದೇವೋತ್ತಮ ಪರಮ ಪುರುಷ ಅನ್ನುವಂತ ಸ್ಥಾನ, ಅದನ್ನ ಅವನು ಒಪ್ಕೋತಾನೆ. ಅದನ್ನ ಸ್ವೀಕಾರ ಮಾಡಿ ಅವನಿಗೆ ಶರಣಾಗುತ್ತಾನೆ. ನಂತರ ಬರುವಂತದ್ದು ಭಗವಂತನನ್ನ ಕೇಳ್ಕೊತಾನೆ ಅರ್ಜುನ. ನಾನು ನಿನ್ನನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೋದು, ಆದ್ರೆ ಜನಸಾಮಾನ್ಯರು ಯಾರಿದ್ದಾರೆ ಅವರಿಗೆ ಇರುವಂತದ್ದು ಅಂದ್ರೆ ಮುಂದೆ ನಾವು ನೋಡ್ತೀವಿ ನಾಳೆ ಅಧ್ಯಾಯದಲ್ಲಿ ಭಗವಂತ ಅವನಿಗೆ ದಿವ್ಯ ಚಕ್ಷುವನ್ನ ಕೊಡ್ತಾನೆ. ಆದ್ರೆ ನಾವೆಲ್ಲರೂ ಕೂಡ ಯಾವುದೇ ಒಂದು ದಿವ್ಯ ಚಕ್ಷುವನ್ನ ಹೊಂದಿಲ್ಲ. ನಮ್ಮಲ್ಲಿ ಇರುವಂತದ್ದು ಚರ್ಮ ಚಕ್ಷು. ಆ ಕಡಿನ ಮೂಲಕ ಭಗವಂತನನ್ನ ಅರ್ಥ ಮಾಡ್ಕೊಳ್ಬೇಕು, ಅವನನ್ನ ತಿಳ್ಕೊಬೇಕು ಅಂತಂದ್ರೆ ಎಲ್ಲರಿಗೂ ಅದು ಸಾಧ್ಯ ಆಗೋದಿಲ್ಲ. ಎಂತಹ ಒಂದು ಜನಸಾಮಾನ್ಯರು ಕೂಡ ಭಗವಂತನನ್ನ ತಿಳ್ಕೊಳ್ಳೋದಕ್ಕೆ ಒಂದು ಸುಲಭ ಮಾರ್ಗ ಅಂತ ಹೇಳಿ ಅಂದ್ರೆ ಅರ್ಜುನ ಕೃಷ್ಣನನ್ನ ಕೇಳ್ಕೊತಾನೆ. ಆಗ ಕೃಷ್ಣ ತನ್ನ ವಿಭೂತಿಗಳನ್ನ ಹೇಳ್ತಾನೆ. ಅಂದ್ರೆ ಎಲ್ಲದರಲ್ಲೂ ಭಗವಂತ ಇದ್ದಾನೆ, ಆದ್ರೆ ಕೆಲವೊಂದು ವಿಭೂತಿಗಳನ್ನ ಮಾತ್ರ ಅವನು ತಿಳಿಸ್ತಾನೆ. ಕೊನೆಯಲ್ಲಿ ಹೇಳ್ತಾನೆ, ಈ ರೀತಿ ಒಂದೊಂದೇ ಹೇಳುವ ಅವಶ್ಯಕತೆ ಏನಿಲ್ಲ, ನಾನು ನನ್ನ ಒಂದೇ ಅಂಶದಿಂದ ಇಡೀ ಜಗತ್ತನ್ನೇ ಆವರಿಸ್ಕೊಂಡಿದ್ದೀನಿ ಅಂತ ತಿಳಿಸ್ತಾನೆ. ಶ್ರೀ ಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚ ಯತ್ತೇ ಅಹಂ ಪ್ರಿಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ.
ಅನುವಾದ: ದೇವೋತ್ತಮ ಪರಮಪುರುಷನು ಹೀಗೆಂದು ಹೇಳಿದನು: ಮಹಾಬಾಹುವಾದ ಅರ್ಜುನನೇ, ಮತ್ತೆ ಕೇಳು. ನೀನು ನನ್ನ ಪ್ರೀತಿಯ ಸ್ನೇಹಿತನಾದುದರಿಂದ ನಾನು ನಿನಗೆ ಇನ್ನೂ ಹೇಳುತ್ತೇನೆ. ನಾನು ಆಗಲೇ ವಿವರಿಸಿರುವ ಜ್ಞಾನಕ್ಕಿಂತ ಇನ್ನೂ ಉತ್ತಮವಾದ ಜ್ಞಾನವನ್ನು ನಿನಗೆ ನೀಡುತ್ತೇನೆ. ಅಂದ್ರೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಅಂದ್ರೆ ಇದು ಯಾವ ರೀತಿ ಹೇಳ್ತಾರೆ ಅಂದ್ರೆ, ಪ್ರಭುಪಾದರು ಈ ಶಾಲೆಯಲ್ಲಿ ಯಾರಾದ್ರೂ ಒಬ್ಬ ಹುಡುಗ ಅಂದ್ರೆ ಶಿಷ್ಯ ಗುರುವಿನಿಗೆ ತುಂಬಾ ವಿಧೇಯನಾಗಿರ್ತಾನೆ, ಚೆನ್ನಾಗಿ ಹೇಳ್ಕೊಟ್ಟಿದ್ದನ್ನೆಲ್ಲ ಕಲಿತಾನೆ, ಮತ್ತೆ ಇನ್ನು ತಿಳ್ಕೊಳ್ಳುವ ಉತ್ಸಾಹವನ್ನ ಹೊಂದಿದ್ದಾನೆ ಅಂತಂದ್ರೆ, ಅಂತಹ ಒಬ್ಬ ವಿದ್ಯಾರ್ಥಿ ಗುರುವಿನ ಹತ್ರ ಹೋಗಿ ನನಗೆ ಇನ್ನೊಂದು 2 ಗಂಟೆ ಹೆಚ್ಚು ಸಮಯ ತಗೊಂಡು ಈ ವಿಷಯವನ್ನ ಕೂಲಂಕುಷವಾಗಿ ಹೇಳ್ಕೊಡ್ತೀರಾ ಅಂತಂದ್ರೆ ಗುರು ಸಂತೋಷದಿಂದ ಒಪ್ಕೋತಾನೆ ಅಂತ. ಅದೇ ರೀತಿ ಇಲ್ಲಿ ಅರ್ಜುನ ವಿಧೇಯನಾಗಿ ಭಗವಂತ ಏನೆಲ್ಲ ಹೇಳ್ತಾ ಇದ್ದಾನೆ ಅದನ್ನ ಗಮನ ಕೊಟ್ಟು ಕೇಳ್ತಾ ಇದ್ದಾನೆ. ಆದ ಕಾರಣ ಇಲ್ಲಿ ಕೃಷ್ಣನಿಗೆ ಇನ್ನಷ್ಟು ಮತ್ತಷ್ಟು ಹೇಳ್ಬೇಕು ಅಂತ ಅಲ್ಲಿ ಅವನಿಗೆ ಇಚ್ಛೆ ಆಗ್ತಾ ಇದೆ. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ದೇವೋತ್ತಮ ಪರಮ ಪುರುಷ ಹೇಳ್ತಾ ಇದ್ದಾನೆ, ನಾ ಇನ್ನೂ ನಿನ್ಗೆ ಮತ್ತೆ ಮತ್ತೆ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಅಂತ ಹೇಳಿ ಅವನು ಹೇಳ್ತಾ ಇದ್ದಾನೆ. ಅಂದ್ರೆ ನೀನು ನನ್ನ ಪ್ರೀತಿಯ ಸ್ನೇಹಿತ, ನಿನಗಾಗಿ ಇನ್ನ ಹೇಳ್ತೀನಿ, ನಿನ್ಗೋಸ್ಕರ ನಾನು ಇನ್ನೂ ಹೆಚ್ಚು ಜ್ಞಾನವನ್ನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ನಾಮೇ ವಿದುಸುರಾಗಣಃ ಪ್ರಭವಂ ನ ಮಹರ್ಷಯಃ ಅಹಂ ಆದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ದೇವತೆಗಳಾಗಲಿ ಮಹರ್ಷಿಗಳಾಗಲಿ ನನ್ನ ಮೂಲವನ್ನಾಗಲಿ ಸಿರಿಯನ್ನಾಗಲಿ ಅರಿಯರು, ಏಕೆಂದರೆ ಎಲ್ಲಾ ರೀತಿಯಲ್ಲಿಯೂ ನಾನೇ ದೇವತೆಗಳಿಗೆ ಮತ್ತು ಮಹರ್ಷಿಗಳಿಗೆ ಮೂಲನು. ಅಂದ್ರೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಭಗವಂತನಿಂದಲೇ ಎಲ್ಲರೂ ಹೊರಹೊಮ್ಮಿರುವಂತದ್ದು. ದೇವತೆಗಳಿರ್ಬೋದು, ಮಹರ್ಷಿಗಳಿರ್ಬೋದು, ಎಲ್ಲರೂ ಕೂಡ ಸ್ವಯಂ ಕೃಷ್ಣನಿಂದ ಬಂದಿರುವಂತಹ ವಿಸ್ತರಣೆಗಳು, ಅಂದ್ರೆ ಅವನಿಂದ ಬಂದಂತಹ ಅವನ ಅಂಶಗಳು. ಆದ ಕಾರಣ ಯಾರು ಕೂಡ ಅವನನ್ನ ಪರಿಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾವು ಇದಕ್ಕೂ ಮೊದಲು ನೋಡಿದೀವಿ, ಯಾರು ಊಹಾಪೋಹ ಮಾಡಿ ಅಥವಾ ಜ್ಞಾನದಿಂದಾಗ್ಲಿ ಅಥವಾ ತಪಸ್ಸು ಧ್ಯಾನದಿಂದಾಗಲಿ, ಮಹರ್ಷಿಗಳು ಸಾಧಾರಣವಾಗಿ ತಪಸ್ಸನ್ನ ಮಾಡ್ತಾರೆ, ದೇವತೆಗಳು ಅವರು ಪುಣ್ಯವನ್ನ ಸಂಪಾದನೆ ಮಾಡಿರ್ತಾರೆ. ಅಂದ್ರೆ ಅವರು ಯಾಗ ಯಜ್ಞಗಳನ್ನ ಮಾಡಿ, ದಾನಗಳನ್ನ ಮಾಡಿ, ಕರ್ಮಕಾಂಡ ದಲ್ಲಿ ತೊಡಗಿ ದೇವತೆಗಳಾಗಿರ್ತಾರೆ. ಆದ್ರೆ ಈ ಯಾವುದೇ ಒಂದು ರೀತಿಯಲ್ಲಿ ಭಗವಂತನನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಭಗವಂತನ ತಿಳ್ಕೊಬೇಕು ಅಂದ್ರೆ ಭಕ್ತಿಯನ್ನ ಹೊರತುಪಡಿಸಿ ಬೇರೆ ಯಾವುದೇ ಅನ್ಯ ಮಾರ್ಗ ಇಲ್ಲ. ಆದ ಕಾರಣ ಮತ್ತೆ ಇವರೆಲ್ಲರೂ ಕೂಡ ಸ್ವತಃ ಭಗವಂತನಿಂದ ಬಂದಿರುವಂತದ್ದು. ಆದ್ರೆ ಮೊದಲಿಗೆ ಕೃಷ್ಣನಿಂದ ಬರುವಂತದ್ದು ಬಲರಾಮ, ಬಲರಾಮನಿಂದ ಬರುವಂತದ್ದು ಸಂಕರ್ಷಣ ಅಂದ್ರೆ ವಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಆ ಸಂಕರ್ಷಣನಿಂದ ಬರುವಂತದ್ದು ನಾರಾಯಣನಿಂದ ಮತ್ತೆ ಬರುವಂತದ್ದು ಮತ್ತೆ ವಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಆ ಸಂಕರ್ಷಣನಿಂದ ಬರುವಂತದ್ದು ಮಹಾವಿಷ್ಣು ಅಂದ್ರೆ ಕಾರಣೋದಕಶಾಯಿ ವಿಷ್ಣು. ಕಾರಣೋದಕಶಾಯಿ ವಿಷ್ಣುವಿನಿಂದ ಬರುವಂತದ್ದು ಗರ್ಭೋದಕಶಾಯಿ ವಿಷ್ಣು. ಗರ್ಭೋದಕಶಾಯಿ ವಿಷ್ಣುವಿನಿಂದ ಬರುವಂತದ್ದು ಕ್ಷೀರೋದಕಶಾಯಿ ವಿಷ್ಣು. ಕ್ಷೀರೋದಕಶಾಯಿ ವಿಷ್ಣು ಎಲ್ಲರಲ್ಲೂ ಕೂಡ ಪರಮಾತ್ಮನಾಗಿ ಅಣುರೇಣು ತೃಣಕಾಷ್ಟದಲ್ಲಿ ಇದ್ದಾನೆ. ಗರ್ಭೋದಕಶಾಯಿ ವಿಷ್ಣುವಿನ ಒಕ್ಕಳ ಬಳ್ಳಿಯಿಂದ ಬ್ರಹ್ಮ ಬರ್ತಾನೆ. ಬ್ರಹ್ಮನಿಂದ ಮಾನಸ ಪುತ್ರರು ಬರ್ತಾರೆ, ಅವರು ಪ್ರಜಾಪತಿಗಳು. ಅಂದ್ರೆ ಅವರೆಲ್ಲರೂ ಕೂಡ ಪ್ರಜೆಗಳು, ಯಾರೆಲ್ಲ ಜೀವಿಗಳು ಭೂಮಿ ಮೇಲಿದ್ದಾರೆ ಅವರೆಲ್ಲರ ಸೃಷ್ಟಿಗೆ ಅವರ ಒಂದು ಪ್ರಜೋತ್ಪತ್ತಿ ಕಾರ್ಯದಲ್ಲಿ ಸಹಾಯ ಮಾಡ್ತಾರೆ ಬ್ರಹ್ಮನಿಗೆ. ಹೀಗೆ ಈ ಮಹರ್ಷಿಗಳು ಇರ್ಬೋದು ಅಥವಾ ದೇವತೆಗಳಿರ್ಬೋದು, ಇವರೆಲ್ಲರೂ ಕೂಡ ಭಗವಂತನಿಂದ ಬಂದಿರುವಂತವ್ರು. ಆದ ಕಾರಣ ಎಲ್ಲರಿಗಿಂತ ಮೊದಲು ಬಂದಂತಹ ಭಗವಂತ, ಅವನ ಬಗ್ಗೆ ಹೆಚ್ಚು ಜ್ಞಾನ ಅನ್ನುವಂಥದ್ದು ಇವ್ರ ಯಾರಿಗೂ ಇಲ್ಲ. ಆದ್ರೆ ಏನಾಗುತ್ತೆ ಅಂದ್ರೆ, ಗರ್ಭೋದಕಶಾಹಿ ವಿಷ್ಣುವಿನ ಹೊಕ್ಕಳ ಬಳ್ಳಿಯಿಂದ ಬ್ರಹ್ಮ ಬರ್ತಾನೆ. ಬ್ರಹ್ಮ ಅವನು ಸೃಷ್ಟಿಯಾದ ನಂತರ ಅವನಿಗೆ ಗೊತ್ತಾಗೋದಿಲ್ಲ. ಅಂದ್ರೆ ಅವನು ಸುತ್ತಮುತ್ತ ನೋಡ್ತಾನೆ, ಯಾರು ಕಾಣೋದಿಲ್ಲ, ತಾನೊಬ್ಬ ಯಾರು, ಏನು ಯಾವ ಕಾರಣಕ್ಕೆ ನನ್ನ ಒಂದು ಜನ್ಮ ಆಗಿದೆ, ಏನಿದರ ಉದ್ದೇಶ ತಿಳಿದಿರ ಅವನು ದೇವತೆಗಳ 1000 ವರ್ಷಗಳು, ದೇವತೆಗಳ ಒಂದು ಸಮಯದ 1000 ವರ್ಷಗಳ ಕಾಲ ಅವನು ತಪಸ್ಸನ್ನ ಮಾಡ್ತಾನೆ ಬ್ರಹ್ಮ. ಹಾಗೆ ತಪಸ್ಸನ್ನ ಮಾಡಿದಾಗ ಕೃಷ್ಣ ಭಗವಂತ ಅವನಿಗೆ ಅಂದ್ರೆ ವಿಷ್ಣು ಅವನಿಗೆ ಎಲ್ಲ ಜ್ಞಾನವನ್ನ ಕೊಡ್ತಾನೆ. ಅಂದ್ರೆ ಅವನ ಒಂದು ಸೃಷ್ಟಿಯ ಕಾರಣ ಅವನು ಸೃಷ್ಟಿ ಕಾರ್ಯದಲ್ಲಿ ಭಗವಂತನಿಗೆ ಸಹಾಯ ಮಾಡ್ಬೇಕು ಅನ್ನುವಂಥದ್ದು, ಮತ್ತೆ ಅದಕ್ಕೆ ಅವನು ಪ್ರಜೋತ್ಪತ್ತಿ ಆಗಬೇಕು ಅಂತ ಹೇಳಿ ಅವನಿಗೆ ಯಾವ ರೀತಿ ಸೃಷ್ಟಿ ಮಾಡ್ಬೇಕು, ಮತ್ತೆ ಹೇಗೆ ಈ ಸೃಷ್ಟಿಯಾದ ಜಗತ್ತು ಯಾವ ರೀತಿ ಇರುತ್ತೆ ಅನ್ನೋದನ್ನೆಲ್ಲ ಅವನು ತಿಳಿಸ್ಕೊಡ್ತಾನೆ. ಹೀಗೆ ಎಲ್ಲರೂ ಕೂಡ ಮೂಲದಲ್ಲಿ ಭಗವಂತನಿಂದ ಬಂದಿರುವಂತದ್ದು. ಯಾರು ಕೂಡ ಭಗವಂತನನ್ನ ಪರಿಪೂರ್ಣವಾಗಿ ತಿಳಿದವರು ಇಲ್ಲ. ಭಗವಂತನನ್ನ ತಿಳಿಬೇಕಂದ್ರೆ ಸ್ವತಃ ಕೃಷ್ಣ ಅರ್ಜುನನಿಗೆ ತಿಳಿಸ್ಕೊಟ್ಟ ಹಾಗೆ ಅವನೇ ಹೇಳ್ಕೊಟ್ರೆ ತಿಳಿಲಿಕ್ಕೆ ಸಾಧ್ಯನೇ ಹೊರತು, ಅಥವಾ ಬೇರೆ ಯಾರಿಂದಲೂ ಕೂಡ ಯಾವುದೇ ರೀತಿಯಿಂದ ಅಂದ್ರೆ ಯಾವುದೇ ಜ್ಞಾನ ಶಾಸ್ತ್ರಗಳ
ಅಧ್ಯಯನದಿಂದಾಗ್ಲಿ ಅಥವಾ ದಾನ ಧರ್ಮಗಳಿಂದಾಗ್ಲಿ ತಪಸ್ಸಿನಿಂದಾಗ್ಲಿ ಯಾರು ಅವನನ್ನ ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವನ ಭಕ್ತರು ಮಾತ್ರ ಅವನನ್ನ ಭಕ್ತಿಯ ಮೂಲಕ ತಿಳ್ಕೊತಾರೆ. ಇಲ್ಲಿ ಅರ್ಜುನ ಕೂಡ ಭಕ್ತನಾದ ಕಾರಣ ಅವನು ಭಗವಂತ ತನ್ನನ್ನ ತಾನು ಅವನಿಗೆ ಹೇಳ್ಕೊತಾ ಇದ್ದಾನೆ. ಯಾರು ನನ್ನನ್ನು ಜನ್ಮವಿಲ್ಲದವನು, ಅನಾದಿ ಮತ್ತು ಎಲ್ಲ ಲೋಕಗಳ ಪರಮಪ್ರಭು ಎಂದು ಅರಿಯುತ್ತಾನೆಯೋ ಅವನು ಮಾತ್ರ ಮನುಷ್ಯನಲ್ಲಿ ಭ್ರಾಂತಿ ಇಲ್ಲದವನಾಗಿ ಎಲ್ಲ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾನೆ. ಅಂದ್ರೆ ನಾವಿಲ್ಲಿ ನೋಡ್ತಾ ಇದ್ವಿ, ದೇವತೆಗಳು ಕೂಡ ಭಗವಂತನನ್ನ ಕಾಣೋದಕ್ಕೆ ಬರ್ತಾರೆ. ದೇವಕಿಯ ಗರ್ಭದಲ್ಲಿ ಭಗವಂತ ಅವನು ಇದಾನೆ ಅಂತ ಗೊತ್ತಾದಾಗ ಅವ್ರು ಅನ್ಕೋತಾರೆ ಭಗವಂತನ ದರ್ಶನ ಪಡಿಬೇಕು ಅಂತ ಹೇಳಿ ಅಲ್ಲಿಗೆ ಎಲ್ಲರೂ ಕೂಡ ಬರ್ತಾರೆ. ಅಂದ್ರೆ ಭಗವಂತ ಅವನ ನಿಜವಾದ ಸ್ವರೂಪ ಕೃಷ್ಣ ಅವನು ಎಲ್ಲ ಭಗವಂತನ ಬೇರೆ ಇತರ ಅವತಾರಗಳು ಏನಿದೆ ಅದೆಲ್ಲವೂ ಕೂಡ ಭಗವಂತನ ಒಂದು ಅವತಾರ ಅನ್ನಿಸ್ಕೊಂಡ್ರೆ ಪೂರ್ಣ ಪ್ರಮಾಣದಲ್ಲಿ ಅಂದ್ರೆ ಭಗವಂತ ಅವನು ಹೇಗಿದಾನೋ ಹಾಗೆ ಅವನು ಕಾಣಿಸ್ಕೊಂಡಿದ್ದು ಕೃಷ್ಣನ ರೂಪದಲ್ಲಿ. ಅದು ಸ್ವತಃ ಕೃಷ್ಣ ಸದಾ ಅವನಿರೋದೇ ಹಾಗೆ. ದೇವೋತ್ತಮ ಪರಮಪುರುಷ ಅವನು ಕೃಷ್ಣ. ಅವನು ಯಾವಾಗ್ಲೂ ಕೂಡ ಆ ರೂಪವನ್ನ ಯಾವುದೇ ದೇವತೆಗಳಾಗ್ಲಿ ಅಥವಾ ಬೇರೆ ಯಾರೇ ಆಗ್ಲಿ ಕೂಡ ಅದನ್ನ ಕಾಣೋದಕ್ಕೆ ದುರ್ಲಭ ಅಂತ ಹೇಳ್ತಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಸ್ವತಃ ಕಾರಣೋದಕಶಾಯಿ ವಿಷ್ಣು ಮಹಾವಿಷ್ಣು ಭಗವಂತನಿಂದ ಬಂದಿರುವಂತಹ ವಿಸ್ತರಣೆ. ಅವನು ಕೂಡ ಭಗವಂತನನ್ನ ನೋಡ್ಬೇಕು ಅಂತ ಹೇಳಿ ಅವನ್ ಏನ್ ಮಾಡ್ತಾನೆ ಅಂದ್ರೆ ಅವನ ದರ್ಶನ ಆಗ್ಬೇಕು, ಕೃಷ್ಣನ ದರ್ಶನ ಆಗ್ಬೇಕು, ದೇವೋತ್ತಮ ಪರಮಪುರುಷನ ದರ್ಶನ ಆಗ್ಬೇಕು ಅಂತ ಹೇಳಿ ಅವ್ನು ಏನ್ ಮಾಡ್ತಾನೆ ಅಂದ್ರೆ ಈ ಪಾಂಡವರ ರಾಜ್ಯಭಾರ ನಡೀತಿರ್ಬೇಕಾದ್ರೆ ಅಲ್ಲಿ ಒಬ್ಬ ಋಷಿ ಮುನಿಗಳಿರ್ತಾರೆ. ಅವರ ಎಲ್ಲ ಮಕ್ಕಳನ್ನ ಕೂಡ ಹುಟ್ಟಿದ ಕೂಡಲೇ ಅವರು ಅಂದ್ರೆ ಮಾಯವಾಗ್ಬಿಡ್ತಾರೆ, ಅಂದ್ರೆ ಅವ್ರನ್ನ ಅಪಹರಿಸಿ ಬಿಡ್ತಾರೆ. ಆಗ ಆ ದುಃಖದಿಂದ ಅವನೇನ್ ಮಾಡ್ತಾನೆ, ಆ ಬ್ರಾಹ್ಮಣ ಹೋಗಿ ಧರ್ಮರಾಯನಿಗೆ ಹೇಳ್ತಾನೆ, ನೀನು ಧರ್ಮದಿಂದ ರಾಜ್ಯಭಾರ ಮಾಡ್ತಿಲ್ಲ, ಆದ ಕಾರಣ ಇಂತಹ ಒಂದು ಅಚಾತುರ್ಯಗಳು ನಡೀತಿದೆ. ನಿನ್ನ ರಾಜ್ಯಭಾರ ನಡೀತಿರ್ಬೇಕಾದ್ರೆ ಅಂದ್ರೆ ರಾಜನನ್ನ ದೂಷಿಸ್ತಾನೆ. ನೀನು ಸರಿ ಇದ್ರೆ ಇಲ್ಲಿ ಇಡೀ ಒಂದು ವ್ಯವಸ್ಥೆ ಸರಿ ಇರುತ್ತೆ. ಇಲ್ಲಿ ನನ್ನ ಮಕ್ಕಳು ಹುಟ್ಟಿದ ಕೂಡಲೇ ಅವರು ಹೊರಟೋಗ್ತಾ ಇದ್ದಾರೆ, ಎಲ್ಲಿ ಹೋಗ್ತಾ ಇದಾರೆ, ಏನಾಗ್ತಾ ಇದಾರೆ ಏನು ಗೊತ್ತಾಗ್ತಾ ಇಲ್ಲ. ಇದಕ್ಕೆ ನೀನೊಂದು ಪರಿಹಾರ ಕೊಡ್ಲೇಬೇಕು. ಈ ರೀತಿ ಒಂದು ಅಚಾತುರ್ಯ ನಡೀತಾ ಇರೋದಕ್ಕೆ ಮೂಲ ಕಾರಣ ನೀನು ಅಂತ ಹೇಳಿ ಅವನು ಹೇಳಿದಾಗ ಅರ್ಜುನನ್ನ ಕಳಿಸ್ತಾನೆ. ಅರ್ಜುನ ಹೋಗಿ ನೋಡ್ತಾನೆ, ಮತ್ತೆ ಅವನ ಹೆಂಡತಿ ಗರ್ಭಿಣಿ ಆಗಿದ್ದಾಳೆ. ಆಗ ಅವಳಿಗೆ ಮಗು ಆಗುತ್ತೆ, ಮತ್ತೆ ಆ ಮಗು ಆಕಾಶದಿಂದ ಹಾರಿ ಹೊರಟೋಗುತ್ತೆ. ಈಗ ಅರ್ಜುನ ಮಾತು ಕೊಡ್ತಾನೆ, ನಿನ್ನ ಮಕ್ಕಳನ್ನ ನಾನು ವಾಪಸ್ ತರ್ತೀನಿ ಅಂತ ಮಾತು ಕೊಡ್ತಾನೆ. ಆಗ ಕೃಷ್ಣ ಏನ್ ಮಾಡ್ತಾನೆ ಅಂದ್ರೆ ಅವನಿಗೆ ಗೊತ್ತಿದೆ ಮಹಾವಿಷ್ಣುವಿಗೆ ಅವನ ಭಕ್ತರಿಗೆ ಯಾರಾದ್ರೂ ಒಂದು ಸಂಕಷ್ಟಕ್ಕೆ ಸಿಲುಕಿಸಿದ್ರೆ ಆಗ ಕೃಷ್ಣ ಸ್ವತಃ ಬರ್ತಾನೆ ಅವ್ರನ್ನ ಕಾಪಾಡೋದಕ್ಕೆ. ಆಗ ಅವನ ದರ್ಶನ ಪಡ್ಕೋಬಹುದು ಅಂತ ಹೇಳಿ ಅವನೇನ್ ಮಾಡ್ತಾನೆ ಅಂದ್ರೆ ಬ್ರಹ್ಮಾಂಡ ನಾವು ನೋಡಿದ್ವಿ, ಅದೊಂದು 8 ಪದರಗಳಿಂದ ಆಗಿದೆ. 5 ಪಂಚಭೂತಗಳು ಮತ್ತೆ ಸೂಕ್ಷ್ಮವಾದದ್ದು ಮನಸ್ಸು ಬುದ್ಧಿ ಅಹಂಕಾರ ಇವೆಲ್ಲವೂ ಕೂಡ ಒಂದಕ್ಕಿಂತ ಒಂದು 10 ಪಟ್ಟು ದಪ್ಪನಾದ ಒಂದು ಪದರ ಅಂತ ಹೇಳ್ತಾರೆ. ಅದನ್ನ ಭೇದಿಸಿ ಯಾರು ಜೀವಂತವಾಗಿ ಅಲ್ಲಿಂದ ಬ್ರಹ್ಮಾಂಡದಿಂದ ಹೊರಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಆದ್ರೆ ಕೃಷ್ಣ ಅರ್ಜುನನ್ನ ಕರ್ಕೊಂಡು ಹೋಗ್ತಾನೆ ಆ ಮಕ್ಕಳನ್ನ ವಾಪಸ್ ತರೋದಕ್ಕೆ. ಆಗ ಮಹಾವಿಷ್ಣುವಿಗೆ ಕೃಷ್ಣನ ದರ್ಶನ ಆಗುತ್ತೆ. ಆಮೇಲೆ ಅವ್ರು ಹೋಗಿ ಕೇಳ್ತಾರೆ ಯಾಕೆ ಈ ರೀತಿ ಮಾಡಿದ್ರು ಅಂತ. ಆಗ ಹೇಳ್ತಾರೆ ಮಹಾವಿಷ್ಣು ಭಗವಂತನನ್ನ ಕಾಣೋದಕ್ಕೋಸ್ಕರ, ಭಗವಂತನ ದರ್ಶನ ಪಡೆಯೋದಕ್ಕೋಸ್ಕರ ಅವನು ಈ ರೀತಿ ಒಂದು ಕೆಲಸವನ್ನ ಮಾಡ್ಬೇಕಾಗಿ ಬಂತು ಅಂತ. ಹೀಗೆ ಎಲ್ಲರೂ ಕೂಡ ಭಗವಂತನನ್ನ ಆ ನಿಜ ಸ್ವರೂಪವನ್ನ ನೋಡೋದಕ್ಕೆ ಹಂಬಲಿಸ್ತಾರೆ. ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ಯಾರು ನನ್ನನ್ನ ಜನ್ಮ ಇಲ್ಲದವನು ಅಂದ್ರೆ ಭಗವಂತನಿಗೆ ಜನ್ಮ ಅನ್ನೋದು ಇಲ್ಲ, ಮತ್ತೆ ಅವನು ಅನಾದಿ ಅಂದ್ರೆ ಅವನು ಅಂದ್ರೆ ಯಾವ್ದು ಹೇಳ್ತಾರೆ, ಈಶ್ವರ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿ ಗೋವಿಂದ ಸರ್ವ ಕಾರಣ ಕಾರಣಂ. ಅಂದ್ರೆ ಎಲ್ಲದಕ್ಕೂ ಮೂಲ ಅವನು. ಅವನಿಗೆ ಯಾರು ಅವನಿಗಿಂತ ಹಿರಿಯರು ಅಥವಾ ಅವನಿಗಿಂತ ದೊಡ್ಡವರು ಯಾರು ಇಲ್ಲ, ಅವನಿಗಿಂತ ಶ್ರೇಷ್ಠರಾದವರು ಯಾರು ಇಲ್ಲ. ಅಂದ್ರೆ ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ ಸಾದೃಶ್ಯವನ್ನ. ಹೇಗೆ ಅಂತಂದ್ರೆ ಒಂದು ರೈಲನ್ನ ಹಿಂದಿನ ಭಾಗದಿಂದ ಹಿಂದಿನ ಬೋಗಿಯಿಂದ ನಾವು ನೋಡ್ಕೊಂಡು ಬಂದ್ರೆ ಅದು ಯಾವ ರೀತಿ ಇರುತ್ತೆ ಅಂತ. ಅಂದ್ರೆ ಒಂದು ಬೋಗಿ ಇನ್ನೊಂದು ಬೋಗಿಗೆ ಅದು ಜೋಡಿಸಲ್ಪಟ್ಟಿರುತ್ತೆ. ಹಿಂದೆ ಇರುವ ಬೋಗಿಯನ್ನ ಮುಂದೆ ಇರೋ ಬೋಗಿ ಎಳ್ಕೊಂಡು ಹೋಗ್ತಾ ಇರುತ್ತೆ ಚಲಿಸೋ ಸಮಯದಲ್ಲಿ. ಅದೇ ರೀತಿ ಒಂದು ಬೋಗಿಗೆ ಇನ್ನೊಂದು ಬೋಗಿ ಮುಂದೆ ಮುಂದೆ ಹೋಗ್ತಾ ಇದ್ರೆ ಅಲ್ಲಿ ಎಲ್ಲದಕ್ಕೂ ಮುಂದೆಗಡೆ ಒಂದು ಎಂಜಿನ್ ಇರುತ್ತೆ. ಆ ಎಂಜಿನ್ಗೆ ಮುಂದೆ ಯಾವ್ದು ಇಲ್ಲ, ಅಂದ್ರೆ ಆ ಎಂಜಿನ್ ನ ಎಳೆಯೋದಕ್ಕೆ ಇನ್ಯಾವುದೇ ಬೋಗಿ ಇಲ್ಲ. ಆದ್ರೆ ಈ ಉಳಿದ ಎಲ್ಲಾ ಬೋಗಿಗಳನ್ನ ಆ ಎಂಜಿನ್ ಎಳಿತಾ ಇದೆ. ಅದಕ್ಕೆ ಅಷ್ಟು ಶಕ್ತಿ ಅದು ತಾನೇ ಉತ್ಪತ್ತಿ ಮಾಡ್ಕೊತಾ ಇದೆ. ಹಾಗೆ ಕೃಷ್ಣ ಅವನು ಎಲ್ಲದಕ್ಕೂ ಮೊದಲಿದ್ದಾನೆ, ಎಲ್ಲದಕ್ಕೂ ಆದಿಯಾಗಿದ್ದಾನೆ. ಮತ್ತೆ ಅವನಿಗಿಂತ ಆದಿ ಅಂದ್ರೆ ಅವನನ್ನ ಸೃಷ್ಟಿ ಮಾಡಿದವರು ಅಥವಾ ಅವನಿಗಿಂತ ದೊಡ್ಡವರು ಅಂತ ಯಾರು ಇಲ್ಲ. ಅನಾದಿ ಅಂದ್ರೆ ಅವನು
ಅನೇಕ ಪುರಾತನ ಅಂತ ಹೇಳ್ತಾರೆ, ಅಂದ್ರೆ ಅವ್ನು ತುಂಬಾ ಹಳುಬ ಅಂತ. ಹಾಗೆ ಭಗವಂತ ಅವನು ಪರಮಪ್ರಭು, ಎಲ್ಲ ಲೋಕಗಳ ಪ್ರಭು. ಯಾರು ಈ ಸತ್ಯವನ್ನ ಅರ್ಥ ಮಾಡ್ಕೋತಾರೆ, ಯಾರು ಈ ಸತ್ಯವನ್ನ ತಿಳ್ಕೋತಾರೆ, ಯಥಾರ್ಥವಾಗಿ ತಿಳ್ಕೋತಾರೆ, ಅವರು ಇಲ್ಲಿ ಮನುಷ್ಯರಲ್ಲಿ ಭ್ರಾಂತಿ ಇಲ್ಲದವನಾಗಿ, ಅಂದ್ರೆ ಅವನಿಗೆ ಯಾವುದೇ ಒಂದು ಅನುಮಾನ ಇಲ್ದಿರ ಅವನು ಭಗವಂತನನ್ನ ಅರ್ಥ ಮಾಡ್ಕೋತಾನೆ. ಮತ್ತೆ ಅಂತವನು ಎಲ್ಲ ಪಾಪಗಳಿಂದ ಕೂಡ ಬಿಡುಗಡೆ ಹೊಂದುತ್ತಾನೆ. ಯಾವಾಗ ಅವನಿಗೆ ಗೊತ್ತಾಗುತ್ತೆ ದೇವೋತ್ತಮ ಪರಮ ಪುರುಷ ಕೃಷ್ಣ ಅಂತ, ಆಗ ಅವನ ಜೊತೆ ತನಗಿರುವ ಸಂಬಂಧವನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ. ನಂತರ ಅದನ್ನ ಭಕ್ತಿಯ ಮೂಲಕ ಅವನು ಮತ್ತೆ ಆ ಸಂಬಂಧವನ್ನ ಏರ್ಪಡಿಸ್ಕೋತಾನೆ. ಆ ಕಾರಣದಿಂದ ಅವನು ಎಲ್ಲ ಪಾಪಗಳನ್ನ ಕಳ್ಕೋತಾನೆ. ಭಕ್ತಿ ಸೇವೆ ಮಾಡುವ ಮೂಲಕ ನಾವು ಎಲ್ಲ ಪಾಪಗಳಿಂದ ಮುಕ್ತಿಯನ್ನ ಹೊಂದಬಹುದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಬುದ್ಧಿರ್ಜ್ಞಾನಂ ಅಸಮ್ಮೋಹ ಕ್ಷಮಾ ಸತ್ಯಂ ದಮಕ್ಷಮಾ ಸುಖಂ ದುಃಖಂ ಭವೋ ಅಭವೋ ಭಯಂ ಚ ಅಭಯಂ ಏವ ಚ ಅಹಿಂಸಾ ಸಮತಾ ತುಷ್ಟಿಸ್ತಪೋದಾನಂ ಯಶೋ ಅಯಶಃ ಭವಂತಿ ಭಾವಭೂತಾನಾಂ ಮತ್ಯೇವ ಪೃಥಗ್ವಿಧಃ. ಬುದ್ಧಿ, ಜ್ಞಾನ, ಸಂದೇಹ ಮತ್ತು ಭ್ರಾಂತಿಗಳಿಂದ ಬಿಡುಗಡೆ, ಕ್ಷಮೆ, ಸತ್ಯ, ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಸುಖ ದುಃಖಗಳು, ಹುಟ್ಟು ಸಾವು, ಭಯ, ನಿರ್ಭಯ, ಅಹಿಂಸೆ, ಸಮಚಿತ್ತತೆ, ತುಷ್ಟಿ, ತಪಸ್ಸು, ದಾನ, ಕೀರ್ತಿ ಮತ್ತು ಅಪಕೀರ್ತಿ, ಜೀವಿಗಳ ಈ ಎಲ್ಲ ಗುಣಗಳನ್ನು ಸೃಷ್ಟಿಸಿದವನು ನಾನೊಬ್ಬನೇ. ಇಲ್ಲಿ ಸೃಷ್ಟಿಯಾಗಿರೋದು ಏನೆಲ್ಲ ಇದೆ ಪ್ರತಿಯೊಂದು ಕೂಡ ಸ್ವತಃ ಭಗವಂತನಿಂದಲೇ ಸೃಷ್ಟಿಯಾಗಿರುವಂತದ್ದು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ. ಮನುಷ್ಯರಿಗೆ ಸರಿ ತಪ್ಪು ಅಂತ ವಿವೇಚನೆ ಮಾಡುವಂತಹ ಬುದ್ಧಿ ಅದು ಭಗವಂತನಿಂದಲೇ ಬಂದಿರುವಂತದ್ದು. ಜ್ಞಾನ ಅಂದ್ರೆ ಭಗವಂತ ನಮ್ಮ ಮುಂದೆ ನೋಡ್ತೀವಿ ಹೇಗೆ ಅವನ ಭಕ್ತರಿಗೆ ಅವನು ಎಲ್ಲವನ್ನು ತಿಳಿಸ್ಕೊಡ್ತಾನೆ ಅಂತ. ಆ ತಿಳುವಳಿಕೆ ಏನಿದೆ ಅದು ಕೂಡ ಭಗವಂತ ಸ್ವತಃ ಅವನೇ ಕೊಡ್ತಾನೆ. ಸಂದೇಹ, ಭ್ರಾಂತಿ ಇವುಗಳು ಕೂಡ ಅವನಿಂದಲೇ ಬಂದಿದೆ. ಅಂದ್ರೆ ನಾವು ಅನುಮಾನ ಪಡುವಂತದ್ದಿರ್ಬೋದು, ಅಥವಾ ಯಾವುದೋ ಒಂದು ಏನಂತಾರೆ ಕನ್ಫ್ಯೂಷನ್ ಅಲ್ಲಿ ಸಿಕ್ಕಾಕೊಳ್ಳುವಂತದ್ದಿರ್ಬೋದು, ಅದು ಎಲ್ಲವೂ ಕೂಡ ಸ್ವತಃ ಭಗವಂತನಿಂದಲೇ ಸೃಷ್ಟಿಯಾಗಿರುವಂತದ್ದು. ಕ್ಷಮೆ, ಇತರರನ್ನ ಕ್ಷಮಿಸುವಂಥದ್ದು, ಅವನ ಭಕ್ತರಲ್ಲೂ ಕೂಡ ಈ ಗುಣಗಳನ್ನ ನಾವು ಕಾಣ್ತೀವಿ. ಅಂಬರೀಷ ಮಹಾರಾಜ ಹೇಗೆ ದುರ್ವಾಸ ಮುನಿಗಳು ಅಂಬರೀಷ ಮಹಾರಾಜನ ಭಕ್ತಿ ಕಂಡು ಅಸೂಯೆಯಿಂದ ಅವರನ್ನ ಏಕಾದಶಿ ದಿನ ವ್ರತವನ್ನ ಅವರು ದ್ವಾದಶಿಗೆ ಪಾರಾಯಣದ ಸಮಯದಲ್ಲಿ ಅವರು ಅಂತ್ಯಗೊಳಿಸ್ತಾರೆ. ಆಗ ಅವನು ಅತಿಥಿಗಳಿಗೆ ಮರ್ಯಾದೆ ಕೊಡ್ದಿರ ಅತಿಥಿಗಳು ಬಂದ ಸಮಯದಲ್ಲಿ ತಾನೇ ಸ್ವತಃ ಅವ್ರೇನು ಮಾಡಿಲ್ಲ, ಬರೀ ಒಂದು ಗುಟುಕು ನೀರಷ್ಟೇ ತಗೋತಾರೆ. ಅಂದ್ರೆ ಏಕಾದಶಿ ಪಾರಾಯಣದ ಸಮಯದಲ್ಲಿ ಅವರು ಅದನ್ನ ಮುಗಿಸ್ಬೇಕಾಗಿ ಬಂದಿರುತ್ತೆ, ಆ ಸಮಯ ಮೀರುತ್ತೆ ಅಂತ ಹೇಳಿ ಅದನ್ನ ಮಾಡಿರ್ತಾರೆ. ಆದ್ರೆ ಅದಕ್ಕೆ ಅವನು ಒಬ್ಬ ರಾಕ್ಷಸನನ್ನ ಸೃಷ್ಟಿಸಿ ಅಂಬರೀಷ ರಾಜರನ್ನ ಕೊಲ್ಲುವಂತ ಕೆಲಸ ಮಾಡಕ್ ಹೋಗ್ತಾನೆ. ಆಗ ಹೇಗೆ ವಿಷ್ಣುವಿನ ಸುದರ್ಶನ ಚಕ್ರ ದುರ್ವಾಸ ಮುನಿಗಳ ಅಹಂಕಾರವನ್ನ ಅದು ಹೋಗುವಂತೆ ಮಾಡುತ್ತೆ. ಹೀಗೆ ಈ ಕ್ಷಮಿಸುವಂತಹ ಬುದ್ಧಿ, ಆಗ ಕೊನೆಗೆ ವಿಷ್ಣುವಿನ ಸುದರ್ಶನ ಚಕ್ರ ಅಂದ್ರೆ ದುರ್ವಾಸ ಮುನಿಗಳು ಹೋಗಿ ಅಂಬರೀಷ ಮಹಾರಾಜನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾರೆ. ಆಗ ಅವರು ಕೂಡಲೇ ಕ್ಷಮಿಸ್ಬಿಡ್ತಾರೆ. ಅಂದ್ರೆ ಅವರು ಬೇಕು ಅಂತ ಅಸೂಯೆಯಿಂದ ಅವನನ್ನ ಕೊಲ್ಲುವ ಮಟ್ಟಕ್ಕೆ ಅವರು ಕೋಪ ತೋರಿಸ್ತಾರೆ. ಆದ್ರೂ ಕೂಡ ಅಂತವರನ್ನು ಕೂಡ ಕ್ಷಮಿಸ್ತಾರೆ. ಅದೇ ರೀತಿ ಪ್ರಹ್ಲಾದ ಮಹಾರಾಜ ಕೂಡ ಅವನು ತನ್ನ ತಂದೆ ಯಾವಾಗ್ಲೂ ಅವನನ್ನ ಕೊಲ್ಲುವ ಪ್ರಯತ್ನವನ್ನ ಮಾಡ್ತಾ ಇರ್ತಾನೆ. ಆದ್ರೆ ಅಂತಹ ತಂದೆ ಅವನು ಸತ್ತ ಮೇಲೂ ಕೂಡ ಆ ಪ್ರಹ್ಲಾದನಿಗೆ ಅವನ ಮೇಲೆ ಯಾವುದೇ ಕೋಪ ಅನ್ನೋದಿರೋದಿಲ್ಲ. ಅವನು ಭಗವಂತ ವರ ಕೇಳು ಅಂತಂದ್ರೆ ನನ್ನ ಅಪ್ಪನ ಕ್ಷಮಿಸು ಅಂತ ಕೇಳ್ತಾನೆ. ಹಾಗೆ ಭಕ್ತರಲ್ಲೂ ಕೂಡ ಎಲ್ಲ ಗುಣಗಳನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಸತ್ಯ, ನಿಜವನ್ನ ಹೇಳುವಂಥದ್ದು, ಸತ್ಯವನ್ನೇ ಮಾತಾಡುವಂಥದ್ದು. ಇಲ್ಲಿ ಯುಧಿಷ್ಠಿರ ಮಹಾರಾಜ ಕೂಡ ಅದೇ ರೀತಿ ಇರ್ತಾನೆ. ಅಲ್ಲಿ ಹೇಳ್ತಾರೆ, ಒಂದೇ ಒಂದು ಸುಳ್ಳು ಹೇಳು. ದ್ರೋಣಾಚಾರ್ಯರನ್ನ ಸಂಹಾರ ಮಾಡೋದಕ್ಕೆ ಅವ್ರು ಹೇಳ್ತಾರೆ, ನೀನ್ ಒಂದೇ ಒಂದು ಸುಳ್ಳು ಹೇಳು, ಅಶ್ವತ್ಥಾಮ ಸತ್ತ ಅಂತ. ಆಗ ದ್ರೋಣಾಚಾರ್ಯರು ಅವರ ಏನು ಬಿಲ್ಲು ಬಾಣಗಳಿದೆ ಅದನ್ನ ತ್ಯಾಗ ಮಾಡ್ತಾರೆ ಅಂತ. ಆದ್ರೆ ಅವನು ಹೇಳ್ತಾನೆ, ಇಲ್ಲ ನಾನು ಸುಳ್ಳು ಹೇಳೋದಿಲ್ಲ ಅಂತ. ಆಗ ಭೀಮ ಅಶ್ವತ್ಥಾಮ ಅನ್ನುವಂತ ಒಂದು ಆನೆಯನ್ನ ಕೊಲ್ತಾನೆ. ಕೊಂದುಬಿಟ್ಟು ಹೇಳ್ತಾನೆ, ಅಣ್ಣ ಈಗಾದ್ರೂ ಹೇಳು, ಅಶ್ವತ್ಥಾಮ ಸತ್ತ ಅಂತ ಈಗಾದ್ರೂ ಹೇಳು. ಈಗ ಆನೆ ಸತ್ತಿದೆ, ಆನೆ ಹೆಸರು ಅಶ್ವತ್ಥಾಮ ಅಂತ ಹೇಳ್ತಾರೆ. ಆಗ್ಲೂ ಕೂಡ ಅವನು ಏನಂತ ಹೇಳ್ತಾನೆ ಅಂದ್ರೆ ಯುಧಿಷ್ಠಿರ ಮಹಾರಾಜ ಅಶ್ವತ್ಥಾಮ ಅನ್ನುವಂತ ಆನೆ ಸಾಯ್ತು ಅಂತ ಹೇಳ್ತಾನೆ. ಆನೆ ಅಂತ ಹೇಳುವಾಗ ಇವರೆಲ್ಲ ಶಂಕನಾದ ಮಾಡಕ್ ಶುರು ಮಾಡ್ಬಿಡ್ತಾರೆ. ದ್ರೋಣಾಚಾರ್ಯರಿಗೆ ಕಿವಿಗೆ ಅಶ್ವತ್ಥಾಮ ಅನ್ನೋದಷ್ಟೇ ಕೇಳಿಸಿರುತ್ತೆ. ಆಗ ಅವರು ಎಲ್ಲ ಬಿಲ್ಲು ಬಾಣಗಳನ್ನ ಇಟ್ಟುಬಿಟ್ಟು ಮಗ ಏನಾದ ಅಂತ ಹೇಳಿ ಅಲ್ಲೇ ಕುತ್ಕೋಬಿಡ್ತಾರೆ. ಕುತ್ಕೊಂಡು ಅವರು ಒಂದು ಏನಂತಾರೆ ಧ್ಯಾನದಲ್ಲಿ ತನ್ನ ಮಗ ಎಲ್ಲಿದ್ದಾನೆ ಅಂತ ಹುಡ್ಕೋದಿಕ್ಕೆ ಶುರು ಮಾಡ್ತಾರೆ. ಆಗ ದೃಷ್ಟದ್ಯುಮ್ನ ಅಂದ್ರೆ ದ್ರೌಪದಿಯ ಅಣ್ಣ
ಅವರ ಶಿರಚ್ಛೇದನ ಮಾಡ್ತಾನೆ. ಹೀಗೆ ಸತ್ಯವನ್ನ ಹೇಳುವಂಥದ್ದು ಯುಧಿಷ್ಠಿರ ಮಹಾರಾಜ, ಸತ್ಯ ಹರಿಶ್ಚಂದ್ರ ಇವರೆಲ್ಲರೂ ಕೂಡ ಯಾವಾಗ್ಲೂ ಸತ್ಯವನ್ನೇ ನುಡಿತಾ ಇದ್ರು. ಮತ್ತೆ ಇಂದ್ರಿಯ ನಿಗ್ರಹ ಅಂದ್ರೆ ಅಂದ್ರೆ ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೊಳ್ಳುವಂಥದ್ದು. ಇದಕ್ಕೂ ಕೂಡ ನಾವು ಅಂಬರೀಷ ಮಹಾರಾಜನನ್ನು ಕೂಡ ತಗೋಬಹುದು. ಅಂಬರೀಷ ಮಹಾರಾಜ ಅವನು ಎಲ್ಲ ಇಂದ್ರಿಯಗಳನ್ನ ಭಕ್ತಿ ಸೇವೆಯಲ್ಲಿ ತೊಡಗಿಸಿರ್ತಾನೆ. ಮನೋನಿಗ್ರಹ, ಮನಸ್ಸಿನ ಮೇಲೆ ಒಂದು ನಿಯಂತ್ರಣವನ್ನ ಸಾಧಿಸುವಂಥದ್ದು. ಸುಖ ದುಃಖಗಳು ಅಂದ್ರೆ ಕಷ್ಟ ಸುಖ ಏನೇ ಬಂದ್ರು ಕೂಡ ಪಾಂಡವರಿರ್ಬೋದು, ಅವನ ತಾಯಿ ಕುಂತಿದೇವಿ ಇರ್ಬೋದು, ಅವರು ಯಾವಾಗ್ಲೂ ಅದನ್ನ ಸಮಾನವಾಗಿ ತಗೋತಾರೆ. ಅಂದ್ರೆ ಕುಂತಿ ಪ್ರಾರ್ಥನೆಯಲ್ಲಿ ಹೇಳ್ತಾಳೆ, ಭಗವಂತ ನನಗೆ ನೀನ್ ಇನ್ನೂ ಕಷ್ಟ ಕೊಡು, ಯಾಕಂದ್ರೆ ನನ್ ಕಷ್ಟ ಬಂದಾಗೆಲ್ಲ ನೀನ್ ನನ್ ಜೊತೆ ಇದ್ದೆ. ನಿನ್ನ ದರ್ಶನ ಆಯ್ತು ಅಂತಂದ್ರೆ ನಮಗೆ ಈ ಜನ್ಮ ಮೃತ್ಯು ಜರಾವ್ಯಾಧಿಯಿಂದ ಬಿಡುಗಡೆ ಸಿಕ್ಕಿದ ಹಾಗೆ. ಅಂತಹ ಒಂದು ವರ ನಮ್ಗೆ ಸಿಗ್ಬೇಕು ಅಂದ್ರೆ ನಿನ್ನ ದರ್ಶನ ಮತ್ತೆ ಮತ್ತೆ ಆಗ್ಬೇಕು. ನಿನ್ನ ದರ್ಶನ ಯಾವಾಗ ಆಗುತ್ತೆ ಅಂತಂದ್ರೆ ನನಗೆ ಕಷ್ಟಗಳು ಬಂದಾಗ ಆಗುತ್ತೆ. ನಿನ್ನ ದರ್ಶನ ಪಡೆಯೋದಕ್ಕೋಸ್ಕರ ನನ್ಗೆ ಎಷ್ಟೇ ಕಷ್ಟಗಳು ಬಂದ್ರೂ ಕೂಡ ಪರವಾಗಿಲ್ಲ, ಇನ್ನೂ ಬರ್ಲಿ ಅಂತ ಕೇಳ್ತಾಳೆ. ಮತ್ತೆ ಹುಟ್ಟು ಸಾವು, ಈ ಜನನ ಮರಣ ಅನ್ನೋದು ಏನಿದೆ ಅದೆಲ್ಲವೂ ಕೂಡ ಭಗವಂತನ ಒಂದು ಸಂಕಲ್ಪದಿಂದ ಆಗುವಂಥದ್ದು. ಅಂದ್ರೆ ಅವನು ನಿನ್ನೆ ಅಧ್ಯಾಯದಲ್ಲಿ ನಾವು ನೋಡಿದ್ವಿ ಹೇಗೆ ಅವನು ಸಂಕಲ್ಪ ಮಾತ್ರದಿಂದ ಸೃಷ್ಟಿ ಸ್ಥಿತಿ ಲಯಗಳನ್ನ ಮಾಡ್ತಾನೆ ಅಂತ. ಹಾಗೆ ಮತ್ತೆ ಭಯ, ನಿರ್ಭಯ, ಭಯ ಅನ್ನುವಂಥದ್ದು ಕೂಡ ಅವನಿಂದಲೇ ಬರುತ್ತೆ. ಯಾರೆಲ್ಲ ಅಭಕ್ತರಿರ್ತಾರೆ ಅವರಿಗೆ ಭಗವಂತನನ್ನ ಕಂಡಾಗ ಹೆದರ್ಕೋತಾರೆ. ನಿರ್ಭಯ ಅಂತಂದ್ರೆ ಯಾರು ಶುದ್ಧ ಭಕ್ತರು ಇರ್ತಾರೆ ಅವರು ಭಗವಂತನ ಧ್ಯಾನದಲ್ಲಿ ಎಂತದೇ ಸಂದರ್ಭದಲ್ಲೂ ಕೂಡ ಹೆದರ್ಕೋದಿರ ಇರ್ತಾರೆ. ಪ್ರಹ್ಲಾದ ಮಹಾರಾಜ ತನ್ನ ತಂದೆ, ಸ್ವತಃ ತಂದೆನೆ ಎಷ್ಟೆಲ್ಲ ಕಷ್ಟಗಳನ್ನು ಕೊಟ್ಟು ಅವನನ್ನ ಕೊಲ್ತಾರೆ ಅಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ರು ಕೂಡ ಅವನು ನಿರ್ಭಯನಾಗಿರ್ತಾನೆ. ಅಂದ್ರೆ ಅವನು ಹೇಳ್ತಾನೆ, ಭಗವಂತ ಅವನೊಬ್ಬನೇ ನನ್ನನ್ನ ಉಳಿಸ್ಲಿಕ್ಕೆ ಸಾಧ್ಯ. ಭಗವಂತ ನನ್ನನ್ನು ಉಳಿಸ್ಬಾರ್ದು ಅಂತ ನಿರ್ಧಾರ ಮಾಡ್ದ ಅಂದ್ರೆ ಯಾರು ನನ್ನನ್ನ ಕಾಪಾಡೋದಿಕ್ ಸಾಧ್ಯ ಇಲ್ಲ. ಆದ್ರೆ ಭಗವಂತ ನನ್ನ ಕಾಪಾಡ್ಬೇಕು ಅಂತ ನಿರ್ಧಾರ ಮಾಡ್ದಾದ್ರೆ ಯಾರಿಂದನೂ ನನ್ನ ಕೊಲ್ಲೋಕ್ ಸಾಧ್ಯ ಇಲ್ಲ. ಹಾಗೆ ಅವನು ಹೆದರ್ಕೊಂಡಿರ ಇರ್ತಾನೆ. ಈ ಸನ್ಯಾಸಿಗಳು ಕೂಡ ಅಂದ್ರೆ ಅಷ್ಟಾಂಗ ಯೋಗದ ಬಗ್ಗೆ ಎಲ್ಲ ನಾವು ತಿಳ್ಕೊಂಡ್ವಿ. ಅವರೆಲ್ಲರೂ ಕೂಡ ಕಾಡಿನಲ್ಲಿ ಹೋಗಿ ತಪಸ್ಸನ್ನೆಲ್ಲ ಮಾಡ್ಬೇಕು ಅಂದ್ರೆ ಅಲ್ಲಿ ಹೋದ್ಮೇಲೆ ಏನಾಗ್ಬೋದು, ಯಾವ ಪ್ರಾಣಿ ಇರುತ್ತೆ ಆತರ ಎಲ್ಲ ಅವರು ಯೋಚನೆ ಮಾಡೋ ಹಾಗಿಲ್ಲ. ಆದ ಕಾರಣ ಅವರು ನಿರ್ಭಯದಿಂದ ಜೀವನವನ್ನ ನಡೆಸ್ತಾರೆ. ಮತ್ತೆ ಅಹಿಂಸೆ ಅಂತಂದ್ರೆ ಇನ್ನೊಂದು ಜೀವಕ್ಕೆ ನೋವನ್ನ ಕೊಡದೇ ಇರುವಂತದ್ದು, ಇನ್ನೊಂದು ಜೀವಿಯ ಆಧ್ಯಾತ್ಮಿಕ ಉನ್ನತಿಗೆ ಅಡ್ಡಿ ಪಡಿಸದೇ ಇರುವಂತದ್ದು. ಇದಕ್ಕೆ ಹೇಗೆ ಹೇಳ್ತಾರೆ ಅಂತಂದ್ರೆ ನಾವಂತೀವಿ ನೋವು ಕೊಡದೇ ಇರುವಂತದ್ದು ಅಂತಂದ್ರೆ ಇತರ ಪ್ರಾಣಿಗಳು, ಅವುಗಳನ್ನ ಕೊಲ್ಲದೆ ಇರುವಂತದ್ದು. ಆದ್ರೆ ಈ ಪ್ರಾಣಿಗಳನ್ನ ಕೊಂದಾಗ ಅದು ಏನಾಗುತ್ತೆ ಅಂತಂದ್ರೆ ಅದಕ್ಕೆ ಆಧ್ಯಾತ್ಮಿಕ ಉನ್ನತಿಗೆ ತಡೆಯನ್ನ ಹೊಡ್ಡಿದಂತಾಗುತ್ತೆ. ಅಂದ್ರೆ ಆ ಜೀವಕ್ಕೆ ಆ ಒಂದು ಜನ್ಮ ಪಡೆದಿರುತ್ತೆ, ಇಷ್ಟು ಕಾಲ ಅದು ಆ ದೇಹದಲ್ಲಿ ಇರ್ಬೇಕು ಅಂತಿರುತ್ತೆ. ಯಾವಾಗ ನಾವು ಅದನ್ನ ಕೊಲ್ತೀವಿ ಆಗ ಅದು ಮತ್ತೆ ಆ ಜನ್ಮವನ್ನ ಮತ್ತೆ ಪಡೆದು ಆ ಅವಧಿಯನ್ನ ಮುಗಿಸ್ಬೇಕಾಗುತ್ತೆ. ಹೀಗೆ ನಾವು ಅದರ ಆಧ್ಯಾತ್ಮಿಕ ಉನ್ನತಿ ಏನಿದೆ ಅದಕ್ಕೆ ನಾವು ಅಡ್ಡಿ ಪಡಿಸಿದ ಹಾಗೆ ಆಗುತ್ತೆ. ಅದು ಕೂಡ ಹಿಂಸೆನೆ. ಮತ್ತೆ ಸಮಚಿತ್ತತೆ ಅಂದ್ರೆ ಎಲ್ಲಾ ಸಂದರ್ಭದಲ್ಲೂ ಕೂಡ ಸಮಾನವಾದ ರೀತಿಯಲ್ಲಿ ಮನಸ್ಸನ್ನ ಅಂದ್ರೆ ಸುಖ ದುಃಖ ಕಷ್ಟ ಸುಖ ಎಂತದ್ದೇ ಬಂದ್ರೂ ಕೂಡ ಮಾನ ಅಪಮಾನಗಳು ಆದಾಗ್ಲೂ ಕೂಡ ಯಾವುದೇ ರೀತಿ ವಿಚಲಿತರಾಗದೇ ಇರುವಂತದ್ದು. ಅಂದ್ರೆ ಯಾರಿಗೆ ಭೌತಿಕ ಜಗತ್ತು ದುಃಖಾಲಯ ಶಾಶ್ವತ ಅಂತ ಗೊತ್ತಾಗಿದೆ, ಇಲ್ಲಿ ಬರೋದೆಲ್ಲ ಬರೀ ಕಷ್ಟನೇ ಅಂತ ತಿಳಿದಿದೆ, ಮತ್ತೆ ಅದು ಯಾವುದು ಶಾಶ್ವತ ಅಲ್ಲ ಅಂತ ಗೊತ್ತಾಗುತ್ತೆ. ಅಂದ್ರೆ ಇದು ಒಂದು ಕೃಷ್ಣ ಹೇಳುವಂತ ಮಾತು. ಅಂದ್ರೆ ಒಂದೇ ವಾಕ್ಯದಲ್ಲಿ ಯಾವುದೇ ವ್ಯಕ್ತಿ ಅದನ್ನ ಓದಿದಾಗ ಅವರಿಗೆ ಒಂದು ರೀತಿ ದುಃಖದಲ್ಲಿರುವವನಿಗೆ ಸಂತೋಷ ಆಗುತ್ತೆ, ಸಂತೋಷದಲ್ಲಿರುವವನಿಗೆ ದುಃಖ ಆಗುತ್ತೆ ಅಂತ. ಅಂದ್ರೆ ಯಾರಾದ್ರೂ ತುಂಬಾ ಸಂತೋಷವಾಗಿರೋರು ಮುಂದೆ ಹೋಗಿ ಈ ಕ್ಷಣ ನೀನೇನ್ ಅನುಭವಿಸ್ತಾ ಇದ್ದೆ ಅದು ಶಾಶ್ವತ ಅಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಮರುಕ್ಷಣ ದುಃಖ ಬರುತ್ತೆ ಅಂತ ಹೇಳಿ ಬೇಸರ ಆಗುತ್ತೆ. ಯಾರು ದುಃಖದಲ್ಲಿರ್ತಾನೆ ಅವನ ಹತ್ರ ಹೋಗಿ ನೀನ್ ಏನ್ ಅನ್ಭವಿಸ್ತಾ ಇದ್ದೆ ಈ ಕ್ಷಣ ಅದು ಶಾಶ್ವತ ಅಲ್ಲ ಅಂತಂದ್ರೆ ಅವ್ನಿಗೊಂದು ನಂಬಿಕೆ ಬರುತ್ತೆ. ಅಂದ್ರೆ ಆಯ್ತು ಈ ದಿನ ನಾನು ಕಷ್ಟದಲ್ಲಿದ್ದೀನಿ, ನಾಳೆ ನಾನು ಈ ಕಷ್ಟದಿಂದ ಹೊರಗಡೆ ಬರ್ತೀನಿ ಅಂತ. ಹೀಗೆ ಸಮಚಿತ್ತತೆ ಎಲ್ಲಾ ಸಂದರ್ಭದಲ್ಲೂ ಕೂಡ ಯಾವ್ದು ಹೇಗೆ ಆದ್ರೂ ಕೂಡ ಅದನ್ನ ಸಮಾನವಾಗಿ ತಗೊಳ್ಳುವಂಥದ್ದು. ತುಷ್ಟಿ ಅಂದ್ರೆ ಇದ್ದದ್ರಲ್ಲಿ ತೃಪ್ತರಾಗಿರುವಂಥದ್ದು. ತಪಸ್ಸು ಅಂತಂದ್ರೆ ಅಂದ್ರೆ ಸ್ವಯಂ ಪ್ರೇರಿತರಾಗಿ ದೈಹಿಕವಾಗಿ ಮಾನಸಿಕವಾಗಿ ಕಷ್ಟಗಳನ್ನ ಸ್ವೀಕಾರ ಮಾಡುವಂಥದ್ದು. ಅದರ ಉದ್ದೇಶ ಏನಾಗಿರುತ್ತೆ ಅಂದ್ರೆ ಯಾವುದೋ ಒಂದು ಉನ್ನತ ಕಾರಣಗಳಿಗಾಗಿ ಅಥವಾ ಉನ್ನತ ಸಾಧನೆಗಾಗಿ ಮಾಡುವಂಥದ್ದು, ಅದನ್ನ ತಪಸ್ಸು ಅಂತ ಕರೀತಾರೆ. ದಾನ ಅಂದ್ರೆ ಇಲ್ಲಿ ದಾನಕ್ಕೆ ನಾವು ಕ್ಷಿಬಿ ಮಹಾರಾಜನನ್ನ ನೋಡ್ಬೋದು. ಹೇಗೆ ಅವನು ಕ್ಷಿಬಿ ಅಂದ್ರೆ ಇಲ್ಲಿ ದೇವತೆಗಳು ಬರುವಂತದ್ದು, ಒಂದು ಗಿಡುಗ ಆಗಿ ಇನ್ನೊಂದು ಪಾರಿವಾಳ ಆಗಿ ಅಗ್ನಿದೇವ ಮತ್ತೆ ಇಂದ್ರ ಅವರಿಬ್ರು ಕೂಡ ಶಿಬಿ ಮಹಾರಾಜನನ್ನ ಅವನನ್ನ ಒಂದು ಪರೀಕ್ಷೆ ಮಾಡ್ಬೇಕು ಅಂತ ಹೇಳಿ
ಆ ರೀತಿ ಬರ್ತಾರೆ. ಅಂದ್ರೆ ಒಂದು ಗಿಡುಗ ಒಂದು ಪಾರಿವಾಳವನ್ನ ಅಟ್ಟಿಸ್ಕೊಂಡ್ ಬರುತ್ತೆ. ಅಲ್ಲಿ ಅದು ಆ ಪಾರಿವಾಳ ಹೋಗಿ ಶಿಬಿ ಮಹಾರಾಜನ ತೊಡೆ ಮೇಲೆ ಕುತ್ಕೊಳ್ಳುತ್ತೆ, ರಕ್ಷಣೆಯನ್ನ ಕೋರುತ್ತೆ. ಆಗ ಶಿಬಿ ಮಹಾರಾಜ ಆಯ್ತು ರಕ್ಷಣೆಯನ್ನ ಕೊಡ್ತಾನೆ. ಅಲ್ಲಿ ಗಿಡುಗ ಕೂಡ ಬಂದು ಹೇಳುತ್ತೆ, ಇದು ನನ್ನ ಆಹಾರ, ಇದನ್ನ ನೀನು ನನ್ನಿಂದ ಕಸಿದ್ಕೊಳ್ಳೋ ಹಾಗಿಲ್ಲ ಅಂದಾಗ ಅವನು ಹೇಳ್ತಾನೆ, ಆ ಪಾರಿವಾಳ ಅದು ಏನು ಗಾತ್ರದಲ್ಲಿದೆಯೋ ಅಷ್ಟು ನಿನಗೆ ಒಂದು ಮಾಂಸವನ್ನ ನನ್ನ ದೇಹದಿಂದ ಕೊಡ್ತೀನಿ ಅಂತ. ಅಂದ್ರೆ ದಾನ ಕೊಡೋದ್ರಲ್ಲಿ ಅಷ್ಟು ಒಂದು ಧಾರಾಳತನ ಇದ್ದಂಥದ್ದು. ಮತ್ತೆ ಕೀರ್ತಿ ಅಂತಂದ್ರೆ ಯಾರೆಲ್ಲ ಭಗವಂತನ ಭಕ್ತರು ಇರ್ತಾರೆ ಅವರೆಲ್ಲರೂ ಯಾವಾಗ್ಲೂ ಕೀರ್ತಿವಂತರಾಗಿರ್ತಾರೆ ಅಂತ ನಾವು ನೋಡ್ತೀವಿ. ಪಾಂಡವರು ಇವರೆಲ್ಲರೂ ಕೂಡ ಕೃಷ್ಣನ ಕತೆಗಳನ್ನ ಹೇಳಿದಾಗೆಲ್ಲ ಇವರು ಕೂಡ ಆ ಕತೆಗಳಲ್ಲಿ ಸದಾ ಎಲ್ಲರ ಮನಸ್ಸಿನಲ್ಲಿ ಮತ್ತೆ ಎಲ್ಲ ಒಂದು ಶಾಸ್ತ್ರಗಳಲ್ಲಿ ಶಾಶ್ವತವಾಗಿ ಉಳಿದಿದ್ದಾರೆ. ಅಂದ್ರೆ 5,000 ವರ್ಷಗಳಾದ್ರೂ ಕೂಡ ಕೃಷ್ಣನನ್ನ ನಾವು ಯಾವಾಗೆಲ್ಲ ನೆನೆಸ್ತೀವಿ ಆಗ ಈ ಪಾಂಡವರನ್ನು ಕೂಡ ನೆನೆಸ್ತೀವಿ. ಹೀಗೆ ಭಕ್ತರು ಸದಾ ಕೀರ್ತಿವಂತರಾಗಿರ್ತಾರೆ. ಪ್ರಹ್ಲಾದ ಇರ್ಬೋದು, ಧ್ರುವ ಮಹಾರಾಜ ಇರ್ಬೇಕು, ಅಂಬರೀಷ ಮಹಾರಾಜ, ಇವರೆಲ್ಲರೂ ಕೂಡ ಕೀರ್ತಿವಂತರು. ಮತ್ತೆ ಅಪಕೀರ್ತಿ, ಯಾರೆಲ್ಲರೂ ಭಗವಂತನ ಶಾಸ್ತ್ರಗಳಿಗೆ ವಿರುದ್ಧವಾಗಿ ಹೋಗ್ತಾರೆ ಅವರು ಅಪಕೀರ್ತಿಗೆ ಕಾರಣರಾಗ್ತಾರೆ. ದುರ್ಯೋಧನಾದಿಗಳು, ಮತ್ತೆ ಜರಾಸಂಧ, ಮತ್ತೆ ಕಂಸ, ಹಾಗೆ ಅಪಕೀರ್ತಿಗೆ ಒಳಗಾದಂಥವ್ರು ಅಂತಂದ್ರೆ ಭಗವಂತನ ದ್ವೇಷಿಸುವಂತವ್ರು ಎಲ್ಲರೂ ಕೂಡ ಅಪಕೀರ್ತಿಗೆ ಒಳಗಾಗ್ತಾರೆ. ಇವೆಲ್ಲ ಗುಣಗಳು ಏನೆಲ್ಲ ಇದೆ ಅದೆಲ್ಲದಕ್ಕೂ ಮೂಲ ಸೃಷ್ಟಿ ಕರ್ತ ಯಾರು ಅಂದ್ರೆ ಅದು ಕೃಷ್ಣ ತಾನೇ ಅಂತ ಹೇಳ್ಕೊತಾ ಇದ್ದಾನೆ. ಸಪ್ತ ಋಷಿಗಳು ಮತ್ತು ಅವರ ಪೂರ್ವದ 4 ಮಹರ್ಷಿಗಳು ಎಲ್ಲರೂ ನನ್ನಿಂದ ಬಂದವರು, ನನ್ನ ಮನಸ್ಸಿನಿಂದ ಹುಟ್ಟಿದವರು. ವಿವಿಧ ಲೋಕಗಳಲ್ಲಿರುವ ಜೀವಿಗಳೆಲ್ಲ ಅವರ ಸಂತಾನದವರೇ. ಅಂದ್ರೆ ಇವರೆಲ್ಲರೂ ಕೂಡ ಕೃಷ್ಣನ ಅಂದ್ರೆ ಬ್ರಹ್ಮನ ಮಾನಸ ಪುತ್ರರು, ಅವನ ಹೃದಯದಿಂದ ಜನಿಸಿದಂತವರು. ಅಂದ್ರೆ ಪ್ರಜಾಪತಿಗಳು, ಇವರನ್ನ ಪ್ರಜೋತ್ಪತ್ತಿಗಾಗಿ ಭಗವಂತ ಸೃಷ್ಟಿ ಮಾಡ್ತಾನೆ. ಈಗ ಏನೆಲ್ಲ ಸೃಷ್ಟಿಯಲ್ಲಿ ಇದ್ದಾರೆ ಅಂದ್ರೆ ನಾವೆಲ್ಲರೂ ಕೂಡ ಈ 7 ಋಷಿಗಳಲ್ಲಿ ಋಷಿಗಳ ಮೂಲಕ ಬಂದಂತ ಕಾರಣ ನಾವು ಯಾವಾಗಾದ್ರೂ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡ್ಬೇಕಂದ್ರೆ ನೀವು ಯಾವ ಗೋತ್ರಕ್ಕೆ ಸೇರಿದವರು ಅಂದ್ರೆ ಈ ಋಷಿಗಳಲ್ಲಿ ಯಾರಾದ್ರೂ ಒಬ್ಬರ ಹೆಸರನ್ನ ನಾವು ಹೇಳ್ತೀವಿ, ಆ ಋಷಿಯ ಒಂದು ಗೋತ್ರಕ್ಕೆ ನಾವು ಸೇರಿದವರು ಅಂತ. 7 ಋಷಿಗಳು ಮತ್ತು 4 ಕುಮಾರರನ್ನು ಹೆಸರಿಸಿ. ಹರೇ ಕೃಷ್ಣ. ಯಾರಿಗಾದ್ರೂ ಗೊತ್ತಿದ್ರೆ ಹೇಳ್ಬೋದು. 7 ಜನ ಋಷಿಗಳು ಮತ್ತು 4 ಕುಮಾರರು. ಮಾತಾಜಿ ಕಶ್ಯಪ, ಅತ್ರಿ, ಗೌತಮ, ಭಾರದ್ವಾಜ, ವಶಿಷ್ಠ, ವಿಶ್ವಾಮಿತ್ರ, ಜಮದಗ್ನಿ 7 ಸಪ್ತರ್ಷಿಗಳು ಮಾತಾಜಿ. ಸನಕ, ಸನಾತನ, ಸನಂದ, ಸನತ್ ಕುಮಾರ 4 ಕುಮಾರರು. ಧನ್ಯವಾದಗಳು ಮಾತಾಜಿ. ಕಶ್ಯಪ, ಅತ್ರಿ, ವಸಿಷ್ಠ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ, ಭರದ್ವಾಜ. ಅಂದ್ರೆ ಈಗ ಯಾರಾದ್ರೂ ಬ್ರಾಹ್ಮಣರು ಹೋಗಿ ನಾವು ಈ ಗೋತ್ರಕ್ಕೆ ಸೇರಿದವರು ಅಂತ ಹೇಳಿದ್ರೆ ಅವರೆಲ್ಲರೂ ಕೂಡ ಆ ವಂಶ ಪಾರಂಪರೆಯಿಂದ ಬಂದವರು ಅಂತ. ಈ ಕ್ಷತ್ರಿಯರು ಅಥವಾ ಯಾರಾದ್ರೂ ವೈಶ್ಯರು ಹೋಗಿ ಈ ಗೋತ್ರದ ಹೆಸರು ಹೇಳ್ತಾ ಇದ್ದಾರೆ ಅಂತಂದ್ರೆ ಅವರೆಲ್ಲರೂ ಕೂಡ ಅವರ ಶಿಷ್ಯರಾಗಿದ್ದವರು ಅಂತ ಹೇಳ್ತಾರೆ. ಸನಕ, ಸನಾತನ, ಸನಂದನ ಮತ್ತೆ ಸನತ್ ಕುಮಾರ ಇವರೆಲ್ಲರೂ ಕೂಡ ಬ್ರಹ್ಮನ ಮಾನಸ ಪುತ್ರರು. ಅದರಲ್ಲಿ 4 ಜನ ಅವರು ಜ್ಞಾನಿಗಳಾಗಿರ್ತಾರೆ. ಅವರು ಬ್ರಹ್ಮಚಾರಿಗಳಾಗಿ ಯಾವತ್ತೂ ಕೂಡ ಅವರು ಪ್ರಜೋತ್ಪತ್ತಿಯಲ್ಲಿ ತೊಡಗೋದಿಲ್ಲ ಅಂತ ಮೊದಲಿಗೆ ಬಂದಂತ 4 ಜನ ಇವರು ಬ್ರಹ್ಮನ ವಿರುದ್ಧವಾಗಿ ಹೋಗ್ತಾರೆ, ಅಂದ್ರೆ ಅವನ ಮಾತಿಗೆ ವಿರುದ್ಧವಾಗಿ ಹೋಗ್ತಾರೆ. ನಂತರ ಇವರು 7 ಜನ ಯಾರಿದ್ದಾರೆ ಮಹರ್ಷಿಗಳು, ಇವರು ಈ ಒಂದು ಪ್ರಜೋತ್ಪತ್ತಿ ಕಾರ್ಯದಲ್ಲಿ ಬ್ರಹ್ಮನಿಗೆ ಸಹಾಯ ಮಾಡ್ತಾರೆ. ನಾವು ನೋಡ್ತಾ ಇರುವಂತದ್ದು ಇವರು ಮೂಲತಃ ಜ್ಞಾನಿಗಳಾಗಿರ್ತಾರೆ ಸನತ್ ಕುಮಾರರು. ಆದ್ರೆ ಅವರು ನಿರಾಕಾರವಾದಿಗಳು. ಅಂದ್ರೆ ಕೃಷ್ಣ ಅಂದ್ರೆ ಭಗವಂತ ಅಂತಂದ್ರೆ ಅವನಿಗೆ ಆಕಾರ ಇಲ್ಲ ಅಂತ ಅವರು ತಿಳ್ಕೊಂಡಿರ್ತಾರೆ. ಮತ್ತೆ ಅವರಿಗೆ ಜ್ಞಾನ ಇರುತ್ತೆ, ಅಪಾರ ಜ್ಞಾನ ಇರುತ್ತೆ. ಆದ್ರೆ ಅವರು ಇಲ್ಲಿ ನಾವು ನೋಡ್ತೀವಿ ಅವರು ಮಕ್ಕಳ ಹಾಗೆ ಇದ್ದಾರೆ. ಆದ್ರೆ ಬ್ರಹ್ಮನ ಮಾನಸ ಪುತ್ರರು ಅಂದ್ರೆ ಅವರು ಎಷ್ಟು ಎಲ್ಲರಿಗಿಂತ ಹಿರಿಯರು ಅಂತಂದ್ರೆ ಅವರು ಎಲ್ಲರಿಗಿಂತ ಮೊದಲು ಬಂದಂತವ್ರು. ಆದ್ರೆ ಅವರು ಸದಾ ಅವರು ಜ್ಞಾನ ಮತ್ತೆ ಅವರ ಒಂದು ತಪೋಶಕ್ತಿ ಯೋಗ ಬಲದಿಂದ ಅವರು ಸದಾ ಮಕ್ಕಳ ಹಾಗೆಯೇ ಇರ್ತಾರೆ. ಮತ್ತೆ ಅವರು ಯಾವಾಗ ಕೃಷ್ಣನ ಪಾದಗಳಿಗೆ ಅರ್ಪಿಸಿದ ಆ ತುಳಸಿ ದಳವನ್ನ ಅಗ್ರಾಣಿಸ್ತಾರೆ, ಅಂದ್ರೆ ಅದನ್ನ ಆ ಸುವಾಸನೆಯನ್ನ ತಗೋತಾರೆ, ಅವ್ರಿಗೆ ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ. ಅಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ಭಗವಂತ ಅಂತಂದ್ರೆ ಒಬ್ಬ
ನಿರಾಕಾರ ಅಲ್ಲ, ಅವನು ಬರೀ ಶಕ್ತಿ ಅಲ್ಲ, ಅವನು ಒಬ್ಬ ವ್ಯಕ್ತಿ ಅಂತ ಹೇಳಿ ಆ ಭಗವಂತನನ್ನ ಅವರು ತಿಳ್ಕೊತಾರೆ. ಏತಾಂ ವಿಭೂತಿಂ ಯೋಗಂ ಚ ಮಮ ಯೋ ವೇತ್ತಿ ತತ್ವತಃ ಸೋ ಅವಿಕಂಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ. ನನ್ನ ಈ ಐಶ್ವರ್ಯವನ್ನು ಮತ್ತು ಯೋಗ ಶಕ್ತಿಯನ್ನು ಯಥಾರ್ಥವಾಗಿ ತಿಳಿದವನು ಪರಿಶುದ್ಧವಾದ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ. ಈ ವಿಷಯದಲ್ಲಿ ಸಂಶಯವಿಲ್ಲ. ಅಂದ್ರೆ ಯಾರಿಗೆ ಗೊತ್ತಾಗುತ್ತೆ ಭಗವಂತನ ಈ ಐಶ್ವರ್ಯಗಳ ಬಗ್ಗೆ? ಅಂದ್ರೆ ಭಗವಂತ ಎಲ್ಲದಕ್ಕೂ ಕೂಡ ಅವನು ಮೂಲ ಪುರುಷ, ಅವನಲ್ಲಿ ಎಲ್ಲವೂ ಕೂಡ ಪರಿಪೂರ್ಣವಾಗಿದೆ, ಎಲ್ಲದರ ನಿಯಂತ್ರಕ ಅವನು, ಎಲ್ಲದಕ್ಕೂ ಒಡೆಯ ಅವನು, ನಿಜವಾದ ಎಲ್ಲವನ್ನು ಭೋಗಿಸುವಂತವನು ಅವನು ಅಂತ ಯಾರಿಗೆ ಗೊತ್ತಾಗುತ್ತೆ? ಮತ್ತೆ ಅವನ ಶಕ್ತಿಗಳು ನಾವು ನೋಡಿದ್ವಿ, ಅವನು ಯಾವುದೇ ಒಂದು ಸೃಷ್ಟಿಯನ್ನ ಸಂಕಲ್ಪ ಮಾತ್ರದಿಂದ ಮಾಡ್ತಾನೆ ಅಂತ. ಮತ್ತೆ ಅಲ್ಲಿ ಆ ನಿರ್ವಹಣೆಯನ್ನ ಅವನು ಹೇಗೆ ಅವನ ಬಹಿರಂಗ ಶಕ್ತಿ ಮತ್ತೆ ಅಂತರಂಗ ಶಕ್ತಿಗೆ ಅವನು ಅದನ್ನ ಕೊಟ್ಟಿರ್ತಾರೆ, ಆ ನಿಯಂತ್ರಣ ಮಾಡುವಂತಹ ಒಂದು ಶಕ್ತಿಯನ್ನ, ಅಂದ್ರೆ ಅಧಿಕಾರವನ್ನ. ಅದೇ ರೀತಿ ಭಗವಂತ ಅವನು ಅವನ ಧಾಮದಲ್ಲಿ ಎಲ್ಲಾ ಜವಾಬ್ದಾರಿಗಳನ್ನ ಅವನ ಶಕ್ತಿಗಳಿಗೂ ಮತ್ತೆ ದೇವತೆಗಳಿಗೂ ಒಪ್ಪಿಸಿದ್ದಾನೆ. ಅದು ಸದಾ ಕಾಲ ತಂತಾನೆ ನಡೀತಾ ಇದೆಯೇನೋ ಅನ್ನೋ ರೀತಿ ಸೃಷ್ಟಿ ಸ್ಥಿತಿ ಲಯಗಳು ಅದ ಪಾಡಿಗೆ ಅದು ನಿಯಮಗಳಿಗೆ ಅನುಸಾರವಾಗಿ ಅದು ನಡೀತಾ ಇರುತ್ತೆ. ಇದನ್ನೆಲ್ಲ ಯಾರು ಅರ್ಥ ಮಾಡ್ಕೋತಾರೆ ಅಂತವ್ರು ಭಗವಂತನಿಗೆ ಶರಣ ಆಗ್ತಾರೆ, ಮತ್ತೆ ಅವನ ಭಕ್ತಿ ಸೇವೆಯಲ್ಲಿ ತೊಡಗ್ತಾರೆ ಇದರಲ್ಲಿ ಯಾವುದೇ ಸಂದೇಹ ಇಲ್ಲ, ಸಂಶಯ ಇಲ್ಲ ಅಂತ ಕೃಷ್ಣ ಅರ್ಜುನನಿಗೆ ತಿಳಿಸ್ತಾ ಇದ್ದಾನೆ. ಒಬ್ಬನು ಭಗವಂತನ ಪವಿತ್ರ ನಾಮಗಳನ್ನು ಜಪಿಸಬಹುದಾದರೆ ಕೃಷ್ಣನ ಮಹಿಮೆಗಳನ್ನು ತಿಳಿದುಕೊಳ್ಳುವ ಅಗತ್ಯವೇನು? ಅಂದ್ರೆ ನಾವು ಭಗವಂತನ ನಾಮ ಜಪ ಮಾಡಬೇಕು. ಭಗವಂತ ಅವನು ನಾಮಪ್ರಭು, ಅವನ ಹೆಸರಿನಲ್ಲಿ ಇದ್ದಾನೆ. ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸ್ಬೇಕು ಅಂತ ನಾವು ತಿಳ್ಕೊಂಡಿದ್ವಿ. ಆ ರೀತಿ ಜಪ ಮಾಡೋದ್ರಿಂದ ನಮ್ಮ ಪೂರ್ವ ಕರ್ಮಗಳು ಎಷ್ಟೇ ಅಂದ್ರೆ ದೊಡ್ಡ ಬೆಟ್ಟದಷ್ಟು ಇರುವಂತಹ ಪಾಪ ಕರ್ಮಗಳು, ಪ್ರತಿಕ್ರಿಯೆಗಳು ಅದೇನಿದೆ ಅದೆಲ್ಲವೂ ಕೂಡ ನಾಶ ಆಗುತ್ತೆ ಭಗವಂತನ ನಾಮಸ್ಮರಣೆ ಮಾಡೋದ್ರಿಂದ ಅಂತ ನಾವು ತಿಳ್ಕೊಂಡಿದೀವಿ. ಆದ್ರೆ ಹಾಗಿರ್ಬೇಕಾದ್ರೆ ನಾವ್ ಯಾಕೆ ಕೃಷ್ಣನ ಮಹಿಮೆಗಳನ್ನ ತಿಳ್ಕೊಳ್ಳುವ ಅಗತ್ಯ ಏನು? ಅಂದ್ರೆ ಈಗ ನಾವು ಜಪ ಮಾಡಿದ್ರೆ ಸಾಕಲ್ವಾ? ಮತ್ತೆ ನಾವ್ ಯಾಕೆ ಭಗವದ್ಗೀತೆ ಭಾಗವತಗಳನ್ನ ಓದ್ಬೇಕು? ಮತ್ತೆ ಕೃಷ್ಣನ ಮತ್ತೆ ಅವನ ಭಕ್ತರ ಮತ್ತೆ ಅವನ ಲೀಲೆಗಳ ಮಹಿಮೆಗಳನ್ನ ಯಾಕೆ ತಿಳ್ಕೊಬೇಕು? ಅದರ ಅವಶ್ಯಕತೆ ಏನಿದೆ ಅಂತ ಕೇಳ್ತಾ ಇದ್ದಾರೆ. ಹರಿ ಕೃಷ್ಣ, ಯಾರಾದ್ರೂ ಹೇಳ್ತೀರಾ? ನಾವ್ ಯಾಕೆ ಭಗವಂತನನ್ನ ಹೆಚ್ಚು ಹೆಚ್ಚು ತಿಳಿಬೇಕು? ನಾಮ ಜಪ ಮಾಡಿದ್ರೆ ಸಾಕಲ್ವಾ? ಹರೇ ಕೃಷ್ಣ. ಅದರಲ್ಲಿ ಎರಡು ವಿಷಯ ಇದೆ. ಒಂದು, ನಾವ್ ಏನನ್ನೇ ಮಾಡಿದ್ರು ಕೂಡ ಅದರ ಪೂರ್ಣ ಜ್ಞಾನವನ್ನ ತಿಳ್ಕೊಂಡು ಮಾಡ್ಬೇಕು. ಈಗ ಜಪವನ್ನೇ ಮಾಡ್ತಾ ಇದೀವಿ ಅಂದ್ರೂ ಕೂಡ ಆ ಜಪವನ್ನ ನಾವು ಯಾಕೆ ಮಾಡ್ತಾ ಇದೀವಿ ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಮಾಡ್ಬೇಕು. ಭಗವಂತ ಅವನು ನಾಮಪ್ರಭು, ಆ ಭಗವಂತನ ಮಹಿಮೆ ಏನಿದೆ ಮತ್ತೆ ನಾಮ ಜಪಿಸುವುದ್ರಲ್ಲಿ ಏನಿದೆ ಅಂದ್ರೆ ರಾಧಾರಾಣಿ ಮತ್ತೆ ಕೇಳ್ಕೊಳ್ಳುವಂಥದ್ದು, ರಾಧಾರಾಣಿಯನ್ನ ನನ್ನನ್ನ ಕೃಷ್ಣನ ಸೇವೆಯಲ್ಲಿ ತೊಡಗಿಸು ಅನ್ನುವಂಥದ್ದು ಆ ಮಂತ್ರದ ಮೂಲ ಒಂದು ಅರ್ಥ ಇರುತ್ತೆ. ಆದ್ರೆ ಅದೇ ಸಮಯದಲ್ಲಿ ನಾವು ಕೃಷ್ಣನ ಮಹಿಮೆಗಳನ್ನು ಕೂಡ ತಿಳ್ಕೋಬೇಕು. ಹೆಚ್ಚು ಹೆಚ್ಚು ತಿಳಿದಷ್ಟು ಭಗವಂತನಲ್ಲಿ ಶ್ರದ್ಧೆ, ಭಕ್ತಿ ಅದು ನಮಗೆ ಹೆಚ್ಚಿಸ್ತಾ ಹೋಗುತ್ತೆ. ನಾವು ಒಂದು ವೇಳೆ ಅದನ್ನ ತಿಳ್ಕೋದಿರಾ ಯಾಂತ್ರಿಕವಾಗಿ ಬರೀ ಜಪವನ್ನೇ ಮಾಡ್ತಾ ಇದೀವಿ ಅಂತಂದ್ರೆ ಯಾರಾದ್ರೂ ನಮ್ಮ ಹತ್ರ ಬಂದು ಮುಂದೆ ನೀವು ಏನ್ ಜಪ ಮಾಡ್ತಾ ಇದೀರಿ, ಅದರಿಂದ ಏನು ಫಲ, ಮತ್ತೆ ಅದ್ರ ಅರ್ಥ ಏನು ಅಂತ ಏನಾದ್ರು ಕೇಳಿದ್ರೆ ನಮ್ಗೆ ಹೇಳಲಿಕ್ಕೆ ಬರ್ಲಿಲ್ಲ ಅಂತಂದ್ರೆ ಆಮೇಲೆ ಅವ್ರು ನಮ್ಮನ್ನ ಅಪಹಾಸ್ಯ ಮಾಡಿದ್ರು ಅಂದ್ರೆ ಹೋಗ್ತಾ ಹೋಗ್ತಾ ನಾವು ಕೂಡ ಹೌದೇನೋ ಅವ್ರು ಹೇಳ್ತಿರೋದೇ ನಿಜ ಏನೋ ಅಂತ ಹೇಳಿ ನಾವೇನ್ ಮಾಡ್ತೀವಿ, ಆ ಭಗವಂತನ ಪವಿತ್ರ ನಾಮದ ಮಹಿಮೆಗಳ ಬಗ್ಗೆ ಗೊತ್ತಿಲ್ಲ, ಕೃಷ್ಣನ ಬಗ್ಗೆ ಗೊತ್ತಿಲ್ಲ ಅಂತಂದಾಗ ನಾವು ಕೂಡ ಪತನ ಹೊಂದಬಹುದು. ಅಂದ್ರೆ ನಾವು ಕೂಡ ಭಕ್ತಿ ಸೇವೆನ ಬಿಟ್ಟು ಬಿಡ್ಬೋದು, ಅಥವಾ ಭಗವಂತನ ನಾಮಸ್ಮರಣೆ ಮಾಡೋದನ್ನ ನಿಲ್ಲಿಸ್ಬಿಡ್ಬೋದು. ಆದ ಕಾರಣ ನಾವು ಹೆಚ್ಚು ಹೆಚ್ಚು ತಿಳಿಬೇಕು, ಭಗವಂತನ ಮಹಿಮೆಗಳನ್ನ ತಿಳಿಬೇಕು, ಭಗವಂತನ ಒಂದು ನಾಮದ ಮಹಿಮೆಯನ್ನ ತಿಳ್ಕೋಬೇಕು, ಭಗವಂತನ ರೂಪ, ಗುಣ, ಲೀಲೆಗಳು, ಅವನ ಭಕ್ತರ ಜೊತೆ ಅವನ ಒಂದು ಪ್ರೀತಿ ವಿನಿಮಯ, ಇದನ್ನು ಹೆಚ್ಚು ಹೆಚ್ಚು ತಿಳಿದಷ್ಟು ಭಗವಂತನ ಮೇಲೆ ನಮಗೆ ಒಂದು ಶ್ರದ್ಧೆ ಅನ್ನುವಂಥದ್ದು, ಮತ್ತೆ ಅವನ ಮೇಲೆ ಅವನ ಕಡೆಗೆ ನಮಗೆ ಒಂದು ಶರಣಾಗತಿ ಭಾವ ಅನ್ನುವಂಥದ್ದು, ಮತ್ತೆ ಅವನ ಭಕ್ತಿಯಲ್ಲಿ ತೊಡಗುವಂಥದ್ದು, ಇವೆಲ್ಲವೂ ಕೂಡ ಹೆಚ್ಚುತ್ತೆ. ಆದ ಕಾರಣ ನಾವು ಹೆಚ್ಚಾಗಿ ಭಗವಂತನ ಮಹಿಮೆಗಳ ಬಗ್ಗೆ ಕೂಡ ತಿಳ್ಕೋಬೇಕು, ಜಪವನ್ನು ಮಾಡಬೇಕು, ಅವನ ಮಹಿಮೆಗಳನ್ನು ತಿಳಿಬೇಕು. ಇಲ್ಲಿ ನಾವು ನೋಡ್ತಾ ಇದೀವಿ, ಇದು ಒಂದು ದೃಶ್ಯ. ಅಂದ್ರೆ ಈ ಪಾಂಡವರು
ಕೌರವರ ಯುದ್ಧ ನಡೆಯುತ್ತೆ. ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರು ಗೆಲ್ತಾರೆ. ಆಮೇಲೆ ಪಾಂಡವರು ಅವರು ರಾಜ್ಯಭಾರವನ್ನ ವಹಿಸ್ಕೋತಾರೆ. ನಂತರ ಕೃಷ್ಣ ಅವನು ದ್ವಾರಕೆಗೆ ಮರಳಿ ಬರ್ತಾನೆ. ಆದ್ರೆ ಎಷ್ಟೋ ವರ್ಷಗಳ ಕಾಲ ಅವನು ಪಾಂಡವರ ಜೊತೆ ಇದ್ದಿರ್ತಾನೆ. ಈಗ ಅಲ್ಲಿ ಇದ್ದಂತಹ ಯಾರು ದ್ವಾರಕಾವಾಸಿಗಳಿದ್ದಾರೆ ಅವರೆಲ್ಲರೂ ಕೂಡ ಕೃಷ್ಣನನ್ನ ನೋಡಿ ಎಷ್ಟೋ ದಿನಗಳಾಗಿದೆ. ಕೃಷ್ಣ ಅಲ್ಲಿಗೆ ಬಂದ ಕೂಡಲೇ ಹೇಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಅವರು ಶಂಖನಾದವನ್ನ ಮಾಡ್ತಾರೆ, ಅದೇ ರೀತಿ ಅವನು ದ್ವಾರಕೆಯ ಒಳಗಡೆ ಬರ್ತಾ ಬರ್ತಾ ಬರುವಾಗ್ಲೇ ಅವನು ಶಂಖದ ಧ್ವನಿಯನ್ನ ಮಾಡ್ತಾನೆ. ಅಲ್ಲಿ ಅವನ ಎಲ್ಲ ಪ್ರಜೆಗಳಿರ್ಬೋದು ಅಥವಾ ಅವನ ಸಂಬಂಧಿಕರು, ಅವನ ತಂದೆ ತಾಯಿ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಅವ್ರಿಗೆ ಯಾವ ರೀತಿ ಬರ್ತಾರೆ ಅಲ್ಲಿಗೆ ಅಂತಂದ್ರೆ, ಅವ್ರು ಏನೇನ್ ಮಾಡ್ತಾ ಇದ್ರು ಅದನ್ನೆಲ್ಲ ಅಲ್ಲಲ್ಲಿಗೆ ಬಿಟ್ಟು ಅವನನ್ನ ನೋಡೋದಕ್ಕೋಸ್ಕರ ಸಂತೋಷದಿಂದ ಆನಂದದಿಂದ ಅವನನ್ನ ಬರಮಾಡ್ಕೊಳ್ಳೋದಕ್ಕೋಸ್ಕರ ನಿದ್ದೆ ಮಾಡಕ್ಕೆ ಹೋದವರು ಅರ್ಧದಲ್ಲೇ ಎದ್ದು ಬರ್ತಾರೆ, ಊಟ ಮಾಡ್ತಿರೋರು ಊಟ ಬಿಟ್ಟು ಬರ್ತಾರೆ ಅಂತ ಹೇಳ್ತಾರೆ. ಮತ್ತೆ ಅಲ್ಲಿ ಕೆಲಸ ಮಾಡ್ತಿದ್ದವರು ಆ ಕೆಲಸವನ್ನ ಅಲ್ಲಿಯೇ ಬಿಟ್ಟು ಆ ಭಗವಂತ ಬಂದಿದ್ದಾನೆ ಅಂತ ಸಂತೋಷಕ್ಕೆ ಅವ್ರ ಹತ್ರ ಏನಿದೆಯೋ ಅದನ್ನ ಅವನಿಗೆ ಕಾಣಿಕೆಯಾಗಿ ತಗೊಂಡು ಬರ್ತಾರೆ ಅಂತಾರೆ. ಅಲ್ಲಿಗೆ ಬಂದು ಭಗವಂತನನ್ನ ಆ ರೀತಿ ಸ್ವಾಗತಿಸ್ತಾರೆ ಅಂತ. ಇದು ಭಗವಂತ ಮತ್ತೆ ಅವನ ಭಕ್ತರ ಆ ಒಂದು ಪ್ರೀತಿ ವಿನಿಮಯಕ್ಕೆ ಒಂದು ಉದಾಹರಣೆ. ಅಹಂ ಸರ್ವಸ್ಯ ಪ್ರಭವೋ ಮತ್ತಾ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜತ್ತೆ ಮಾಂ ಬುಧಭಾವ ಸಮನ್ವಿತಃ. 8ನೇ ಶ್ಲೋಕ. ಇದು ಭಗವದ್ಗೀತೆಯ ಚತುಶ್ಲೋಕಿ ಭಗವದ್ಗೀತಾ 4 ಮುಖ್ಯವಾದ ಶ್ಲೋಕಗಳು ಅಂತ ಹೇಳಿದೆ. ಇದು ಅದರಲ್ಲಿ ಮೊದಲನೇ ಶ್ಲೋಕ. ಇಲ್ಲಿ ಎಲ್ಲಾ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳ ಮೂಲವು ನಾನೇ, ಎಲ್ಲವೂ ನನ್ನಿಂದ ಹೊರಸೂಸುತ್ತದೆ. ಇದನ್ನು ಸಂಪೂರ್ಣವಾಗಿ ತಿಳಿದು ವಿದ್ವಾಂಸರು ನನ್ನ ಭಕ್ತಿ ಸೇವೆ ಎಲ್ಲಿ ನಿರತರಾಗುತ್ತಾರೆ ಮತ್ತು ಹೃದಯ ತುಂಬಿ ನನ್ನನ್ನ ಪೂಜಿಸುತ್ತಾರೆ. ಅಂದ್ರೆ ಇದು ಇಲ್ಲಿ ಚತುಶ್ಲೋಕಿ ಭಗವದ್ಗೀತಾ ಅಂತಂದ್ರೆ ಅದರಲ್ಲಿ 3 ವಿಷಯಗಳು ಪ್ರಮುಖವಾಗಿ ಇರುತ್ತೆ. ಅಂದ್ರೆ ಸಂಬಂಧ, ಅಭಿದಯ, ಪ್ರಯೋಜನ ಅಂತ ಕರೀತಾರೆ. ಸಂಬಂಧ ಜ್ಞಾನ ಅಂತಂದ್ರೆ ಭಗವಂತನಿಗೂ ಈ ಭೌತಿಕ ಜಗತ್ತಿಗೂ ಏನ್ ಸಂಬಂಧ, ನನಗೂ ಭಗವಂತನಿಗೂ ಏನ್ ಸಂಬಂಧ, ಮೂಲತಃ ಭಗವಂತ ಯಾರು, ನಾನ್ ಯಾರು, ಮತ್ತೆ ಈ ಪ್ರಕೃತಿ ಅಂದ್ರೆ ಏನು, ಇದೆಲ್ಲವನ್ನು ತಿಳ್ಕೊಳ್ಳುವಂತದ್ದೇ ಅದು ಸಂಬಂಧ ಜ್ಞಾನ. ಯಾವಾಗ ನಮ್ಗೆ ಒಬ್ಬ ಜೀವಿಗೆ ಗೊತ್ತಾಗುತ್ತೆ ಆಧ್ಯಾತ್ಮಿಕ ಜಗತ್ತು ಭೌತಿಕ ಜಗತ್ತು ಎಲ್ಲವೂ ಕೂಡ ಭಗವಂತನಿಂದ ಹೊರಸೂಸುತ್ತಾ ಇರುವಂತದ್ದು, ಎಲ್ಲವೂ ಕೂಡ ಎಲ್ಲದಕ್ಕೂ ಕೂಡ ಎಲ್ಲ ಸೃಷ್ಟಿಗೂ ಕೂಡ ಸ್ವತಃ ಭಗವಂತ ಕಾರಣ ಅಂತ ಯಾರಿಗೆ ಗೊತ್ತಾಗುತ್ತೆ, ಮತ್ತೆ ಇದನ್ನ ಸಂಪೂರ್ಣವಾಗಿ ತಿಳಿದವರು ಏನ್ ಮಾಡ್ತಾರೆ ಅಂದ್ರೆ ಅವರು ಅವರ ಭಗವಂತನ ಜೊತೆ ಸಂಬಂಧ ಎಂತದ್ದು ಅಂತ ತಿಳ್ಕೊತಾರೆ. ಅಂದ್ರೆ ಅವರು ಸಂಬಂಧ ಭಗವಂತನ ಮಕ್ಕಳು ನಾವು, ಅವನ ವಿಭಿನ್ನ ಅಂಶ, ನಾವು ಕೂಡ ಭಗವಂತನ ಒಂದು ಅಂಶ, ಅಂದ್ರೆ ಅವನ ಒಂದು ತಟಸ್ಥ ಶಕ್ತಿ. ಆದ ಕಾರಣ ನಮಗೂ ಅವನಿಗೂ ಒಂದು ಸಂಬಂಧ ಇದೆ. ನಾವೆಲ್ಲರೂ ಕೂಡ ಅವನ ದಾಸರು. ಮೂಲತಃ ಅವನನ್ನ ಸುಪ್ರೀತಗೊಳಿಸುವಂತದ್ದು ನಮ್ಮ ಅಂದ್ರೆ ನಮ್ಮ ಅಸ್ತಿತ್ವ, ಅದೇ ನಮ್ಮ ನಿಜವಾದ ಅಸ್ತಿತ್ವ, ನಮ್ಮ ಸ್ವರೂಪ. ಜೀವೇರೆ ಸ್ವರೂಪೇ ಕೃಷ್ಣೇರೆ ನಿತ್ಯ ದಾಸ. ನಾವೆಲ್ಲರೂ ಕೂಡ ಸದಾ ಕೃಷ್ಣನ ದಾಸರು. ಇದನ್ನ ಯಾವಾಗ ತಿಳ್ಕೊತೀವಿ, ಮತ್ತೆ ನಾವ್ ಯಾಕೆ ಈ ಭೌತಿಕ ಜಗತ್ತಿನಲ್ಲಿ ಬಂದು ಸಿಕ್ಕಾಕೊಂಡಿದೀವಿ ಅಂದ್ರೆ, ನಾವ್ ಯಾವಾಗ ಭೋಕ್ತಾರ ಕೃಷ್ಣ, ನಿಯಂತ್ರಕ ಕೃಷ್ಣ, ಒಡೆಯ ಕೃಷ್ಣ ಅನ್ನೋದನ್ನ ಅಸೂಯೆಯಿಂದ ಯಾಕೆ ಅವನೇ ಮಾಡ್ಬೇಕು, ಅದನ್ನೆಲ್ಲ ನಾವ್ಯಾಕೆ ಮಾಡ್ಬಾರ್ದು ಅಂತ ಹೇಳಿ ಭಗವಂತನಿಗೆ ಯಾವಾಗ ನಾವು ಬೆನ್ನು ಮಾಡ್ತೀವಿ ಅಂದ್ರೆ ಅವನಿಗೆ ಅವನಿಂದ ದೂರ ಆಗುವಂತ ಕೆಲಸವನ್ನ ಮಾಡ್ತೀವಿ, ಆಗ ನಾವು ಈ ಭೌತಿಕ ಜಗತ್ತಿಗೆ ಬಂದು ಸಿಕ್ಕಾಕೊಂಡಿದೀವಿ. ಆದ ಕಾರಣ ನಾವು ಈ ಜನ್ಮ ಮೃತ್ಯು ಜರಾವ್ಯಾಧಿ ಈ ಚಕ್ರದಲ್ಲಿ ಸದಾ ಬೀಳ್ತಾ ಇರ್ತೀವಿ. ಯಾವಾಗ ನಮ್ಗೆ ಇದೆಲ್ಲ ಅರ್ಥ ಆಗುತ್ತೆ ಅದು ಸಂಬಂಧ ಜ್ಞಾನ. ನಂತರ ಅದನ್ನ ಸರಿಪಡಿಸ್ಕೋಬೇಕು. ಈಗ ತಪ್ಪಾಗಿದೆ ಅದ್ರ ಕರೆಕ್ಟ್ ಮಾಡ್ಕೋಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಮತ್ತೆ ಭಗವಂತನ ಸೇವೆಯಲ್ಲಿ ತೊಡಗ್ಬೇಕು, ಭಗವಂತನ ಭಕ್ತಿಯನ್ನ ಮಾಡ್ಬೇಕು, ಭಗವಂತನಿಗೆ ಶರಣ ಆಗ್ಬೇಕು. ಆ ರೀತಿ ಮಾಡೋದನ್ನೇ ಅಭಿದಯ ಅಂತಾರೆ. ಅಂದ್ರೆ ನಮ್ಮ ಸಂಬಂಧವನ್ನ ಬಲಪಡಿಸಿಕೊಳ್ಳುವಂಥದ್ದು. ಯಾವುದು ನಮ್ಮ ಸಂಬಂಧವನ್ನ ನಾವು ಅಲ್ಲಿ ಮುರಿದು ಬಿಟ್ಟಿದೀವಿ ಅದನ್ನ ಮತ್ತೆ ಮರುಸ್ಥಾಪನೆ ಮಾಡುವಂಥದ್ದು, ಅದನ್ನ ಅಭಿದಯ ಜ್ಞಾನ ಅಂತ ಹೇಳ್ತಾರೆ. ಈಗ ನಾವು 8ನೇ ಶ್ಲೋಕದಲ್ಲಿ ನೋಡಿದ್ದು ಸಂಬಂಧ ಜ್ಞಾನ. ಈಗ ಹೇಳ್ತಾ ಇರುವಂತದ್ದು ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ನನ್ನ ಪರಿಶುದ್ಧ ಭಕ್ತರ ಯೋಚನೆಗಳು ನನ್ನಲ್ಲಿ ನೆಲೆಸಿರುತ್ತವೆ, ಅವರ ಬಯಕೆಗಳು ಸಂಪೂರ್ಣವಾಗಿ ನನಗೆ ಅರ್ಪಿತವಾಗುತ್ತವೆ ಮತ್ತು ಪರಸ್ಪರವಾಗಿ ನನ್ನ ವಿಷಯವನ್ನು ತಿಳಿಸಿಕೊಡುತ್ತಾ ನನ್ನ ಬಗೆಗೆ ಮಾತನಾಡುತ್ತಾ ಅವರು ಬಹು ತೃಪ್ತಿಯನ್ನು ಆನಂದವನ್ನು ಪಡೆಯುತ್ತಾರೆ. ಯಾವ ವ್ಯಕ್ತಿಗೆ ಗೊತ್ತಾಗುತ್ತೆ ಭಗವಂತ ಮತ್ತೆ ಪ್ರಕೃತಿ ಅಂದ್ರೇನು, ಅದೆಲ್ಲವೂ ಕೂಡ ಭಗವಂತನಿಂದ ಯಾವ ರೀತಿ ಸೃಷ್ಟಿಯಾಗಿದೆ, ಮತ್ತೆ ನಾನು ಭಗವಂತನ ಒಂದು ವಿಭಿನ್ನ ಅಂಶ ಮತ್ತೆ ಅವನ ಒಂದು ಭಾಗ ಅಂತ ಯಾವಾಗ ಗೊತ್ತಾಗುತ್ತೆ, ಮತ್ತೆ ನಾವು ಅವನ ಜೊತೆ ಸಂಬಂಧವನ್ನ ಮರುಸ್ಥಾಪನೆ ಮಾಡೋ ಪ್ರಯತ್ನ ಮಾಡ್ತೀವಿ ಅಂದ್ರೆ ಅದು ಹೇಗೆ
ನಮ್ಮ ಸಂಬಂಧವನ್ನ ಮರುಸ್ಥಾಪನೆ ಮಾಡುವಂತದ್ದು ಅಂದ್ರೆ ಭಕ್ತಿ ಸೇವೆಯ ಮೂಲಕ. ಆ ಭಕ್ತಿ ಮಾಡುವಂತ ಭಕ್ತ ಅವನು ಹೇಗೆ ಅವನು ಭಗವಂತನ ಜೊತೆ ಆ ಸಂಬಂಧವನ್ನ ಮತ್ತೆ ಏರ್ಪಡಿಸ್ಕೊತಾನೆ ಅಂತಂದ್ರೆ, ಅವನು ಭಗವಂತನ ಭಕ್ತನಾಗಿ ಸದಾ ಕಾಲ ಭಗವಂತನ ಚಿಂತನೆಯಲ್ಲಿಯೇ ಇರ್ತಾನೆ. ಮತ್ತೆ ಅವನ ಇಡೀ ಬದುಕನ್ನ ಭಗವಂತನಿಗೆ ಅರ್ಪಿಸಿ ಬಿಡ್ತಾನೆ. ಪ್ರಭುಪಾದರನ್ನ ನಾವು ಉದಾಹರಣೆ ತಗೋಬಹುದು. ಅವ್ರು ಹೇಗೆ ಅವ್ರ ಇಡೀ ಬದುಕನ್ನ ಕೃಷ್ಣನಿಗಾಗಿ ಅರ್ಪಣೆ ಮಾಡ್ತಾರೆ. ಅದ್ಭುತ ಏನು ಅಂತಂದ್ರೆ, ಪ್ರಭುಪಾದರು ಬರೆದಿರುವಂತಹ ಭಾವಾರ್ಥವನ್ನ ಯಾರೊಬ್ಬ ನಾಸ್ತಿಕನೇ ಇರ್ಬೋದು, ಅಥವಾ ಯಾರಿಗೆ ಕೃಷ್ಣ ಯಾರು ಅಂತ ಗೊತ್ತಿಲ್ಲದೆ ಇರ್ಬೋದು. ಅದನ್ನ ನಾವು ನೋಡ್ತೀವಿ ಪಾಶ್ಚಾತ್ಯ ದೇಶಗಳಲ್ಲಿ ಅವ್ರಿಗೆ ಹೋದಾಗ ಅಲ್ಲಿದ್ದಂತಹ ಒಂದು ಯಾರು ಕ್ರಿಶ್ಚಿಯನ್ ಸಮಾಜದವರಿದ್ದಾರೆ, ಅವರಿಗೆ ಕೃಷ್ಣ ಅಂದ್ರೆ ಯಾರು ಅಂತ ಗೊತ್ತಿಲ್ಲ. ಅಂತವರು ಕೂಡ ಪ್ರಭುಪಾದರ ಸಂಪರ್ಕಕ್ಕೆ ಬಂದ ಕೂಡಲೇ ಕೃಷ್ಣ ಪ್ರೇಮ ಅವರಲ್ಲಿ ಹುಟ್ಟುತ್ತೆ. ಹಾಗೆ ಅದು ಸುಮ್ನೆ ನಾವು ಒಂದು ಉದಾಹರಣೆಗೆ ಅವ್ರನ್ನ ತಗೊಳ್ಳುವಂತದ್ದಲ್ಲ, ನಾವು ಕೂಡ ನಮ್ಮ ಮೇಲೆ ಪ್ರಯೋಗ ಮಾಡಿ ನೋಡ್ಬೋದು. ಯಾವಾಗ ನಾವು ಅವರ ಬರ್ದಿರುವಂತಹ ಅನುವಾದ ಭಾವಾರ್ಥಗಳನ್ನ, ಭಗವದ್ಗೀತೆ ಭಾಗವತಗಳನ್ನ ಓದಿದಾಗ ನಮ್ಮಲ್ಲೂ ಕೂಡ ಕೃಷ್ಣ ಪ್ರೇಮ ಅನ್ನುವಂಥದ್ದು ಅಂಕುರಿಸುತ್ತೆ. ಹಾಗೆ ಶುದ್ಧ ಭಕ್ತರು ಸದಾ ಭಗವಂತನ ಚಿಂತನೆಯಲ್ಲಿರ್ತಾರೆ, ಮತ್ತೆ ಅವರ ಜೀವನವನ್ನ ಭಗವಂತನಿಗೆ ಸಮರ್ಪಿಸಿ ಬಿಡ್ತಾರೆ. ಮತ್ತೆ ಪರಸ್ಪರವಾಗಿ ಅವರು ಯಾವಾಗ್ಲೂ ಕೂಡ ಭಗವಂತನ ಎಷ್ಟು ಪ್ರೀತಿಸ್ತಾರೆ ಅಂದ್ರೆ, ಅವನ ವಿಷಯಗಳ ಬಗ್ಗೆ ಮಾತನಾಡೋದ್ರಲ್ಲಿ ಅವ್ರಿಗೆ ತುಂಬಾ ಸಂತೋಷ, ಆನಂದ ಅನ್ನೋದು ಸಿಗುತ್ತೆ. ಇದಕ್ಕೆ ಉದಾಹರಣೆಯಾಗಿ ಗೋಸ್ವಾಮಿಗಳ ಬಗ್ಗೆ ಹೇಳ್ತಾರೆ. ಅವರು ಯಾವಾಗ್ಲೂ ಕೂಡ ಭಗವಂತನ ವಿಚಾರವಾಗಿ ಮಾತನಾಡ್ತಾ ಇದ್ರು. ಮತ್ತೆ ಅದರಲ್ಲೇ ಅವ್ರಿಗೆ ಆನಂದ ಸಿಗ್ತಾ ಇತ್ತು, ತೃಪ್ತಿ ಸಿಗ್ತಾ ಇತ್ತು ಅಂತ ಇಲ್ಲಿ ಪ್ರಭುಪಾದರ ಉದಾಹರಣೆಯನ್ನೇ ಕೊಟ್ಟಿದ್ದಾರೆ. ಅಂದ್ರೆ ಯಾರು ಭಕ್ತರಿರ್ತಾರೆ ಅವ್ರಿಗೆ ಭಗವಂತನ ವಿಷಯಗಳ ಬಗ್ಗೆ ಹೆಚ್ಚು ಹೆಚ್ಚು ಹೇಳೋದ್ರಲ್ಲಿ, ಕೇಳೋದ್ರಲ್ಲಿ ತುಂಬಾ ಆಸಕ್ತಿ ಇರುತ್ತೆ. ಅದರಲ್ಲೇ ಅವರು ನಿಜವಾದ ಆನಂದ ಅನ್ನೋದನ್ನ ಅವರು ಕಾಣ್ತಾ ಇರ್ತಾರೆ. ತೇಷಾಂ ಸತತ ಯುಕ್ತಾನಾಂ ಭಜತಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಂ ಉಪಯಾಂತಿತೆ. ನನ್ನ ಪ್ರೀತಿಪೂರ್ವಕ ಸೇವೆಗೆ ಸದಾ ಮುಡಿಪಾಗಿರುವವರಿಗೆ ಅವರು ನನ್ನ ಬಳಿಗೆ ಬರುವುದಕ್ಕೆ ಅಗತ್ಯವಾದ ಬುದ್ಧಿಯೋಗವನ್ನು ನಾನು ಕೊಡುತ್ತೇನೆ. ಅಂದ್ರೆ ಯಾರು ಭಕ್ತರಿರ್ತಾರೆ ಅವರು ಭಕ್ತಿ ಮಾರ್ಗಕ್ಕೆ ಬರ್ತಾರೆ. ಅಂದ್ರೆ ನಾವೆಲ್ಲರೂ ಕೂಡ ಭಗವಂತನ ವಿಷಯವಾಗಿ ಕೇಳ್ತೀವಿ, ಭಗವದ್ಗೀತೆಯ ಮೂಲಕ, ಭಾಗವತದ ಮೂಲಕ ಕೇಳ್ತೀವಿ. ಆಗ ನಮಗೆ ಗೊತ್ತಾಗುತ್ತೆ ಭಗವಂತ ಅಂದ್ರೆ ಯಾರು, ನಾವ್ಯಾರು ಅಂತ. ಮತ್ತೆ ಆ ಭಕ್ತಿ ಸೇವೆಯಲ್ಲಿ ತೊಡಗೋದಕ್ಕೆ ನಾವು ಸಾಧನ ಭಕ್ತಿಯನ್ನ ಮಾಡ್ತೀವಿ. ಸಾಧನ ಭಕ್ತಿ ಅಥವಾ ವೈದಿ ಸಾಧನ ಭಕ್ತಿ ಅಂತ ಕರೀತಾರೆ. ಅಂದ್ರೆ ನಮ್ಗೆ ಒಂದು ಗುರುಗಳ ಆಶ್ರಯ ಪಡಿತೀವಿ, ಗುರುಗಳ ಮೂಲಕ ತಿಳ್ಕೊತೀವಿ ಹೇಗೆ ನಾವು ಕೂಡ ಭಕ್ತಿಯನ್ನ ಮಾಡ್ಬೋದು ಅಂತ. ಅಂದ್ರೆ ಭಕ್ತಿ ಅಂದ್ರೆ ಪ್ರೀತಿ ಮಾಡುವಂಥದ್ದು. ಪ್ರೀತಿ ಅನ್ನುವಂಥದ್ದು ಎಲ್ಲರೂ ಕೂಡ ಅನನ್ಯ ಭಕ್ತಿ, ಪರಿಶುದ್ಧ ಭಕ್ತಿಯನ್ನ ಒಂದೇ ಸತಿಗೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ನಾವು ಅನೇಕ ಜನ್ಮಗಳ ಪಾಪವನ್ನ ಎತ್ಕೊಂಡ್ ಬಂದಿದ್ವಿ. ಆದ ಕಾರಣ ಒಂದೇ ಸತಿಗೆ ಭಗವಂತನಿಗೆ ಪರಿಪೂರ್ಣವಾಗಿ ಶರಣಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ಅದನ್ನ ನಿಧಾನವಾಗಿ ಕ್ರಮವಾಗಿ ಗುರುಗಳ ಹೇಳುವಂತಹ ಒಂದು ನಿಯಮಗಳನ್ನ ಪಾಲಿಸುವ ಮೂಲಕ ನಾವು ಅದನ್ನ ಅಳವಡಿಸ್ಕೋತೀವಿ. ಹಾಗೆ ಅಳವಡಿಸ್ಕೋಬೇಕು ಅಂತಂದ್ರೆ ಪ್ರಭುಪಾದರು ನಮ್ಗೆ 4 ನಿಯಂತ್ರಕ ತತ್ವಗಳನ್ನ ಹೇಳ್ತಾರೆ. ಮಾಂಸ ಭಕ್ಷಣೆ, ಜೂಜು, ಅನೈತಿಕ ಸಂಬಂಧ, ಮತ್ತೆ ಮದ್ಯಪಾನ, ಇದನ್ನೆಲ್ಲ ಮಾಡಬಾರ್ದು. ಮತ್ತೆ ನಾವು ಯಾವಾಗ್ಲೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಜಾವ ಎದ್ದೇಳ್ಬೇಕು. ಇದೆಲ್ಲ ಒಂದು ತಪಸ್ಸು ಅಂತ ಹೇಳ್ಬೋದು. ನಾವು 6 ಗಂಟೆಗೆ ಎದ್ದೇಳೋದಕ್ಕೆ ಕೂಡ ಆಡುವಂತವ್ರು, ಚಳಿಗಾಲದಲ್ಲಿ ಅಂದ್ರೆ ಅದಕ್ಕೂ ಕೂಡ ಕಷ್ಟ ಪಡೋರು. ಆದ್ರೆ ಯಾರು ಭಕ್ತರಿರ್ತಾರೆ ಅವ್ರು 3 ಗಂಟೆಗೆ ಎದ್ದೇಳೋದಕ್ಕೂ ಕೂಡ ರೆಡಿ ಇರ್ತಾರೆ. ಹಾಗೆ ಭಗವಂತನ ಭಕ್ತಿಯಲ್ಲಿ ಅವರನ್ನೆಲ್ಲ ಮಾಡ್ತಾರೆ. ಮತ್ತೆ ಅಷ್ಟೊತ್ತಿಗೆ ಬೆಳಗಿನ ಜಾವ ಆರತಿಯನ್ನ ಮಾಡ್ತಾರೆ. ನಂತರ 16 ಸುತ್ತು ಅಂದ್ರೆ 2 ಗಂಟೆ ಸಮಯ ಹಿಡಿಯುತ್ತೆ. ಅದಕ್ಕಿಂತ ಕೆಲವರಿಗೆ ಹೆಚ್ಚು ಸಮಯ, ಕಡಿಮೆ ಸಮಯ ಕೂಡ ಹಿಡಿಬಹುದು. ಜಪವನ್ನ ಪ್ರತಿದಿನ ಬಿಡದೆ ಮಾಡ್ತಾರೆ. ಮತ್ತೆ ಭಗವಂತನ ನೈವೇದ್ಯ ಪ್ರಸಾದವನ್ನ ಮಾತ್ರನೇ ಸ್ವೀಕಾರ ಮಾಡ್ತಾನೆ. ಕಾಫಿ, ಟೀ, ಈರುಳ್ಳಿ, ಬೆಳ್ಳುಳ್ಳಿ ಇದನ್ನೆಲ್ಲ ವರ್ಜಿಸ್ತಾರೆ. ಹೀಗೆ ಇದೆಲ್ಲ ಒಂದು ತಪಸ್ಸಿದ್ದ ಹಾಗೆ. ಇಷ್ಟೆಲ್ಲ ಅವರು ಮಾಡಿದ್ಮೇಲೆ ಮತ್ತೆ ಭಗವಂತ ಅವ್ರಿಗೆ ಏನ್ ಮಾಡ್ತಾನೆ ಅಂದ್ರೆ ಭಗವಂತನಿಗೋಸ್ಕರ ಅವರು ಇಷ್ಟೆಲ್ಲ ಮಾಡೋದಕ್ಕೆ ಸಿದ್ಧರಾಗ್ತಾರೆ. ಏಕಾದಶಿ ವ್ರತಗಳನ್ನ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ಅವರು ಸಿದ್ಧರಾಗ್ತಾರೆ. ಆಗ ಭಗವಂತ ಏನ್ ಮಾಡ್ತಾನೆ ಅಂದ್ರೆ, ನಾವು ಒಂದೇ ಹೆಜ್ಜೆ ಇಟ್ರೆ ಭಗವಂತ 10 ಹೆಜ್ಜೆ ಇಟ್ಟು ಮುಂದೆ ಬರ್ತಾನೆ ನಮ್ಮನ್ನ ಅವನ ಹತ್ರಕ್ಕೆ ಕರ್ಕೊಳ್ಳೋಕೆ ಅಂತ. ಹಾಗೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಯಾರು ಇದನ್ನ ಮಾಡೋದಕ್ಕೆ ಅವರು ಸಿದ್ಧರಾಗಿದ್ದಾರೆ, ಭಕ್ತಿಯಲ್ಲಿ ತೊಡಗೋದಿಕ್ಕೆ ಭಕ್ತಿ ಮಾರ್ಗದಲ್ಲಿ ತೊಡಗಿದ್ದಾರೆ, ಅಂತವರಿಗೆ ಭಗವಂತ ಅವ್ರಿಗೆ ಬೇಕಾದ ಅಗತ್ಯ ಬುದ್ಧಿಯೋಗವನ್ನ ನಾನು ಕೊಡ್ತೇನೆ. ಅವ್ರಿಗೆ ಬೇಕಾದಂತಹ ಜ್ಞಾನವನ್ನ, ಇನ್ನಷ್ಟು ಮತ್ತಷ್ಟು ಭಕ್ತಿಯಲ್ಲಿ ತೊಡಗಿ ಭಗವಂತನಿಗೆ ಹತ್ರ ಆಗೋದಕ್ಕೆ ಬೇಕಾಗಿರುವಂತಹ ಎಲ್ಲ ಜ್ಞಾನವನ್ನ ಸ್ವತಃ ಭಗವಂತನೇ ಕೊಡ್ತಾನೆ. ನಾವು ಸ್ವಲ್ಪ ಮಾತ್ರ ಮಾಡೋದಕ್ಕೆ ಶುರು ಮಾಡಿದ್ರೆ ನಮ್ಗೆ ಇನ್ನಷ್ಟು ಮತ್ತಷ್ಟು ಅವಕಾಶಗಳನ್ನ ಕೊಡ್ತಾನೆ. ಆ ರೀತಿ ಕೊಡ್ತಾ ಅಂದ್ರೆ ಇದನ್ನ ಏನಂತ ಹೇಳ್ತಾರೆ ಅಂದ್ರೆ, ಒಂದು ಬಿಸ್ನೆಸ್ ಮ್ಯಾನ್ ಏನ್ ಮಾಡ್ತಾನೆ ಅಂದ್ರೆ, ಅವ್ರ ಹತ್ರ ಸ್ವಲ್ಪ ಹಣ ಇದೆ, ಅದನ್ನ
ಒಂದು ಬಿಸ್ನೆಸ್ ಅಲ್ಲಿ ಹಾಕಿ ಲಾಭ ಪಡೆಯುತ್ತಾನೆ, ಮತ್ತೆ ಲಾಭ ಬಂದದ್ದನ್ನ ಮತ್ತೆ ಹಾಕ್ತಾನೆ. ಹಾಗೆ ನಾವು ಕೂಡ ಸ್ವಲ್ಪ ಸ್ವಲ್ಪವಾಗಿ ಭಕ್ತಿ ಮಾರ್ಗದಲ್ಲಿ ಮುಂದುವರಿತಾ ಹೋದಷ್ಟು ಭಗವಂತ ಹೆಚ್ಚು ಹೆಚ್ಚು ಅವಕಾಶಗಳನ್ನ, ಹೆಚ್ಚು ಹೆಚ್ಚು ಜ್ಞಾನವನ್ನ ಕೊಡ್ತಾ ಹೋಗ್ತಾನೆ. ಅದನ್ನ ನಾವು ಯಾವಾಗ್ಲೂ ಭಕ್ತಿ ಸೇವೆಯಲ್ಲಿ ತೊಡಗಿಸ್ತಾ ಹೋದ್ವಿ ಅಂದ್ರೆ ಇನ್ನಷ್ಟು ಮತ್ತಷ್ಟು ನಮ್ಮನ್ನ ಅವನ ಹತ್ರ ಮಾಡ್ಕೊಳ್ಳೋ ಪ್ರಯತ್ನವನ್ನ ಸ್ವತಃ ಕೃಷ್ಣನು ಕೂಡ ನಮ್ಗೆ ಮಾಡ್ತಾನೆ. ಅವನ ಮಾರ್ಗದಲ್ಲಿ ಏನೆಲ್ಲ ಅಡೆತಡೆಗಳು ಬರುತ್ತೆ ಅವೆಲ್ಲವನ್ನು ಕೂಡ ಅವನೇ ನಿವಾರಣೆ ಮಾಡ್ತಾನೆ. ತೇಷಾಂ ಏವಾನು ಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವೋಸ್ತು ಜ್ಞಾನ ದೀಪೇನ ಭಾಸ್ವತಾಂ. ಅವರಿಗೆ ವಿಶೇಷ ಅನುಕಂಪವನ್ನು ತೋರಲು ನಾನು ಅವರ ಹೃದಯದಲ್ಲಿದ್ದು ಜ್ಞಾನದ ದೀಪದ ಬೆಳಕಿನಿಂದ ಅಜ್ಞಾನದ ಕತ್ತಲನ್ನು ನಾಶ ಮಾಡುತ್ತೇನೆ. ಅಂದ್ರೆ ಸ್ವತಃ ಕೃಷ್ಣ ಅವನು ನಮ್ಮ ಹೃದಯದಲ್ಲಿ ಚೈತ್ಯ ಗುರುವಾಗಿ ನಮ್ಗೆ ಮಾರ್ಗದರ್ಶನವನ್ನ ಮಾಡ್ತಾನೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಆ ರೀತಿ ಒಂದು ಜ್ಞಾನವನ್ನ ಪಡೆದಂತವರು ಯಾರೆಲ್ಲ ಇದ್ರು ಅಂತ. ಅಂದ್ರೆ ಈ ಭಾಗವತ ಪ್ರವಚನವನ್ನ ಮಾಡುವಾಗ ಶುಕಮುನಿಗಳು, ಅದೇ ರೀತಿಯವರು ಅಲ್ಲಿ ಬಂದಿರುವಂತಹ ಯಾರೆಲ್ಲ ಋಷಿ ಮುನಿಗಳಿದ್ರು ಅವರ ಮಧ್ಯದಲ್ಲಿ ಪರೀಕ್ಷಿತ ಮಹಾರಾಜನಿಗೆ ಅವನು ಜ್ಞಾನದ ಬೆಳಕನ್ನ ಕೊಡ್ತಾನೆ. ಅದೇ ರೀತಿ ಇಲ್ಲಿ ಕಪಿಲ ಕೂಡ ಸ್ವಯಂ ಕೃಷ್ಣನೇ. ಅವನು ದೇವಹೂತಿ ಅಂದ್ರೆ ಅವನ ತಾಯಿ ದೇವಹೂತಿ ಮತ್ತೆ ಕರ್ತಭ ಮುನಿ. ಥ್ಯಾಂಕ್ಸ್ ಮಾತಾಜಿ. ಕರ್ತಭ ಮುನಿ ಮತ್ತೆ ದೇವಹೂತಿಗೆ ಹುಟ್ಟಿರುವಂತದ್ದು ಕಪಿಲ ಮುನಿ. ಇವರು ಸಾಂಖ್ಯಶಾಸ್ತ್ರದ ಬಗ್ಗೆ ತಿಳಿದಂತವ್ರು ಸ್ವತಃ ಕೃಷ್ಣನೇ. ಅವರು ಕೂಡ ತನ್ನ ತಾಯಿ, ಯಾವಾಗ ಕರ್ತಭ ಮುನಿ ಸನ್ಯಾಸವನ್ನ ಸ್ವೀಕಾರ ಮಾಡಿ ಹೊರಟೋಗ್ತಾರೆ, ಆಗ ತಾಯಿಗೆ ಜ್ಞಾನವನ್ನ ಸ್ವತಃ ಮಗನೇ ಕೊಡ್ತಾನೆ. ಹೀಗೆ ಎಲ್ಲವೂ ಕೂಡ ಅಂದ್ರೆ ಭಗವಂತ ಅವನು ಅವನ ಭಕ್ತರಿಗೆ ಸ್ವತಃ ಅವನೇ ಎಲ್ಲ ಜ್ಞಾನದ ಬೆಳಕನ್ನ ಅವನೇ ಕೊಡ್ತಾನೆ. ಅರ್ಜುನ ವಾಚ ಪರಬ್ರಹ್ಮ ಪರಂಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ ಅಹುಸ್ತ್ವಂ ಋಷಯ ಸರ್ವೇ ದೇವರ್ಷಿರ್ನಾರದಸ್ತತಾ ಅಸಿತೋ ದೇವಲೋ ವ್ಯಾಸ ಸ್ವಯಂ ಚೈವ ಬ್ರವೀಷಿ ಮೇ. ಅಂದ್ರೆ ಈಗ ಅರ್ಜುನ ಯಾವಾಗ ಗೊತ್ತಾಗುತ್ತೆ ಅವನಿಗೆ ದೇವೋತ್ತಮ ಪರಮಪುರುಷ ಕೃಷ್ಣನ ಕೊಟ್ಟಂತ ಎಲ್ಲ ಜ್ಞಾನವನ್ನ ಕೇಳಿದ ನಂತರ ಅವನು ಯಾವ ರೀತಿ ಒಂದು ಪ್ರತಿಕ್ರಿಯೆಗಳನ್ನ ಕೊಡ್ತಾನೆ ಅಂತ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಏನಂತ ಹೇಳ್ತಾ ಇದ್ದಾನೆ ಅಂದ್ರೆ, ಅರ್ಜುನ ಹೇಳಿದನು, ನೀನು ದೇವೋತ್ತಮ ಪರಮಪುರುಷ, ಪರಂಧಾಮ, ಪವಿತ್ರ, ಪರಿಪೂರ್ಣ ಸತ್ಯ. ನೀನು ನಿತ್ಯನು, ದಿವ್ಯನು, ಆದಿಪುರುಷನು, ನಿನಗೆ ಹುಟ್ಟಿಲ್ಲ, ನೀನೇ ಅತ್ಯಂತ ಶ್ರೇಷ್ಠನು. ಮುಂಜಾನೆ ಒಂದ್ ಪಂಕ್ಚರ್ ತೆಗಿಸ್ಕೊಂಡ್ ಹೋದ್ರಲ್ಲ. ಅತ್ಯಂತ ಶ್ರೇಷ್ಠನು. ನಾರದ, ಅಸಿತ, ದೇವಲ ಮತ್ತು ವ್ಯಾಸರಂತಹ ಮಹರ್ಷಿಗಳು ನಿನ್ನ ವಿಷಯದಲ್ಲಿ ಈ ಸತ್ಯವನ್ನು ದೃಢಪಡಿಸಿರುತ್ತಾರೆ. ಈಗ ನೀನೇ ಇದನ್ನು ನನಗೆ ಹೇಳುತ್ತಿದ್ದೀಯ. ಅಂದ್ರೆ ಅರ್ಜುನನಿಗೆ ಎಲ್ಲ ಜ್ಞಾನ ಈಗಾಗ್ಲೇ ಅವನ್ಗೆ ತಿಳಿದಿದೆ. ಅಂದ್ರೆ ಅವನಿಗೆ ಗೊತ್ತಿದೆ ಎಲ್ಲ ಶ್ರೇಷ್ಠ ಮುನಿಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಇದಕ್ಕೆ ಒಂದು ಏನಂತಾರೆ, ಅವರು ಅದಕ್ಕೆ ಒಂದು ಪುರಾವೆ ಅಂತ ಹೇಳ್ಬೋದು, ಸಾಕ್ಷಿ ಅಂತ. ನಾರದ, ಅಸಿತ, ದೇವಲ ಮತ್ತೆ ವ್ಯಾಸ ಮಹರ್ಷಿಗಳು ಇವರೆಲ್ಲರೂ ಕೂಡ ಈ ವಿಷಯವನ್ನ ದೃಢಪಡಿಸಿದ್ದಾರೆ. ಈಗ ನೀನೇ ನನಗೆ ಅದನ್ನ ಹೇಳ್ತಾ ಇದೀಯಾ. ಆದ ಕಾರಣ ಭಗವಂತನನ್ನ ಅವನು ಹೇಳ್ತಾ ಇದ್ದಾನೆ, ನೀನು ಪರಬ್ರಹ್ಮ ಅಂದ್ರೆ ನೀನು ಭಗವಂತ ದೇವೋತ್ತಮ ಪರಮ ಪುರುಷ. ಪರಂಧಾಮ ಅಂದ್ರೆ ನೀನೇ ಎಲ್ಲರಿಗೂ ಕೂಡ ನಿವಾಸ. ನಿನ್ನ ನಿವಾಸಕ್ಕೆ ಬರುವುದೇ ಎಲ್ಲರ ಜೀವನದ ನಿಜವಾದ ಒಂದು ಗುರಿಯಾಗಿರುತ್ತೆ. ಮತ್ತೆ ಪವಿತ್ರಗೊಳಿಸುವಂತವನು. ಯಾರು ಭಕ್ತಿ ಸೇವೆಯಲ್ಲಿ ತೊಡಗ್ತಾರೆ, ಅವರ ಭಕ್ತಿ ಮಾರ್ಗದಲ್ಲಿ ಇರ್ತಾರೆ, ಅವರ ಎಲ್ಲ ಪಾಪಗಳನ್ನ ಪವಿತ್ರಗೊಳಿಸ್ತಾನೆ. ಇದಕ್ಕೆ ಉದಾಹರಣೆಗೆ ಕೊಡ್ತಾರೆ ಅಂದ್ರೆ ಸೂರ್ಯ, ಅವನು ಎಂತದೇ ಒಂದು ಜಾಗದಲ್ಲಿ, ಅಪವಿತ್ರವಾದ ಜಾಗದಲ್ಲೂ ಕೂಡ ಸೂರ್ಯನ ಬೆಳಕು, ಶಾಖ ಅದು ಬಿತ್ತು ಅಂದ್ರೆ ಆ ಜಾಗವನ್ನ ಸೂರ್ಯ ಪವಿತ್ರಗೊಳಿಸ್ಬಿಡ್ತಾನೆ ಅಂತ. ಹಾಗೆ ಕೃಷ್ಣನು ಕೂಡ ಅವನ ಸಂಪರ್ಕಕ್ಕೆ ಎಂತಹ ಒಬ್ಬ ವ್ಯಕ್ತಿ ಪಾಪಿಯೇ ಬಂದ್ರು ಕೂಡ ಅವನ ಎಲ್ಲ ಪಾಪಗಳಿಂದ ಮುಕ್ತಿಗೊಳಿಸುವಂತದ್ದು ಸ್ವತಃ ಅವನಲ್ಲಿರುವಂತಹ ಪವಿತ್ರತೆ, ಆ ಕೃಷ್ಣನಿಂದ ಅದು ಸಾಧ್ಯ ಅಂತ. ಮತ್ತೆ ನೀನು ಪರಮಂ ಅಂದ್ರೆ ಎಲ್ಲದಕ್ಕಿಂತ ಶ್ರೇಷ್ಠನಾದವನು. ಮತ್ತೆ ಪುರುಷ ಅಂದ್ರೆ ನೀನೊಬ್ಬ ವ್ಯಕ್ತಿ. ಮತ್ತೆ ಶಾಶ್ವತವಾದವನು, ಯಾವಾಗ್ಲೂ ಕೂಡ ಸದಾ ಶಾಶ್ವತತೆಯನ್ನು ಹೊಂದಿರುವಂತವನು. ದಿವ್ಯ ಅಂತಂದ್ರೆ ಅವನು ಆಧ್ಯಾತ್ಮಿಕ ವ್ಯಕ್ತಿ. ಮತ್ತೆ ಆದಿದೇವಂ ಅಜಂ ವಿಭುಂ ಅಂದ್ರೆ ನೀನು ಎಲ್ಲದಕ್ಕೂ ಕೂಡ ಮೂಲ ಪುರುಷ ಆಗಿದ್ಯಾ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಹೀಗೆ ಇದನ್ನ ನಾನ್ ಮಾತ್ರ ಅಥವಾ ನೀನ್ ಮಾತ್ರ ನನಗೆ ಹೇಳ್ತಿರುವಂತದ್ದು, ನಾನ್ ಮಾತ್ರ ಕೇಳ್ತಿರುವಂತದ್ದಲ್ಲ. ಅಂದ್ರೆ ಇದನ್ನ ಹೇಳ್ತಾ ಇದ್ದಾನೆ ಅಂದ್ರೆ ಒಬ್ಬ ಸ್ನೇಹಿತ ಇನ್ನೊಬ್ಬ ಸ್ನೇಹಿತರನ್ನ ಹೊಗಳಬಹುದು, ಆದ್ರೆ ಅದಕ್ಕೆ ಅವನು ಹೇಳ್ತಾ ಇದ್ದಾನೆ ಇದು ಹೊಗಳಿಕೆ ಮಾತಲ್ಲ, ಇದಕ್ಕೆ ಒಂದು ದೃಢೀಕರಣ ಕೂಡ ಇದೆ.
ಮಹರ್ಷಿಗಳು ಕೂಡ ಇದನ್ನ ದೃಢಪಡಿಸಿದ್ದಾರೆ ಅಂತ ಹೇಳಿ ನಾರದ, ಅಸಿತ, ದೇವಲ ಮತ್ತೆ ವ್ಯಾಸರ ಹೆಸರುಗಳನ್ನ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ. ಅರ್ಜುನನು ಹೇಳಿದನು, ನೀನು ದೇವೋತ್ತಮ ಪರಮ ಪುರುಷ, ಪರಂಧಾಮ, ಪವಿತ್ರ, ಪರಿಪೂರ್ಣ ಸತ್ಯ. ಅಂದ್ರೆ ಭಗವಂತನಿಗಿಂತ ಮಿಗಿಲಾದ ಇನ್ನೊಂದು ಸತ್ಯ ಇಲ್ಲ. ನೀನು ನಿತ್ಯ, ನೀನು ಸದಾ ಇರುವವನು, ನೀನು ದಿವ್ಯ ಅಂದ್ರೆ ನೀನು ಆಧ್ಯಾತ್ಮಿಕ ವ್ಯಕ್ತಿ, ಮತ್ತೆ ಆದಿಪುರುಷ, ಎಲ್ಲದಕ್ಕೂ ಕೂಡ ಮೂಲ ಪುರುಷ. ನಿನಗೆ ಹುಟ್ಟಿಲ್ಲ, ನೀನೇ ಅತ್ಯಂತ ಶ್ರೇಷ್ಠನಾದವನು. ನಾರದ, ಅಸಿತ, ದೇವಲ, ವ್ಯಾಸರಂತಹ ಮಹರ್ಷಿಗಳು ನಿನ್ನ ಈ ವಿಷಯದಲ್ಲಿ ಈ ಸತ್ಯವನ್ನ ದೃಢಪಡಿಸುತ್ತಾರೆ. ಈಗ ಭಗವಂತ ಸ್ವತಃ ಅವನೇ ಇಲ್ಲಿ ಹೇಳ್ಕೊತಾ ಇದ್ದಾನೆ. ಸರ್ವಂ ಏತದ್ ಋತಂ ಮನ್ಯೇ ಯನ್ಮಾಂ ವದಸಿ ಕೇಶವ ನಹಿತೆ ಭಗವಾನ್ ವ್ಯಕ್ತಿಂ ವಿದುರ್ದೇವಾನ ದಾನವಃ. ಕೃಷ್ಣ, ನೀನು ನನಗೆ ಹೇಳುವುದನ್ನೆಲ್ಲ ಸತ್ಯವೆಂದು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇನೆ. ಪ್ರಭುವೇ, ದೇವತೆಗಳಾಗಲಿ ದಾನವರಾಗಲಿ ನಿನ್ನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲಾರರು. ಅಂದ್ರೆ ಇಲ್ಲಿ ಅರ್ಜುನನ ಒಂದು ಏನಂತೀವಿ ಸಾಕ್ಷಾತ್ಕಾರ ಅಂತ ಇಲ್ಲಿ ಹೇಳ್ಬೋದು. ನಾವು ಕೂಡ ಇಷ್ಟು ದಿನ ಭಗವದ್ಗೀತೆಯನ್ನ ಕೇಳಿ ನಮಗೂ ಕೂಡ ಅರ್ಜುನನ ಹಾಗೆ ಭಗವಂತನ ಮೇಲೆ ಇಂತಹ ಒಂದು ಅಭಿಪ್ರಾಯ, ಇಂತಹ ಒಂದು ವಿಚಾರ ನಮ್ಮಲ್ಲಿ ಬಂದ್ರೆ ನಾವು ಭಗವದ್ಗೀತೆನ ಸರಿಯಾಗಿ ಕೇಳಿದೀವಿ ಅಂತ ಅರ್ಥ. ಹಾಗೆ ಒಂದು ವೇಳೆ ನಮ್ಮ ಮನಸ್ಸಿನಲ್ಲಿ ಇಂತಹ ಒಂದು ವಿಚಾರ ಬರ್ತಿಲ್ಲ, ಭಗವಂತನ ಮೇಲೆ ಭಕ್ತಿ ಬರ್ತಿಲ್ಲ ಅಂದ್ರೆ ಏನಂತ ಹೇಳ್ತಾರೆ ಅಂದ್ರೆ ಪ್ರಭುಪಾದರು, ನೀವು ಮತ್ತೆ ಮೊದಲಿನಿಂದ ಭಗವದ್ಗೀತೆನ ಓದಿ ಅಂತ ಹೇಳ್ತಾರೆ. ಇಲ್ಲಿ ಸರಿಯಾದ ರೀತಿಯಲ್ಲಿ ಮತ್ತೆ ಮತ್ತೆ ಓದಿ ಅಂದ್ರೆ ಇದು ಅರ್ಜುನನಿಗೆ ಏನು ಸಾಕ್ಷಾತ್ಕಾರ ಆಗಿದೆ ಅಂತಹ ಒಂದು ಸಾಕ್ಷಾತ್ಕಾರ ನಮ್ಮಲ್ಲೂ ಕೂಡ ಆಗ್ಬೇಕು ಅಂತ. ಕೃಷ್ಣ, ಭಗವಂತ ನೀನು ಸತ್ಯ ಮತ್ತೆ ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇನೆ. ನೀನು ಹೇಳಿದ್ದೆಲ್ಲ ನಿಜ, ಮತ್ತೆ ನಿನ್ನನ್ನ ಯಾರು ಕೂಡ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯನೂ ಇಲ್ಲ ಅಂತ ಅವನು ಹೇಳ್ತಾ ಇದ್ದಾನೆ. ಸ್ವಯಂ ಏವಾತ್ಮನಾತ್ಮಾನಂ ವೇತತ್ತತ್ವ ಪುರುಷೋತ್ತಮ ಭೂತ ಭಾವನಾ ಭೂತೇಶ ದೇವ ಜಗತ್ಪತೆ. ಪುರುಷೋತ್ತಮನೇ, ಎಲ್ಲದರ ಮೂಲನೆ, ಎಲ್ಲದರ ಪ್ರಭುವೇ, ದೇವನೇ, ಜಗತ್ಪತಿಯೇ, ವಾಸ್ತವವಾಗಿ ನಿನ್ನ ಅಂತರಂಗ ಶಕ್ತಿಯಿಂದ ನೀನೊಬ್ಬನೇ ನಿನ್ನನ್ನು ಅರ್ಥ ಮಾಡಿಕೊಳ್ಳಬಲ್ಲೆ. ಈಗ ಹೇಳಿದ ಭಗವಂತ, ನಿನ್ನನ್ನ ದೇವತೆಗಳಾಗ್ಲಿ, ದಾನವರಾಗ್ಲಿ, ಯಾರೇ ಆಗ್ಲಿ, ತಪಸ್ವಿಗಳಾಗ್ಲಿ, ಋಷಿ ಮುನಿಗಳೇ ಆಗ್ಲಿ, ಯಾರು ಭಗವಂತನನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಭಗವಂತನನ್ನ ನಿಜವಾಗ್ಲೂ ಅರ್ಥ ಮಾಡಿಕೊಂಡಿರುವಂತವ್ರು ಯಾರು ಅಂದ್ರೆ, ಭಗವಂತ ಸದಾ ಅವನ ಅಂತರಂಗ ಶಕ್ತಿ ಯೋಗಮಾಯಿಯ ಪರದೆಯಿಂದ ಅವನು ತನ್ನನ್ನ ತಾನು ಅವನು ಎಲ್ಲರ ಮುಂದೆ ಬಹಿರಂಗ ಪಡಿಸ್ಕೊಳ್ಳೋದಿಲ್ಲ. ವಿಶೇಷವಾಗಿ ನಾಸ್ತಿಕರು ಯಾರಿರ್ತಾರೆ, ರಾಕ್ಷಸಿ ಸ್ವಭಾವದವ್ರು ಯಾರಿರ್ತಾರೆ, ಅವ್ರು ಯಾವತ್ತೂ ಕೂಡ ಭಗವಂತನನ್ನ ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಅವನ ಒಂದು ಎರಡು ರೀತಿಯ ಒಂದು ಪರದೆಗಳು ಅಂತ ಹೇಳ್ತಾರೆ. ಒಂದು ಯೋಗಮಾಯೆ, ಇನ್ನೊಂದು ಮಹಾಮಾಯೆ. ಆ ಎರಡು ಪರದೆಗಳು ಅವನನ್ನ ರಾಕ್ಷಸರಿಗೆ, ನಾಸ್ತಿಕರಿಗೆ ಅವನು ಕಾಣದೇ ಇರುವ ಹಾಗೆ ಮಾಡಿಬಿಡುತ್ತೆ. ಹಾಗೆ ಅವನನ್ನ ಯಾರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಂದ್ರೆ ಸ್ವಯಂ ಭಗವಂತನೇ, ಕೃಷ್ಣನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಹೊರತು ಬೇರೆ ಯಾರು ಅವನನ್ನ ಸಂಪೂರ್ಣವಾಗಿ ತಿಳಿಯೋದಕ್ಕೆ ಸಾಧ್ಯ ಇಲ್ಲ. ಸ್ವತಃ ಕೃಷ್ಣ ಕೃಪೆಯಿಂದ ಭಕ್ತನ ಮೇಲೆ ಕೃಪೆ ತೋರಿಸಿ ತನ್ನನ್ನ ತಾನು ಅವನು ತಿಳಿಯಪಡಿಸ್ಕೊಂಡ್ರೆ ಮಾತ್ರನೇ ನಾವೆಲ್ಲ ತಿಳ್ಕೊಳ್ಳಿಕ್ಕೆ ಸಾಧ್ಯ. ವಕ್ತುಂ ಅರ್ಹಸ್ಯ ಶೇಷೇಣ ದಿವ್ಯಾ ಹಿ ಆತ್ಮ ವಿಭೂತಯಃ ವಿಭೂತಿಭಿರ್ಲೋಕಾನ್ ಇಮಾಂಸ್ತ್ವಾಂ ವ್ಯಾಪ್ಯ ತಿಷ್ಟಸಿ. ಯಾವ ದೈವಿಕ ಸಂಪತ್ತುಗಳಿಂದ ನೀನು ಈ ಎಲ್ಲ ಜಗತ್ತುಗಳನ್ನು ವ್ಯಾಪಿಸಿರುವೆಯೋ ಅವನ್ನು ಕುರಿತು ನನಗೆ ವಿವರವಾಗಿ ಹೇಳು. ಅಂದ್ರೆ ಭಗವಂತ ಅವನು ಇಡೀ ಜಗತ್ತನ್ನ ವ್ಯಾಪಿಸ್ಕೊಂಡಿದ್ದಾನೆ ಅಂತ ಗೊತ್ತಾದ್ಮೇಲೆ ಅರ್ಜುನ ಕೇಳ್ತಾನೆ. ಅಂದ್ರೆ ಅವನಿಗಾಗಿ ಕೇಳ್ತಿರುವಂತದ್ದಲ್ಲ, ಅವನು ಈಗಾಗ್ಲೇ ಒಪ್ಕೊಂಡಿದ್ದಾನೆ ಭಗವಂತ ಅವನು ಪರಂಧಾಮ, ಪರಮ ಪುರುಷ, ಪವಿತ್ರಗೊಳಿಸುವಂತವನು, ಅವನು ದಿವ್ಯ, ಅಜ ಅಂತೆಲ್ಲ ಅವನನ್ನ ಕರೆದಿದ್ದಾನೆ. ಮತ್ತೆ ಈಗ ಅವನ ಒಂದು ವೈಭವವನ್ನ, ಒಂದು ಐಶ್ವರ್ಯವನ್ನ ಕೇಳ್ತಾ ಇದ್ದಾನೆ, ತಿಳ್ಕೊಳ್ಳಿಕ್ಕೆ ಕೇಳ್ತಾ ಇದ್ದಾನೆ. ಯಾಕೆ ಆ ರೀತಿ ಒಂದು ಮನಸ್ಥಿತಿ ಅರ್ಜುನನಿಗೆ ಅಂದ್ರೆ ನಮ್ಮೆಲ್ಲರಿಗೋಸ್ಕರ ಮಾಡ್ತಾ ಇದ್ದಾನೆ. ಅಂದ್ರೆ ಭೌತಿಕ ಜಗತ್ತಿನಲ್ಲಿರುವಂತಹ ವ್ಯಕ್ತಿಗಳು ಯಾವ ರೀತಿ ಇರ್ತಾರೆ ಅಂದ್ರೆ ಅವ್ರದ್ದು ಒಂದು ಐಹಿಕ ಜಗತ್ತು ಮತ್ತೆ ಅವರ ದೃಷ್ಟಿ ಕೂಡ ಐಹಿಕವಾದದ್ದು. ಆದ ಕಾರಣ ಅವರು ಈ ಐಹಿಕ ದೃಷ್ಟಿಯಿಂದ ಏನನ್ನ ಕಾಣ್ತಾರೆ ಅಷ್ಟನ್ನೇ ಸತ್ಯ ಅಂತ ನಂಬುವಂತವ್ರು. ಮತ್ತೆ ಅಷ್ಟನ್ನೇ ಅವರಿಂದ ಒಂದು ಗ್ರಹಣ ಮಾಡೋದಕ್ಕೆ ಸಾಧ್ಯ, ಅಷ್ಟನ್ ಮಾತ್ರನೇ ಅವರಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಆದ ಕಾರಣ ಅವ್ರಿಗೂ ಕೂಡ ಭಗವಂತನ ಮಹಿಮೆಗಳು ಅದು ಸಿಗಬೇಕು ಅಂತ ಹೇಳಿ ಅವನು ಹೇಳ್ತಾ ಇದ್ದಾನೆ. ನಾವು ಏನು ಐಹಿಕವಾಗಿ ಕಾಣ್ತಾ ಇದೀವಿ ಅದ್ರಲ್ಲೂ ಕೂಡ ಭಗವಂತನನ್ನ ಹೇಗೆ ನಾವು ಸಾಕ್ಷಾತ್ಕರಿಸ್ಕೊಳ್ಳೋದಕ್ಕೆ ಸಾಧ್ಯ, ಅವನನ್ನ ತಿಳ್ಕೊಳ್ಳೋಕೆ ಸಾಧ್ಯ, ಆ ರೀತಿಯಲ್ಲಿ ಭಗವಂತನನ್ನ ನಾವು ಭಕ್ತಿಯಲ್ಲಿ ತೊಡಗೋದಕ್ಕೆ ಸಾಧ್ಯ ಅಂತ ಹೇಳಿ ಅವನ ಐಶ್ವರ್ಯಗಳ ಬಗ್ಗೆ ಕೇಳ್ತಾ ಇದ್ದಾನೆ. ಕಥಂ ವಿದ್ಯಾಂ ಅಹಂ ಯೋಗಿಸ್ ತ್ವಾಂ ಸದಾ ಪರಿಚಿಂತಯನ್ ಕೇಶು ಚ ಭಾವೇಶು ಚಿಂತ್ಯೋ ಅಸಿ ಭಗವನ್ಮಯ. ಕೃಷ್ಣನೇ, ಪರಮಯೋಗಿಯೇ, ನಾನು ಸದಾ ನಿನ್ನನ್ನು ಧ್ಯಾನ ಮಾಡುವುದು ಹೇಗೆ? ಓ ದೇವೋತ್ತಮ ಪರಮ ಪುರುಷನೇ,
ಯಾವ ಯಾವ ರೂಪಗಳಲ್ಲಿ ನಿನ್ನನ್ನು ಸ್ಮರಿಸಬೇಕು, ಭಗವಂತನನ್ನ ಯಾವ ಯಾವ ರೂಪಗಳಲ್ಲಿ ನಾವು ಕಾಣ್ಬೇಕು ಅನ್ನೋದನ್ನ ಇಲ್ಲಿ ಕೇಳ್ತಾ ಇದ್ದಾನೆ. ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯಃ ಕಥಯಾ ತೃಪ್ತಿರ್ ಈ ಶೃಣತ್ವೋ ನಾಸ್ತಿ ಮೇ ಅಮೃತಂ. ಜನಾರ್ದನ, ನಿನ್ನ ಸಿರಿಗಳ ಯೋಗ ಶಕ್ತಿಯನ್ನು ಮತ್ತೆ ಮತ್ತೆ ವಿವರವಾಗಿ ವರ್ಣಿಸು. ನಿನ್ನ ವಿಷಯ ಕೇಳುವುದು ಸಾಕು ಎಂದೇ ನನಗೆ ಅನಿಸುವುದಿಲ್ಲ. ನಿನ್ನ ವಿಷಯವನ್ನು ಕೇಳಿದಷ್ಟು ನಿನ್ನ ಮಾತುಗಳ ಅದ್ಭುತವನ್ನು ಸವಿಯಬೇಕು ಎನಿಸುತ್ತದೆ. ಅಂದ್ರೆ ಯಾರು ಭಗವಂತನ ಭಕ್ತರಿದ್ದಾರೆ ಅವರಿಗೆ ಭಗವಂತನ ವಿಷಯಗಳನ್ನ ಎಷ್ಟು ಕೇಳಿದ್ರು ಕೂಡ ತೃಪ್ತಿ ಅನ್ನೋದೇ ಆಗೋದಿಲ್ಲ. ಅದು ಕರುಣಾಮೃತ, ಅಮೃತ ಇದ್ದ ಹಾಗೆ. ಹಾಗೆ ಇಲ್ಲಿ ಅರ್ಜುನ ಅಮೃತದ ಸವಿಯನ್ನ ಪಡ್ಕೋತಾ ಇದ್ದಾನೆ. ಆದ ಕಾರಣ ಅವ್ನು ಹೇಳ್ತಾ ಇದ್ದಾನೆ, ನಿನ್ನ ಬಗ್ಗೆ ನಾನು ಎಷ್ಟು ಕೇಳಿದ್ರು ನನಗೆ ತೃಪ್ತಿ ಅನ್ನೋದೇ ಆಗ್ತಾ ಇಲ್ಲ. ನಾನ್ ನಿನ್ನ ಬಗ್ಗೆ ಇನ್ನಷ್ಟು ಮತ್ತಷ್ಟು ತಿಳ್ಕೊಳ್ಳುವಂತ ಆಸೆ ಆಗ್ತಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ಇದಕ್ಕೂ ಒಂದು ಉದಾಹರಣೆ ಇದೆ. ಏನಂತ ಅಂದ್ರೆ ತಾಯಿ ಹತ್ರ ಹೋಗಿ ಅವಳ ಮಕ್ಕಳನ್ನ ಹೊಗಳಿದ್ರೆ ಅವಳು ಯಾವತ್ತೂ ಯಾರಿಗೂ ಹೇಳೋದಿಲ್ಲ. ಯಾರಾದ್ರೂ ಹೊಗಳ್ತಾರೆ ಅವ್ರ ಹತ್ರ ಹೋಗಿ ಹೇಳೋದಿಲ್ಲ. ಎಷ್ಟೇ ಹೇಳ್ತೀರಾ, ಸಾಕು, ನನ್ಗಿನ್ನ ಕೇಳಕ್ ಇಷ್ಟ ಇಲ್ಲ ಅಂತ. ಆದ್ರೆ ನಾವ್ ಯಾರನ್ನ ತುಂಬಾ ಪ್ರೀತಿಸ್ತೀವೋ ಅವ್ರ ಬಗ್ಗೆ ಯಾರಾದ್ರೂ ಹೇಳ್ಬೇಕಾದ್ರೆ ನಮ್ಗೆ ಇನ್ನೂ ಹೇಳಿ ಕೇಳ್ಬೇಕು ಅನ್ಸುತ್ತೆ. ಹಾಗೆ ಇಲ್ಲಿ ಅರ್ಜುನನಿಗೂ ಕೂಡ ಕೃಷ್ಣನ ಬಗ್ಗೆ ಮತ್ತಷ್ಟು ಕೇಳ್ಬೇಕು ಅಂತ ಆಸಕ್ತಿ ಆದ ಕಾರಣ ಅವನು ಕೇಳ್ತಾ ಇದ್ದಾನೆ. ಭಗವಂತ, ನಿನ್ನನ್ನ ನಾನು ಯಾವ ರೀತಿಯೆಲ್ಲ ನೋಡೋದಕ್ಕೆ ಸಾಧ್ಯ, ಈ ಐಹಿಕ ಕಣ್ಣುಗಳಿಂದಲೂ ಕೂಡ ನಾನು ನಿನ್ನನ್ನ ಯಾವ ರೀತಿಯಲ್ಲೆಲ್ಲ ಕಾಣೋದಕ್ಕೆ ಸಾಧ್ಯ, ನಿನ್ನನ್ನ ಸ್ಮರಿಸೋದಕ್ಕೆ ಸಾಧ್ಯ ಅಂತ ಅವನ ವಿಭೂತಿಗಳ ಬಗ್ಗೆ ಕೇಳ್ತಾ ಇದ್ದಾನೆ. ಜನಾರ್ದನ, ನಿನ್ನ ಸಿರಿಗಳ ಯೋಗ ಶಕ್ತಿಯನ್ನು ಮತ್ತೆ ವಿವರವಾಗಿ ವರ್ಣಿಸು. ಈ ವಿಷಯವನ್ನು ಕೇಳುವುದು ಸಾಕು ಎಂದೇ ನನಗೆ ಅನಿಸುವುದಿಲ್ಲ. ನಿನ್ನ ವಿಷಯವನ್ನು ಕೇಳಿದಷ್ಟು ನಿನ್ನ ಮಾತುಗಳ ಅದ್ಭುತವನ್ನು ಸವಿಯಬೇಕು ಎನಿಸುತ್ತದೆ. ಇಲ್ಲಿ 6 ಗೋಸ್ವಾಮಿಗಳ ಬಗ್ಗೆ ಕೊಟ್ಟಿರುವಂತದ್ದು. ಈ 6 ಜನ ಗೋಸ್ವಾಮಿಗಳು ತುಂಬಾ ಒಂದು ಅಂದ್ರೆ ಅವರೆಲ್ಲರೂ ಕೂಡ ಮೂಲತಃ ತುಂಬಾ ಸಿರಿವಂತರು, ಶ್ರೀಮಂತರಾಗಿದ್ರು. ಆದ್ರೆ ಅವರು ಭಕ್ತಿ ಮಾರ್ಗದಲ್ಲಿ ತೊಡಗ್ತಾರೆ. ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳಾಗ್ತಾರೆ. ಅವರ ಆದೇಶಾನುಸಾರ, ಸ್ವತಃ ಕೃಷ್ಣ ಅವನ ಆದೇಶಾನುಸಾರ ಭಕ್ತಿಯನ್ನ ಜಗತ್ತಿಗೆ ಕೊಡ್ಬೇಕು ಅಂತ ಹೇಳಿ ಅವರ ಒಂದು ಆಜ್ಞಾನುಸಾರ ಇವರೆಲ್ಲರೂ ಕೂಡ ಭಕ್ತಿ ಮಾರ್ಗ ಎಲ್ಲರಿಗೂ ಸಿಗುವ ಹಾಗೆ ಸಾಧನ ಭಕ್ತಿ, ವೈದಿ ಭಕ್ತಿಯ ಬಗ್ಗೆ ಮತ್ತೆ ಆ ಭಕ್ತಿಯ ವಿಷಯಗಳನ್ನ ಅವರು ಗ್ರಂಥ ರೂಪದಲ್ಲಿ ಬರೆದು ಇಡ್ತಾರೆ. ಹೀಗೆ ಅವರು ಬರಿಬೇಕಾದ್ರೆ ಕೃಷ್ಣನ ಬಗ್ಗೆ ಅವರು ಹೆಚ್ಚು ಹೆಚ್ಚು ಮಾತಾಡ್ತಾ ಇರ್ತಾರೆ. ಅವ್ರಿಗೆ ಎಷ್ಟರ ಮಟ್ಟಿಗೆ ಭಗವಂತನ ಈ ವಿಷಯದಲ್ಲಿ ಮತ್ತೆ ಭಕ್ತಿ ಸೇವೆಯಲ್ಲಿ ಆನಂದ ಅನ್ನೋದು ಸಿಗ್ತಾ ಇರುತ್ತೆ ಅಂತಂದ್ರೆ, ಅವರು ಅಷ್ಟೇ ಶ್ರೀಮಂತರಾಗಿದ್ರು ಕೂಡ ಎಲ್ಲವನ್ನೂ ತ್ಯಜಿಸಿ ಬರ್ತಾರೆ. ಮತ್ತೆ ಅವರು ಒಂದು ಕೋಪಿನ ಧರಿಸ್ತಾರೆ ಅಂತ ಹೇಳ್ತಾರೆ. ಅಷ್ಟೇ ಬಟ್ಟೆನ ತೊಟ್ಕೊಂಡು ಮತ್ತೆ ಅವರು ಇದ್ದ ಕಡೆ ಒಂದು ದಿನ ಇದ್ದ ಕಡೆ ಇನ್ನೊಂದು ದಿನ ಇರೋದಿಲ್ಲ. ಅಂದ್ರೆ ಅವರು ಒಂದು ಜಾಗದಲ್ಲಿ ಯಾವತ್ತೂ ಕೂಡ ನೆಲೆಸಿರೋದಿಲ್ಲ. ಸದಾ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾ ಎಲ್ಲೂ ಹೋದ್ರು ಕೂಡ, ಅಂದ್ರೆ ಆಹಾರ ಕೂಡ ಅವರು ಮಿತವಾಗಿ ತಗೋತಾರೆ. ಅಂದ್ರೆ ಒಂದು ಬೊಗಸೆಯಷ್ಟು ಮಜ್ಜಿಗೆ ಒಂದು ದಿನಕ್ಕೆ ಕುಡಿತಾರೆ ಅಂತ ಹೇಳ್ತಾರೆ. ಅಷ್ಟೇ ಆಹಾರವನ್ನ ತಗೊಂಡು ಸದಾ ಕಾಲ ಅವರು ಕೃಷ್ಣನ ಭಕ್ತಿಯಲ್ಲಿ ಅವನ ಬಗ್ಗೆ ಮಾತನಾಡ್ತಾ ತುಂಬಾ ಆನಂದ ಸಂತೋಷವನ್ನ ಪಡಿತಾ ಇದ್ರು. ಅಂದ್ರೆ ಅವರೆಲ್ಲರಿಗೂ ಕೂಡ ಕೃಷ್ಣನ ಒಂದು ಅರ್ಚಾ ವಿಗ್ರಹಗಳನ್ನ ಕೊಟ್ಟಿರ್ತಾರೆ. ಆ ವಿಗ್ರಹಗಳು ಕೂಡ ಅವ್ರ ಜೊತೆ ಮಾತಾಡುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅವರು ಏನಂತಾರೆ, ಈ ಸನ್ಯಾಸಿಗಳು ಏನ್ ಮಾಡ್ತಾರೆ ಅವರು ಅಂದ್ರೆ, ಅವರು ಆಹಾರಕ್ಕಾಗಿ ಅವರು ಮಧುಕರಿ ಅಂತಾರೆ. ಮಧುಕರಿ ವೃತ್ತಿ ಅಂದ್ರೆ ಮನೆಗೆ ಹೋಗಿ ಆಧ್ಯಾತ್ಮಿಕ ಜ್ಞಾನವನ್ನ ಕೊಡುವಂಥದ್ದು, ಮತ್ತೆ ಅವ್ರು ಏನ್ ಕೊಡ್ತಾರೆ ಅದನ್ನೇ ಸ್ವೀಕಾರ ಮಾಡುವಂಥದ್ದು. ಹೀಗೆ ಭಿಕ್ಷಾಟನೆ ಮಾಡಿ ಜೀವನವನ್ನ ನಡೆಸ್ತಾರೆ. ಆ ರೀತಿ ಅವರು ಏನ್ ಪಡೆದು ಬಂದಿರ್ತಾರೆ ಅದರಲ್ಲಿ ಅವರು ಬರೀ ಹೇಳ್ತಾರೆ. ಒಂದು ಸತಿ ಏನಾಗುತ್ತೆ ಅಂತಂದ್ರೆ ರೊಟ್ಟಿಯನ್ನ ಮಾಡ್ತಾರೆ. ಈ ವೈಷ್ಣವರು ಏನ್ ಮಾಡ್ತಾರೆ ಅಂದ್ರೆ ಭಗವಂತನಿಗೆ ಅರ್ಪಣೆ ಮಾಡದೆ ಅವ್ರು ಏನನ್ನು ಸ್ವೀಕಾರ ಮಾಡೋದಿಲ್ಲ. ಹಾಗೆ ರೊಟ್ಟಿನ ಮಾಡಿ ಅವ್ರ ಹತ್ರ ಇರುವಂತಹ ಅರ್ಚಾ ವಿಗ್ರಹಕ್ಕೆ ಒಂದು ನೈವೇದ್ಯವನ್ನ ಅರ್ಪಿಸ್ಬೇಕಾದ್ರೆ ಆ ವಿಗ್ರಹಗಳು ಮಾತಾಡ್ತಿತ್ತು ಅಂತಾರೆ. ಆಗ ಕೃಷ್ಣ ಹೇಳ್ತಾನಂತೆ, ಏನಪ್ಪಾ ನೀನ್ ಯಾವಾಗ್ಲೂ ಬರೀ ರೊಟ್ಟಿ ಕೊಡ್ತೀಯ, ರೊಟ್ಟಿ ಜೊತೆಗೆ ಬೇರೆ ಏನಿಲ್ವಾ ಅಂತಂದ್ರೆ, ಇವತ್ತು ನೀನು ಸಬ್ಜಿ ಕೇಳ್ತೀಯಾ, ನಾಳೆ ನನ್ಗೆ ಇನ್ನೇನಾದ್ರೂ ಸಿಹಿ ತಿಂಡಿ ಬೇಕು ಅಂತ ಕೇಳ್ತೀಯಾ, ನಾನ್ ನಿನ್ಗೆ ಇದನ್ನೆಲ್ಲ ಮಾಡ್ಕೊಂಡ್ ಬರೋಷ್ಟು ನನಗೆ ಸಮಯ ಇಲ್ಲ. ನನಗೆ ಚೈತನ್ಯ ಮಹಾಪ್ರಭುಗಳು ತುಂಬಾ ಒಂದು ಜವಾಬ್ದಾರಿ ಕೆಲಸವನ್ನ ಕೊಟ್ಟಿದ್ದಾರೆ, ಅದರಲ್ಲಿ ನನ್ಗೆ ಸಮಯನೇ ಸಾಕಾಗ್ತಾ ಇಲ್ಲ, ನೀನು ಇವತ್ತು ಇಷ್ಟರಲ್ಲೇ ತೃಪ್ತಿ ಆಗು ಅಂತ ಹೇಳ್ತಾರಂತೆ. ಹಾಗೆ ಅವ್ರು ಸದಾ ಭಗವಂತನ ಸ್ಮರಣೆ ಮಾಡೋದು ಮಾತ್ರ ಅಲ್ಲ, ಅವನು ಭಗವಂತ ಸ್ವತಃ ಅವ್ರ ಜೊತೆ ಮಾತಾಡ್ತಾರೆ ಅಂತ. ಹೀಗೆ ಅವ್ರು ಯಾವಾಗ್ಲೂ ಕೂಡ ಭಗವಂತನ ಒಂದು ವಿಚಾರದಲ್ಲಿ, ಅವನ ಒಂದು ವಿಷಯದಲ್ಲಿ ಮಾತನಾಡ್ತಾ ಅದರಲ್ಲೇ ಅವರು ಆನಂದವಾಗಿ ಜೀವನವನ್ನ ನಡೆಸ್ತಾರೆ. ಅವ್ರಿಗೆ ಭೌತಿಕವಾಗಿ ಏನೂ ಬೇಡ, ಐಶ್ವರ್ಯ ಬೇಡ, ಮನೆ ಬೇಡ, ಯಾವುದೇ ಸಂಬಂಧಗಳು ಬೇಡ, ಮತ್ತೆ ಅವ್ರಿಗೆ ಊಟ ಆಹಾರ ಏನೂ ಬೇಡ. ಅವ್ರಿಗೆ ಭಗವಂತನ ವಿಚಾರ ಅಷ್ಟೇ ಸಾಕು, ಅದರಲ್ಲೇ ಅವರು ಸಂತೋಷವಾಗಿರ್ತಾರೆ. ದೇವೋತ್ತಮ ಪರಮ ಪುರುಷನು ಹೀಗೆಂದನು, ಆಗಲಿ
ಅರ್ಜುನ, ನನ್ನ ದಿವ್ಯ ವಿಭೂತಿಗಳನ್ನು ಕುರಿತು ಹೇಳುತ್ತೇನೆ. ನನ್ನ ವಿಭೂತಿಗಳಿಗೆ ಮಿತಿ ಇಲ್ಲ, ಆದುದರಿಂದ ಪ್ರಧಾನವಾದದ್ದನ್ನು ಮಾತ್ರ ಹೇಳುತ್ತೇನೆ. ಅಂದ್ರೆ ಭಗವಂತನ ಆದ್ರೆ ಅಣುರೇಣು ತೃಣಕಾಷ್ಟದಲ್ಲಿ ಅವನಿದ್ದಾನೆ, ಒಂದೊಂದರಲ್ಲೂ ಕೂಡ ಅವನಿದ್ದಾನೆ. ಪ್ರತಿಯೊಂದನ್ನು ವಿವರವಾಗಿ ಹೇಳಿದ್ರೆ ಎಷ್ಟೇ ಹೇಳಿದ್ರು ಸಾಲೋದಿಲ್ಲ. ಅದ ಕಾರಣ ಅವನು ಹೇಳ್ತಾ ಇದ್ದಾನೆ, ಕೆಲವನ್ನ ಮಾತ್ರ ಹೇಳ್ತೀನಿ, ಪ್ರಧಾನವಾದದ್ದನ್ನ ಮಾತ್ರ ನಾನು ನಿಮ್ಗೆ ಹೇಳ್ತೀನಿ ಅಂತ ಹೇಳಿ ಈಗ ಹೇಳ್ತಾ ಇದ್ದಾನೆ. ಶ್ಲೋಕ ಮಾತಾಜಿ ಆಗ್ಲೇ ಓದಿದ್ದಾರೆ, ನಾವು ಫಾಸ್ಟ್ ಆಗಿ ಹೋಗೋಣ ಸ್ವಲ್ಪ. ಅರ್ಜುನ, ನಾನು ಎಲ್ಲಾ ಜೀವಿಗಳ ಹೃದಯದಲ್ಲಿ ನೆಲೆಸಿರುವ ಪರಮಾತ್ಮ, ಎಲ್ಲಾ ಜೀವಿಗಳ ಆದಿ ಮಧ್ಯ ಮತ್ತು ಅಂತ್ಯ ನಾನು. ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿ ಭಗವಂತ ಇದ್ದಾನೆ. ಅವನು ಎಲ್ಲ ಜೀವಿಗಳು, ಆ ಸೃಷ್ಟಿಗೆ ಅವನೇ ಮೂಲ ಕಾರಣ. ಮತ್ತೆ ಆ ಸೃಷ್ಟಿ ಆದ್ಮೇಲೆ ಅವರನ್ನ ಸಂರಕ್ಷಣೆ ಮಾಡುವಂತವನು ಅವನೇ. ಮತ್ತೆ ಆ ಸೃಷ್ಟಿ ಅವನ ಸಂಕಲ್ಪ ಮಾತ್ರದಿಂದ ಅಂತ್ಯ ಕೂಡ ಆಗ್ಬಿಡುತ್ತೆ. ಇದಕ್ಕೆ ಆದ ಕಾರಣ ಎಲ್ಲದಕ್ಕೂ ಮೂಲ ಅದು ಕೃಷ್ಣನೇ ಅಂತ ಹೇಳಿ ಹೇಳ್ತಾ ಇದ್ದಾನೆ. ನಾನು ಆದಿತ್ಯರಲ್ಲಿ ವಿಷ್ಣು, ಜ್ಯೋತಿಗಳಲ್ಲಿ ತೇಜಸ್ವಿ ಸೂರ್ಯ, ಮರುತರಲ್ಲಿ ಮರೀಚಿ ಮತ್ತು ನಕ್ಷತ್ರಗಳಲ್ಲಿ ನಾನು ಚಂದ್ರನು. ಅಂದ್ರೆ ಯಾವ್ದ್ಯಾವ್ದ್ರಲ್ಲಿ ಭಗವಂತ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಎಲ್ಲದ್ರಲ್ಲೂ ಇದ್ದಾನೆ. ಅದ್ರಲ್ಲಿ ಯಾವ ರೂಪದಲ್ಲಿ ಅಂದ್ರೆ ಅವುಗಳ ವಿಶೇಷತೆ ಮತ್ತೆ ವೈಶಿಷ್ಟ್ಯ ಏನಿದೆ ಅದಕ್ಕೆ ಮೂಲ ಕಾರಣ ಅವನ ಒಂದು ಶಕ್ತಿ ಅಲ್ಲಿ ಇರುವಂತದ್ದು ಅಂತ ಹೇಳಿ ಹೇಳ್ತಾ ಇದ್ದಾನೆ. ನಾನು ಆದಿತ್ಯರಲ್ಲಿ ವಿಷ್ಣು, ಅಂದ್ರೆ ಅದಿತಿಗೆ 12 ಜನ ಮಕ್ಕಳಿದ್ದಾರೆ. ಅದಿತಿಯ ದ್ವಾದಶ ಪುತ್ರರು ಅಂತ ಹೇಳ್ತಾರೆ. ಅವರಲ್ಲಿ ನಾನು ವಿಷ್ಣು. ವಿಷ್ಣು ಅಂದ್ರೆ ವಾಮನ. ನಂತರ ಜ್ಯೋತಿಗಳಲ್ಲಿ ತೇಜಸ್ವಿ ಸೂರ್ಯ, ಅಂದ್ರೆ ಯಾವ್ದೆಲ್ಲ ಒಂದು ಬೆಳಕಿಗೆ ಮೂಲ ಆಗಿರುತ್ತೆ ಎಲ್ಲದಕ್ಕೂ ಕೂಡ ಅದೆಲ್ಲದರಲ್ಲೂ ಕೂಡ ಮುಖ್ಯವಾಗಿ ನಾನು ಸೂರ್ಯ. ಮತ್ತೆ ಮರುತರಲ್ಲಿ ಮರೀಚಿ, ಅಂದ್ರೆ ಗಾಳಿ, ಆ ಗಾಳಿಯಲ್ಲಿ ಮರೀಚಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಕ್ಷತ್ರಗಳಲ್ಲಿ ನಾನು ಚಂದ್ರ. ಇದು ನಾವು ಭೌತಿಕವಾಗಿ ಓದುವಾಗ ನಕ್ಷತ್ರಕ್ಕೂ ಚಂದ್ರಕ್ಕೂ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಸಂಸ್ಕೃತದಲ್ಲಿ ನಕ್ಷತ್ರಾಣಾಮ್ ಅಂತ ಹೇಳ್ತಾ ಇದ್ರೆ ಆಕಾಶಕಾಯಿಗಳು. ಆಕಾಶಕಾಯಿಗಳಲ್ಲಿ ನಾನು ಚಂದ್ರ. ಯಾವ್ದೆಲ್ಲ ಆಕಾಶದಲ್ಲಿ ನಾವು ಕಾಣ್ತೀವಿ ಅದೆಲ್ಲದರಲ್ಲೂ ಕೂಡ ನಾನು ಚಂದ್ರ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ರುದ್ರರಲ್ಲಿ ನಾನು ಶಿವ, ಯಕ್ಷ ರಾಕ್ಷಸರಲ್ಲಿ ನಾನು ಕುಬೇರ, ವಸುಗಳಲ್ಲಿ ನಾನು ಅಗ್ನಿ ಮತ್ತು ಪರ್ವತಗಳಲ್ಲಿ ನಾನು ಮೇರು ಪರ್ವತ. ರುದ್ರರು ಅಂದ್ರೆ ಏಕಾದಶ ರುದ್ರರು ಅಂತಾರೆ, 11 ಜನ ರುದ್ರರು. ಅವರಲ್ಲಿ ನಾನು ಶಿವ. ಯಕ್ಷ ರಾಕ್ಷಸರಲ್ಲಿ ನಾನು ಕುಬೇರ. ಮತ್ತೆ ವಸುಗಳಲ್ಲಿ ನಾನು ಅಗ್ನಿ. ಅಷ್ಟವಸುಗಳು ಅಂತಾರೆ, ಇವ್ರು 8 ಜನ ಇರ್ತಾರೆ. ಅದರಲ್ಲಿ ನಾನು ಅಗ್ನಿ. ಮತ್ತು ಪರ್ವತಗಳಲ್ಲಿ ನಾನು ಮೇರು ಪರ್ವತ. ಅಂದ್ರೆ ಮೇರು ಪರ್ವತ ಅಂದ್ರೆ ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ, ನಾವು ನೋಡಿರ್ತೀವಿ. ಈ ಅಮೃತ ಅಂದ್ರೆ ಸಮುದ್ರ ಮಂಥನವಾಗಿ ಅಮೃತವನ್ನ ಪಡಿಬೇಕಾದ್ರೆ ದೇವತೆಗಳು ಮತ್ತೆ ರಾಕ್ಷಸರು ಆ ಒಂದು ಮೇರು ಪರ್ವತವನ್ನ ಅವರು ಬಳಸ್ತಾರೆ ಕುಡುಗೋಲಾಗಿ. ಅದನ್ನ ಬಳಸಿ ಅವರು ಸಮುದ್ರವನ್ನ ಮಂಥನ ಮಾಡ್ತಾರೆ. ಹೀಗೆ ಆ ಮೇರು ಪರ್ವತ ಅನ್ನುವಂಥದ್ದು ಅದು ಚಲಿಸುವಂಥದ್ದು. ಅರ್ಜುನನೇ, ಪುರೋಹಿತರಲ್ಲಿ ನಾನು ಮುಖ್ಯನಾದ ಬೃಹಸ್ಪತಿ ಎಂದು ತಿಳಿದುಕೋ. ಮತ್ತೆ ಸೇನಾಧಿಪತಿಗಳಲ್ಲಿ ನಾನು ಕಾರ್ತಿಕೇಯ ಮತ್ತು ಸರಸ್ಸುಗಳಲ್ಲಿ ನಾನು ಸಾಗರ. ಅಂದ್ರೆ ಯಾರು ಪೌರೋಹಿತ್ಯ ಮಾಡ್ತಾರೆ, ಅಂದ್ರೆ ದೇವತೆಗಳಲ್ಲಿ ಪೌರೋಹಿತ್ಯವನ್ನು ಮಾಡುವಂತವ್ರು, ಇಂದ್ರಾದಿ ದೇವತೆಗಳಿಗೆ ಮಾಡುವಂತವ್ರು ಬೃಹಸ್ಪತಿ. ಮತ್ತೆ ಸೇನಾಧಿಪತಿಗಳು ಅಂದ್ರೆ ಯಾರು ಯುದ್ಧದಲ್ಲಿ ಸೇನಾಧಿಪತಿ ಅಂತಂದ್ರೆ ದೇವತೆಗಳಲ್ಲಿ ಯುದ್ಧ ಅಂದ್ರೆ ಅದರಲ್ಲಿ ಎಲ್ಲರಿಗೂ ಕೂಡ ನಾಯಕನಾಗಿ ಇರುವಂತವನು ಕಾರ್ತಿಕೇಯ, ಶಿವ ಮತ್ತೆ ಪಾರ್ವತಿಯ ಮಗ. ಮತ್ತೆ ಸರಸ್ಸುಗಳಲ್ಲಿ ಯಾವ್ದೆಲ್ಲ ಚಲಿಸುವ ಒಂದು ನದಿ ಅಂದ್ರೆ ಚಲಿಸುವ ಒಂದು ಏನಂತ ಹೇಳ್ತಾರೆ ನೀರು, ಅದರಲ್ಲೆಲ್ಲ ನಾನು ಸಾಗರ ಅಂತ ಹೇಳ್ತಾ ಇದ್ದಾನೆ. ಮಹರ್ಷಿಗಳಲ್ಲಿ ನಾನು ಭೃಗು ಮಹರ್ಷಿ, ಕಂಪನಗಳಲ್ಲಿ ನಾನು ದಿವ್ಯ ಓಂಕಾರ, ಯಜ್ಞಗಳಲ್ಲಿ ನಾನು ಜಪಯಜ್ಞ. ಇದು ನಾವು ಆಗಾಗ್ಲೇ ಹೇಳಿದ್ದೀವಿ. ಅಂದ್ರೆ ಯಾವಾಗೆಲ್ಲ ಜಪಯಜ್ಞದ ಬಗ್ಗೆ, ಸಂಕೀರ್ತನೆ ಬಗ್ಗೆ, ಭಗವಂತನ ನಾಮ ಸಂಕೀರ್ತನೆ ಬಗ್ಗೆ ಹೇಳಿದಾಗಲೇ ಹೇಳಿದ್ದೀವಿ. 10ನೇ ಅಧ್ಯಾಯದ 25ನೇ ಶ್ಲೋಕದಲ್ಲಿ ಇದು ಭಗವಂತನೇ ಉಲ್ಲೇಖ ಮಾಡಿದ್ದಾನೆ. ಯಜ್ಞಾನಾಂ ಜಪ ಯಜ್ಞೋಸ್ಮಿ ಅಂತ. ಹಾಗೆ ಯಜ್ಞಗಳಲ್ಲಿ ಭಗವಂತ ಅವನು ಜಪಯಜ್ಞ. ಚಲಿಸದ ವಸ್ತುಗಳಲ್ಲಿ ನಾನು ಹಿಮಾಲಯ. ಇಲ್ಲಿ ಚಲಿಸುವಂತದ್ದು ಮೇರು ಪರ್ವತ, ಚಲಿಸದೇ ಇರುವಂತದ್ದು ಹಿಮಾಲಯ. ವೃಕ್ಷಗಳಲ್ಲಿ ನಾನು ಅಶ್ವತ್ಥ, ದೇವಋಷಿಗಳಲ್ಲಿ ನಾರದ, ಗಂಧರ್ವರಲ್ಲಿ ನಾನು ಚಿತ್ರರಥ, ಸಿದ್ಧಿ ಪಡೆದವರಲ್ಲಿ ನಾನು ಕಪಿಲ ಮುನಿ. ವೃಕ್ಷಗಳು ಅಂದ್ರೆ ಅಶ್ವತ್ ವೃಕ್ಷ, ನಾವು ಎಲ್ಲಾ ದೇವಾಲಯಗಳಲ್ಲೂ ಕೂಡ ಅಶ್ವತ್ ವೃಕ್ಷವನ್ನ ನೋಡ್ತೀವಿ. ಅಲ್ಲಿ ಅಶ್ವತ್ ವೃಕ್ಷದ ಪೂಜೆಯನ್ನು ಕೂಡ ಮಾಡ್ತೀವಿ. ಅಂದ್ರೆ ಅದರಲ್ಲಿ
ಆ ತ್ರಿಮೂರ್ತಿಗಳು ಮತ್ತೆ ಎಲ್ಲ ದೇವತೆಗಳು ವಾಸವಾಗಿರ್ತಾರೆ ಅಂತ ಹೇಳ್ತಾರೆ. ಹಾಗೆ ಋಷಿ ಮುನಿಗಳಲ್ಲಿ ನಾನು ನಾರದ. ಯಾರು ಋಷಿಗಳಿದ್ದಾರೆ ಅವರಲ್ಲಿ ಭಗವಂತ ಅವನು ನಾರದ ಅಂತ ಹೇಳ್ತಾ ಇದ್ದಾನೆ. ಗಂಧರ್ವರಲ್ಲಿ ನಾನು ಚಿತ್ರರಥ. ಚಿತ್ರರಥ ಅಂದ್ರೆ ಅವನು ಸುಮಧುರವಾಗಿ ಹಾಡುವಂತವನು. ಮತ್ತೆ ಸಿದ್ಧಿ ಪಡೆದವರಲ್ಲಿ ನಾನು ಕಪಿಲ. ಅಂದ್ರೆ ಕಪಿಲ ಅಂದ್ರೆ ಸ್ವತಃ ಅದು ಭಗವಂತ ಕೃಷ್ಣನೇ. ಆಯುಧಗಳಲ್ಲಿ ನಾನು ವಜ್ರಾಯುಧ. ಗೋವುಗಳಲ್ಲಿ ನಾನು ಸುರಭಿ. ಪ್ರಜೋತ್ಪತ್ತಿಗೆ ಕಾರಣಗಳಲ್ಲಿ ನಾನು ಕಂದರ್ಪ, ಪ್ರೇಮ ದೇವತೆ. ಸರ್ಪಗಳಲ್ಲಿ ನಾನು ವಾಸುಕಿ. ಅಂದ್ರೆ ಇಂದ್ರನ ಹತ್ರ ಇರುವಂತಹ ಒಂದು ವಜ್ರಾಯುಧ. ವಜ್ರಾಯುಧ ಅಂದ್ರೆ ಅದು ಆ ವೃತಾಸುರನನ್ನ ಕೊಲ್ಲೋದಕ್ಕೆ ಅದನ್ನ ಬಳಸ್ತಾನೆ. ಒಬ್ಬ ಋಷಿ ತನ್ನ ದೇಹವನ್ನೇ ಅದಕ್ಕೆ ತ್ಯಾಗ ಮಾಡಿ ತನ್ನ ಬೆನ್ನು ಮೂಳೆಯಿಂದ ಆ ಒಂದು ವಜ್ರಾಯುಧವನ್ನ ಅವರು ಮಾಡ್ತಾರೆ. ಆ ವಜ್ರಾಯುಧ ಅದು ಸ್ವತಃ ನಾನು ಅಂತ ಹೇಳ್ತಾನೆ. ಗೋವುಗಳಲ್ಲಿ ಸುರಭಿ, ಹಸುಗಳಲ್ಲಿ ಸುರಭಿ. ಪ್ರಜೋತ್ಪತ್ತಿ ಅಂದ್ರೆ ಜನರಲ್ಲಿ ಒಂದು ಜನರನ್ನ ಅಂದ್ರೆ ಆ ಆಕರ್ಷಣೆಗೆ ಒಳಪಡಿಸಿ ಅವರು ಸಂತಾನ ಉತ್ಪತ್ತಿ ಮಾಡೋದಕ್ಕೆ ಕಾರಣನಾದ ಒಂದು ಕಂದರ್ಪ. ಕಂದರ್ಪ ಅಂತಂದ್ರೆ ಮನ್ಮಥ, ಪ್ರೇಮ ದೇವತೆ. ಮತ್ತು ಸರ್ಪಗಳಲ್ಲಿ ನಾನು ವಾಸುಕಿ. ಬಹು ಎಡೆಯ ನಾಗರಗಳಲ್ಲಿ ನಾನು ಅನಂತ. ಜಲವಾಸಿಗಳಲ್ಲಿ ನಾನು ವರುಣ ದೇವತೆ. ಪಿತೃಗಳಲ್ಲಿ ನಾನು ಆರ್ಯಮ. ಮತ್ತು ಶಾಸನ ನಿರ್ವಹಿಸುವರಲ್ಲಿ ನಾನು ಯಮ. ಹರೇ ಕೃಷ್ಣ ಮಂಜುಳಾ ಮಾತಾಜಿ. ಅದು ಅಟೆಂಡೆನ್ಸ್ ಆಗ್ತಾ ಇರಿ ಮಾತಾಜಿ. ಹಾಕ್ತೀನಿ ಮಾತಾಜಿ, ಒಂದ್ಸತಿ ಹಾಕಿದೀನಿ, ಈಗ ಮತ್ತೆ ಹಾಕ್ತೀನಿ ದಧೀಚಿ ಮಹರ್ಷಿಗಳು. ಮಾತಾಜಿ ದಧೀಚಿ ಮಹರ್ಷಿಗಳು. ಇದು ವಜ್ರಾಯುಧ ಆಗಿದ್ದ ಮಾತಾಜಿ. ವಜ್ರಾಯುಧ. ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು. ಅಂದ್ರೆ ಅವರನ್ನೇ ಅವರು ಅದಕ್ಕೆ ತ್ಯಾಗ ಮಾಡ್ತಾರೆ. ಅವರನ್ನೇ ಅವರ ದೇಹವನ್ನೇ ತ್ಯಾಗ ಮಾಡಿ ಅವರ ಒಂದು ಬೆನ್ನು ಮೂಳೆಯಿಂದ ಅದನ್ನ ಮಾಡ್ತಾರೆ. ದಧೀಚಿ ಮಹರ್ಷಿಗಳು. ಧನ್ಯವಾದಗಳು ಮಾತಾಜಿ. ಮತ್ತೆ ಬಹು ಎಡೆಗಳ ನಾಗರಗಳಲ್ಲಿ ನಾನು ಅನಂತ. ಜಲವಾಸಿಗಳಲ್ಲಿ ನಾನು ವರುಣ ದೇವತೆ. ಪಿತೃಗಳಲ್ಲಿ ನಾನು ಆರ್ಯಮ. ಆರ್ಯಮ ಅಂತಂದ್ರೆ ಇಲ್ಲಿ ಪಿತೃಗಳು ಅಂದ್ರೆ ಯಾರಾದ್ರೂ ತೀರ್ಕೊಂಡ್ರು ಅಂದ್ರೆ ಆ ಪಿತೃಗಳ ಲೋಕಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಅವರನ್ನ ಅಲ್ಲಿ ಪಾಲಿಸುವಂತವ್ರನ್ನ ಆರ್ಯಮ ಅಂತ ಕರೀತಾರೆ. ಆದ್ರೆ ಇಲ್ಲಿ ದ್ವಾಪರ ಯುಗದಲ್ಲಿ ಸ್ವತಃ ಯಮ ಬಂದು ಅಂದ್ರೆ ಅದು ವಿದುರ, ಅವರು ಬಂದು ಇಲ್ಲಿ ವಿದುರನ ಪಾತ್ರದಲ್ಲಿ ಭೂಮಿ ಮೇಲೆ ಅವತಾರ ಎತ್ತಿದಾಗ ಅಲ್ಲಿ ಯಮನ ಕಾರ್ಯವನ್ನ ಆರ್ಯಮ ನಿರ್ವಹಿಸ್ತಾರೆ ಅಂತ ಹೇಳ್ತಾರೆ. ಮತ್ತೆ ಶಾಸನ ನಿರ್ವಹಿಸುವವರಲ್ಲಿ ನಾನು ಯಮ. ಶಾಸನಗಳನ್ನ ಅಂದ್ರೆ ಯಾರು ಭಗವಂತನ ಶಾಸ್ತ್ರಗಳನ್ನ ಅನುಕರಣೆ ಮಾಡೋದಿಲ್ಲ, ಅದಕ್ಕೆ ವಿರುದ್ಧವಾಗಿ ಹೋಗ್ತಾರೆ, ಅವರಿಗೆ ಶಿಕ್ಷೆಗಳನ್ನ ಕೊಡೋದ್ರಲ್ಲಿ ನಾನು ಯಮ. ದೈತ್ಯರಲ್ಲಿ ನಾನು ಭಕ್ತ ಪ್ರಹ್ಲಾದ. ಕ್ಷಯವನ್ನುಂಟು ಮಾಡುವವರಲ್ಲಿ ನಾನು ಕಾಲ. ಪ್ರಾಣಿಗಳಲ್ಲಿ ನಾನು ಸಿಂಹ. ಪಕ್ಷಿಗಳಲ್ಲಿ ನಾನು ಗರುಡ. ಅರ್ಜುನ, ಎಲ್ಲಾ ಸೃಷ್ಟಿಗಳಿಗೆ ನಾನೇ ಆದಿ ಅಂತ್ಯ ಮತ್ತು ಮಧ್ಯ. ಎಲ್ಲ ವಿದ್ಯೆಗಳಲ್ಲಿ ನಾನು ಆಧ್ಯಾತ್ಮ ವಿದ್ಯೆ. ಎಲ್ಲ ತಾರ್ಕಿಕರಲ್ಲಿ ನಾನೇ ನಿರ್ಣಾಯಕ ಸತ್ಯ. ಅಂದ್ರೆ ಭಗವಂತ ಅವನು ಹೇಳ್ತಾ ಇದ್ದಾನೆ, ನಾನು ವಿದ್ಯೆಗಳಲ್ಲೆಲ್ಲ ಯಾವುದು ನಾವು ನೋಡಿದ್ವಿ ನೆನ್ನೆ ಅಧ್ಯಾಯದಲ್ಲಿ ರಾಜವಿದ್ಯಾ ಅಂತ. ಹಾಗೆ ಭಗವಂತನ ಈ ಆಧ್ಯಾತ್ಮಿಕ ವಿದ್ಯೆ ಅನ್ನುವಂಥದ್ದು ಅದು ಎಲ್ಲ ವಿದ್ಯೆಗಳಿಗಿಂತ ಶ್ರೇಷ್ಠವಾದದ್ದು. ಮತ್ತೆ ಎಲ್ಲಾ ತಾರ್ಕಿಕರಲ್ಲಿ ನಾನೇ ನಿರ್ಣಾಯಕ ಸತ್ಯ. ಅಂದ್ರೆ ಯಾರೆಲ್ಲ ವಾದ ವಿವಾದಗಳನ್ನ ಮಾಡ್ತಾರೆ ಅದರಲ್ಲೆಲ್ಲ ನಾನೇ ನಿಜವಾದ ಸತ್ಯ. ಸತ್ಯ ಅನ್ನುವಂಥದ್ದು ಅದು ನಾನು ಅಂತ ಹೇಳ್ತಾ ಇದ್ದಾನೆ. ಅಕ್ಷರಗಳಲ್ಲಿ ನಾನು ಆ. ಸಮಾಸಗಳಲ್ಲಿ ನಾನು ದ್ವಂದ್ವ ಸಮಾಸ. ನಾನೇ ಅಕ್ಷಯವಾದ ಕಾಲ. ಸೃಷ್ಟಿಕರ್ತರಲ್ಲಿ ನಾನು ಬ್ರಹ್ಮ. ಸರ್ವಭಕ್ಷಕನಾದ ಮೃತ್ಯುವೂ ನಾನೇ. ಇನ್ನು ಹುಟ್ಟಲಿರುವ ಎಲ್ಲದರ ಉತ್ಪತ್ತಿ ತತ್ವ ನಾನೇ. ಸ್ತ್ರೀಯರಲ್ಲಿ ಕೀರ್ತಿ, ಶ್ರೀ, ವಾಕ್, ಸ್ಮೃತಿ, ಮೇಧಾಶಕ್ತಿ, ದೃಢತೆ ಮತ್ತು ತಾಳ್ಮೆ ನಾನು. ಅಂದ್ರೆ ಹೆಣ್ಣು ಮಕ್ಕಳಲ್ಲಿ ಇರುವಂತಹ ವಿಶೇಷ ಗುಣಗಳ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಹೆಣ್ಣು ಮಕ್ಕಳಿಗೆ ಇರುವಂತಹ ಒಂದು ಕೀರ್ತಿ ಅಂದ್ರೆ ಅವರು ಒಂದು ಯಾವ ಪರಿವಾರದಲ್ಲಿ ಹುಟ್ಟಿದ್ದಾರೆ ಮತ್ತೆ ಯಾವ ಪರಿವಾರಕ್ಕೆ ಅವರು ಸೇರ್ತಾರೆ ಆ ಪರಿವಾರಕ್ಕೆ ಒಂದು ಕೀರ್ತಿಯನ್ನ ತರುವಂತಹ ಶಕ್ತಿ ಅವರಲ್ಲಿ ಇರುತ್ತೆ. ಮತ್ತೆ ಶ್ರೀ ಅಂತಂದ್ರೆ ಅವಳಲ್ಲಿ ಲಕ್ಷ್ಮಿ ಇದ್ದ ಹಾಗೆ. ನಂತರ ವಾಕ್ ಅಂದ್ರೆ ಅವರ ಒಂದು ಮಾತಾಡುವಂತಹ ರೀತಿ. ಮತ್ತೆ ಸ್ಮೃತಿ ನೆನಪಿನ ಶಕ್ತಿ. ಮತ್ತೆ ಮೇಧಾಶಕ್ತಿ. ಮತ್ತೆ ದೃಢತೆ ಅಂದ್ರೆ ಅವರು ಎಂತಹದೇ ಒಂದು ಪರಿಸ್ಥಿತಿಯಲ್ಲಿ ದೃಢತೆಯನ್ನ ಅಂದ್ರೆ ಒಂದು ದೃಢ ನಿಶ್ಚಯವನ್ನ ಮತ್ತೆ ತಾಳ್ಮೆಯನ್ನು ಅವರು ಕಳ್ಕೊಳ್ಳೋದಿಲ್ಲ ಅಂತ. ಈ ಎಲ್ಲಾ ಗುಣಗಳಲ್ಲೂ ಕೂಡ ಭಗವಂತ ನಾನಿದ್ದೀನಿ ಅಂತ ಹೇಳ್ತಾನೆ. ಮತ್ತೆ ಸರ್ವಭಕ್ಷಕನಾದ ಮೃತ್ಯು ನಾನೇ. ಭಗವಂತ ನಾವು ನೋಡ್ತೀವಿ ಮುಂದೆ ಅವನು ಕಾಲ ಪುರುಷನಾಗಿ ಬರ್ತಾನೆ. ಅಭಕ್ತರ ಜೀವನದಲ್ಲಿ ಅವನು ಕಾಲನಾಗಿ ಬರ್ತಾನೆ. ಇನ್ನು ಹುಟ್ಟಲಿರುವ ಎಲ್ಲದರ ಉತ್ಪತ್ತಿ ತತ್ವ ನಾನೇ.
ಸಾಮವೇದಗಳಲ್ಲಿ, ಸ್ತೋತ್ರಗಳಲ್ಲಿ ನಾನು ಬೃಹತ್ ಸಾಮ, ಕಾವ್ಯದಲ್ಲಿ ಗಾಯತ್ರಿ, ಮಾಸಗಳಲ್ಲಿ ನಾನು ಮಾರ್ಗಶಿರ ಮತ್ತು ಋತುಗಳಲ್ಲಿ ಕುಸುಮಾಕರವಾದ ವಸಂತ ಋತು. ಸಾಮವೇದಗಳು ಅಂದ್ರೆ ಅದು ಹಾಡಿನ ರೂಪದಲ್ಲಿ ಇರುವಂತಹ ಒಂದು ವೇದಗಳು. ಮತ್ತೆ ಅದರಲ್ಲಿ ಭಗವಂತ ಅವನು ಬೃಹತ್ ಸಾಮ ಅಂತ ಹೇಳ್ತಾ ಇದ್ದಾನೆ. ಕಾವ್ಯಗಳಲ್ಲಿ ನಾನು, ಅಂದ್ರೆ ಕಾವ್ಯದಲ್ಲಿ ಅಂತಂದ್ರೆ ಇಲ್ಲಿ ಮಂತ್ರಗಳಲ್ಲಿ ಅವನು ಗಾಯತ್ರಿ ಮಂತ್ರ, ಮತ್ತೆ ಮಾಸಗಳಲ್ಲಿ ನಾನು ಮಾರ್ಗಶಿರ, ಮತ್ತೆ ಋತುಗಳಲ್ಲಿ ವಸಂತ ಋತು. ಮೋಸಗಾರರ ಜೂಜು ನಾನೇ, ತೇಜಸ್ವಿಗಳ ತೇಜಸ್ಸು ನಾನು, ನಾನು ಜಯ, ನಾನು ಸಾಹಸ, ಬಲಿಷ್ಠರ ಬಲವು ನಾನೇ. ಅಂದ್ರೆ ಮೋಸಗಾರರ ಜೂಜು ನಾನೇ ಅಂತಂದ್ರೆ ಏನಂತ ಹೇಳ್ತಾ ಇದ್ದಾನೆ ಅಂದ್ರೆ, ಯಾರಾದ್ರೂ ಭಗವಂತನಿಗೆ ಮೋಸ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಅವರಿಗೆ ಭಗವಂತ ಎಷ್ಟು ಒಂದು ನಿಪುಣನಾಗಿ ಮೋಸ ಮಾಡ್ತಾನೆ ಅಂತಂದ್ರೆ, ಮೋಸ ಹೋದವನ್ಗೆ ಅವ್ನು ಮೋಸ ಹೋದ ಅನ್ನೋದೇ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿ ಅವನು ಮೋಸ ಮಾಡಬಲ್ಲ. ಅಂದ್ರೆ ನಾವು ಈಗ ಭಕ್ತಿಯಲ್ಲಿ ತೊಡಗಿರ್ತೀವಿ, ಆದ್ರೆ ಅದರಲ್ಲಿ ಒಂದು ಪ್ರಾಮಾಣಿಕತೆ ಇಲ್ದಿರ ನಡ್ಕೋತಾ ಇದೀವಿ ಅಂದ್ರೆ ನಮಗೆ ತಿಳಿದ ಹಾಗೆ ನಮ್ಮಲ್ಲಿರುವಂತಹ ಭಕ್ತಿಯನ್ನ ಅವನು ನಮ್ಮಿಂದ ತೆಗೆದು ಬಿಡ್ತಾನೆ. ಅದಕ್ಕೆ ಇನ್ನೊಂದು ಉದಾಹರಣೆ ನಾವು ನೋಡ್ಬೋದು. ಇನ್ನೊಂದು ಆ ಒಂದು ಮಾತಿಗೆ ಉದಾಹರಣೆ ಅಂತಂದ್ರೆ, ಈ ಯುದ್ಧ ಪ್ರಾರಂಭ ಆಗಿರುತ್ತೆ, ಕುರುಕ್ಷೇತ್ರ ಯುದ್ಧ. ಆ ಸಮಯದಲ್ಲಿ ಮತ್ತೆ ಕೃಷ್ಣ ಹೋಗ್ಬಿಟ್ಟು ಅಲ್ಲಿ ದುರ್ಯೋಧನ ಅವನ ಗಾಂಧಾರಿ ತಾಯಿಯಿಂದ ತನ್ನ ದೇಹವನ್ನು ವಜ್ರವನ್ನಾಗಿಸ್ಕೋಬೇಕಂದ್ರೆ ಅವಳು ಕಣ್ಣಿಗೆ ಕಟ್ಟಿರುವ ಪಟ್ಟಿಯನ್ನ ತೆಗೆದು ಮಗನನ್ನ ನೋಡಿದ್ರೆ ಅವನ ದೇಹದಲ್ಲಿ ಶಕ್ತಿ ಸಂಚಯ ಆಗುತ್ತೆ ಅಂತ ಹೇಳಿ ಮಗನಿಗೆ ನಿರ್ವಸ್ತ್ರನಾಗಿ ಬರೋದಕ್ಕೆ ಹೇಳ್ತಾಳೆ. ಆ ಸಂದರ್ಭದಲ್ಲಿ ಅದು ಗೊತ್ತಾಗುತ್ತೆ ಕೃಷ್ಣನಿಗೆ, ಎಲ್ಲರ ಹೃದಯದಲ್ಲಿರುವಂತ ಪರಮಾತ್ಮ ಅವನಿಗೆಲ್ಲ ತಿಳಿಯುತ್ತೆ. ಅವನೇನ್ ಮಾಡ್ತಾನೆ ಅಂತಂದ್ರೆ, ಅಂತಹ ಒಂದು ಪರಿಸ್ಥಿತಿನಲ್ಲಿ ಶಕುನಿ ಅವನನ್ನ ಕರೀತಾನೆ, ಜೂಜು ಆಡೋಣ ಬಾ. ಈಗ್ಲೂ ಕೂಡ ಎಂತ ಇದಿಲ್ಲ, ಯುದ್ಧ ನಡೀತಿದೆ ಪರವಾಗಿಲ್ಲ, ಆದ್ರೆ ನಾನು ಮಾತಿಗೆ ತಪ್ಪೋನಲ್ಲ. ಈಗ ನಾನ್ ನಿನ್ ಜೊತೆ ಜೂಜಾಡ್ತೀನಿ, ಈ ಜೂಜಾಟದಲ್ಲಿ ನಾನ್ ಸೋತೆ ಅಂತಂದ್ರೆ ಪಾಂಡವರು ಎಲ್ಲವನ್ನು ಬಿಟ್ಬಿಡ್ತಾರೆ, ಅವ್ರ ಯುದ್ಧನೂ ಬಿಟ್ಬಿಡ್ತಾರೆ ಅಂತ ಹೇಳ್ತಾನೆ. ಆಗ ಆ ರೀತಿ ಹೇಳಿ ಆ ಶಕುನಿಯನ್ನ ಅಲ್ಲಿ ಕೂರಿಸ್ಕೊತಾನೆ. ಯಾಕಂದ್ರೆ ಅವನ್ಗೆ ದುರ್ಯೋಧನ ದೇಹ ಅದು ಪರಿಪೂರ್ಣವಾಗಿ ವಜ್ರ, ಅಂದ್ರೆ ಅಷ್ಟು ಗಟ್ಟಿಯಾಗೋದು ಅವನ್ಗೆ. ಆದ್ರೆ ಅವನನ್ನು ಕೊಲ್ಲಬೇಕಲ್ವಾ, ಆದ ಕಾರಣ ಅವನ್ ಏನ್ ಮಾಡ್ತಾನೆ, ಇವನನ್ನ ಅಲ್ಲಿ ಕೂರಿಸ್ಕೋತಾನೆ. ಯಾಕಂದ್ರೆ ಇವನು ಚಾಣಾಕ್ಷ ಇದ್ದಾನೆ ಶಕುನಿ, ಅವನು ಯಾವುದೇ ರೀತಿಯ ದುರ್ಯೋಧನನಿಗೆ ಸಹಾಯ ಮಾಡೋದಕ್ಕೆ ಸಿದ್ಧನಾಗ್ತಾನೆ ಅಂತ ಹೇಳಿ ಕೃಷ್ಣ ಏನ್ ಮಾಡ್ತಾನೆ, ಅವನನ್ನ ಆ ದಾಯದ ಆಟ ಜೂಜಿನಲ್ಲಿ ಅವನನ್ನ ಮುಳುಗಿಸ್ತಾನೆ. ಅವನು ಸೋಲ್ತಾ ಇರ್ತಾನೆ, ಕೃಷ್ಣ ಅವನ ಜೊತೆ ಆಟ ಆಡ್ತಾ ನಗ್ತಾ ಸೋಲ್ತಾ ಇರ್ತಾನೆ. ಆದ್ರೆ ಆಮೇಲೆ ಈ ಕಡೆ ಕೃಷ್ಣ ಅವನು ಇನ್ನೊಂದು ರೂಪ ತಳೆದು ಅಲ್ಲಿ ಹೋಗಿ ದುರ್ಯೋಧನನಿಗೆ ಹೇಳ್ತಾನೆ. ಅವನು ನಿರ್ವಸ್ತ್ರನಾಗಿ ತಾಯಿ ಮುಂದೆ ಹೋಗೋವಾಗ ಹೇಳ್ತಾನೆ, ತಾಯಿನೇ ಆಗಿದ್ರು ಕೂಡ ವಯಸ್ಸಾದ ಹುಡುಗ ನೀನು ತಾಯಿ ಮುಂದೆ ಹೀಗೆ ಹೋಗೋದು ಸರಿಯಲ್ಲ, ಅಟ್ಲೀಸ್ಟ್ ಸೊಂಟಕ್ಕಾದ್ರೂ ನೀನು ಬಟ್ಟೆ ಸುತ್ಕೊಂಡು ಹೋಗು ಅಂತ ಹೇಳ್ತಾನೆ. ಆಗ ಗಾಂಧಾರಿ ಕಣ್ಣ ಪಟ್ಟಿ ತೆಗೆದು ತನ್ನ ಮಗನನ್ನ ನೋಡ್ತಾಳೆ. ನೋಡಿದಾಗ ಅವಳಿಗೆ ತುಂಬಾ ಬೇಸರ ಆಗುತ್ತೆ, ನಾನು ಇಷ್ಟೆಲ್ಲ ತಪಸ್ಸು ಏನ್ ಮಾಡಿದ್ದೆ, ಅದರಿಂದ ಆ ಫಲದಿಂದನಾದ್ರೂ ಆ ಮಗನನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡೋಣ ಅನ್ಕೊಂಡೆ, ಅದು ಆಗ್ಲಿಲ್ಲ ಅಂತ ಹೇಳಿ ಅವಳಿಗೆ ಬೇಸರ ಆಗುತ್ತೆ. ಅವನ ಒಂದು ಸೊಂಟದಿಂದ ಕೆಳಗಿನ ಭಾಗದಲ್ಲಿ ಅವನಿಗೆ ಶಕ್ತಿ ಇಲ್ಲದ ಹಾಗಾಗತ್ತೆ. ಇದು ಅವನಿಗೆ ಗೊತ್ತಾಗುತ್ತೆ ನಂತರ ಶಕುನಿಗೆ. ಅಂದ್ರೆ ಅವನು ಹೇಗೆ ಪಾಂಡವರಿಗೆ ಮೋಸ ಮಾಡ್ದ ದಾಯ ಹಾಡಿ, ಅದೇ ರೀತಿ ಒಂದು ಮೋಸವನ್ನ ಕೃಷ್ಣ ಅವನಿಗೆ ಮಾಡಿ ತೋರಿಸ್ತಾನೆ. ಹಾಗೆ ಮೋಸಗಾರರ ಜೂಜು ನಾನೇ, ಯಾರು ಮೋಸ ಮಾಡ್ತಾರೆ ಅವ್ರಿಗಿಂತ ಚೆನ್ನಾಗಿ ಮೋಸ ಮಾಡೋದಕ್ಕೆ ಭಗವಂತನಿಗೂ ಬರುತ್ತೆ. ಮತ್ತೆ ತೇಜಸ್ವಿಗಳಲ್ಲಿ ನಾನು ತೇಜಸ್ವಿಗಳ ತೇಜಸ್ಸು ನಾನು, ನಾನು ಜಯ, ನಾನು ಸಾಹಸ, ಬಲಿಷ್ಠರ ಬಲವು ನಾನೇ. ವೃಷ್ಣಿ ವಂಶಜರಲ್ಲಿ ನಾನು ವಾಸುದೇವ, ಪಾಂಡವರಲ್ಲಿ ನಾನು ಅರ್ಜುನ, ಋಷಿಗಳಲ್ಲಿ ನಾನು ವ್ಯಾಸ, ಮಹಾಚಿಂತಕರಲ್ಲಿ ನಾನು ಉಶನ. ಅಂದ್ರೆ ಇದು ಶುಕ್ರಾಚಾರ್ಯರು. ಮಹಾಚಿಂತಕರು ಅಂದ್ರೆ ಅವ್ರಿಗೆ ಎಲ್ಲ ಪೂರ್ವ ಜ್ಞಾನ ಇರುತ್ತೆ, ಅಂದ್ರೆ ಅವ್ರಿಗೆ ಗೊತ್ತಾಗ್ಬಿಡತ್ತೆ ಬೇಗ. ಅದ್ರಲ್ಲಿ ನೋಡ್ತೀವಿ ಬಲಿ ಚಕ್ರವರ್ತಿ ಅವನ ಮುಂದೆ ವಾಮನ ಬಂದಾಗ ಅವ್ರಿಗೆ ಮೊದ್ಲೇ ಹೇಳ್ತಾರೆ, ಇಲ್ಲಿ ಬಂದಿರುವಂತದ್ದು ಮಹಾವಿಷ್ಣು, ಅವ್ನು ನಿನ್ಗೆ ಮೋಸ ಮಾಡ್ತಾನೆ, ನೀನ್ ಅವನಿಗೆ ಮಾತು ಕೊಡ್ಬೇಡ, 3 ಹೆಜ್ಜೆ ಜಾಗವನ್ನ ಕೊಡ್ತೀನಿ ಅಂತ ಮಾತು ಕೊಡ್ಬೇಡ ಅಂತಲ್ಲಿ ಹೇಳ್ತಾರೆ. ಶಾಸನ ಅವಿಧೇಯತೆಯನ್ನು ದಮನ ಮಾಡುವ ರೀತಿಗಳಲ್ಲಿ ನಾನು ಶಿಕ್ಷೆ. ಯಾರಾದ್ರೂ ಶಾಸನಗಳಿಗೆ ಏನಾದ್ರೂ ಒಂದು ಹೇಳಿದ್ರೆ, ಇದೇ ರೀತಿ ನಡ್ಕೋಬೇಕು ಅಂತ ಒಂದು ಶಾಸನ ಇದ್ರೆ ಅದಕ್ಕೆ ವಿರುದ್ಧವಾಗಿ ಹೋದವ್ರಿಗೆ ಶಿಕ್ಷೆ ಕೊಡುವವನು ನಾನು. ಮತ್ತೆ ಜಯವನ್ನು ಅರಸುವವನಲ್ಲಿ ನಾನು ನೀತಿ, ಗುಹ್ಯ ವಿಷಯಗಳಲ್ಲಿ ನಾನು ಮೌನ. ಅಂದ್ರೆ ನಾವ್ ಯಾವ್ದಾದ್ರು ಸೀಕ್ರೆಟ್ ಮೇಂಟೈನ್ ಮಾಡ್ಬೇಕಂದ್ರೆ ಏನು ಮಾಡ್ಬೇಕಾಗಿಲ್ಲ, ಮೌನವಾಗಿದ್ರೆ ಸಾಕು ಅಂತ. ಜ್ಞಾನಿಗಳಲ್ಲಿ ನಾನು ಜ್ಞಾನ. ಅರ್ಜುನ, ಇದಲ್ಲದೆ ನಾನು ಎಲ್ಲ ಅಸ್ತಿತ್ವಗಳನ್ನು ಉತ್ಪಾದಿಸುವ ಬೀಜ. ನಾನಿಲ್ಲದೆ ಚರಾಚರವಾದದ್ದು ಯಾವುದೂ ಇರಲು ಸಾಧ್ಯವಿಲ್ಲ. ಚರಾಚರವಾದದ್ದು ಅಂದ್ರೆ ಚಲಿಸುವಂತದ್ದು, ಚಲಿಸದೇ ಇರುವಂತದ್ದು ಯಾವುದು ಕೂಡ ಇರೋದಕ್ಕೆ
ಸಾಧ್ಯನೇ ಇಲ್ಲ, ಅದೆಲ್ಲವೂ ಕೂಡ ನನ್ನಿಂದಲೇ ಇರುವಂತದ್ದು, ಎಲ್ಲದಕ್ಕೂ ಕೂಡ ಮೂಲ ಬೀಜ ನಾನು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಶತ್ರು ವಿಜೇತನಾದ ಅರ್ಜುನನೇ, ನನ್ನ ದೈವಿ ಅಭಿವ್ಯಕ್ತಿಗಳಿಗೆ ಕೊನೆಯೇ ಇಲ್ಲ. ನಾನು ನಿನಗೆ ಹೇಳಿರುವುದು ನನ್ನ ಅನಂತ ಸಿರಿಗಳ ಒಂದು ಸೂಚನೆ ಅಷ್ಟೇ. ಅಂದ್ರೆ ನನ್ನ ಸಿರಿಗಳು ಅದು ಅನಂತ ಅದರಲ್ಲಿ ಕೆಲವೊಂದನ್ನ ಮಾತ್ರ ನಾನು ನಿನಗೆ ಹೇಳ್ತಾ ಇರುವಂತದ್ದು ಅಷ್ಟೇ ಅಂತ ಹೇಳಿ ಹೇಳ್ತಾ ಇದ್ದಾನೆ ಭಗವಂತ. ನಾಂತು ಅಸ್ತಿ ಮಮಾದಿವ್ಯಾನಾಂ ವಿಭೂತೀನಾಂ ಪರಂತಪ ಏಷಾ ತುದೇಶತಃ ಪ್ರೋಕ್ತೋ ವಿಭೂತೇರ್ವಿಸ್ತರೋ ಮಯ. ಶತ್ರು ವಿಜೇತನಾದ ಅರ್ಜುನನೇ, ನನ್ನ ದೈವಿ ಅಭಿವ್ಯಕ್ತಿಗಳಿಗೆ ಕೊನೆಯೇ ಇಲ್ಲ. ನಾನು ನಿನಗೆ ಹೇಳಿರುವುದು ನನ್ನ ಅನಂತ ಸಿರಿಗಳ ಒಂದು ಸೂಚನೆ ಅಷ್ಟೇ. ಯದ್ಯದ್ ವಿಭೂತಿಂ ಸತ್ವಂ ಶ್ರೀಮದ್ ಊರ್ಜಿತಂ ಏವ ವಾ ತದ್ ತದದ್ ಏವ ಗಚ್ಚಂತ್ವಂ ಮಮ ತೇಜೋ ಅಂಶ ಸಂಭವಂ. ಎಲ್ಲ ಶ್ರೀಮಂತವಾದ, ಸುಂದರವಾದ ಮತ್ತು ಉಜ್ವಲವಾದ ಸೃಷ್ಟಿಗಳು ನನ್ನ ವೈಭವದ ಒಂದು ಕಿಡಿಯಿಂದ ಮೂಡಿ ಬಂದಿವೆ ಎಂದು ತಿಳಿ. ಅಂದ್ರೆ ಒಂದು ಶ್ರೀಮಂತವಾದದ್ದು ಯಾವ್ದಾದ್ರು ಒಂದು ಶ್ರೀಮಂತಿಕೆ ಅನ್ನೋದನ್ನ ನಾವು ನೋಡ್ತೀವಿ. ಈಗ ಅಂಬಾನಿ ಅಥವಾ ಇನ್ಯಾರಾದ್ರೂ ಶ್ರೀಮಂತರು ಯಾರೆಲ್ಲ ಇದ್ದಾರೆ, ಅವರ ಒಂದು ಶ್ರೀಮಂತಿಕೆ ಅದು ಏನಿದೆ ಅದು ಭಗವಂತನ ಒಂದು ಕಿಡಿ ಅಷ್ಟೇ. ಭಗವಂತನಲ್ಲಿ ಎಲ್ಲವೂ ಕೂಡ ಪರಿಪೂರ್ಣವಾಗಿದೆ. ಇದು ಒಂದು ಕಿಡಿ ಅಷ್ಟೇ. ಮತ್ತೆ ಸುಂದರವಾದದ್ದು ಯಾವ್ದೆಲ್ಲ ಸೌಂದರ್ಯದಿಂದ ಕೂಡಿದೆ, ಆ ಸುಂದರವಾಗಿ ಏನ್ ಕಾಣ್ತಾ ಇದೆ ಅದು ಕೂಡ ಆ ಸೌಂದರ್ಯಕ್ಕೆ ಮೂಲ ಕಾರಣ ಕೃಷ್ಣ. ಮತ್ತೆ ಉಜ್ವಲವಾದ ಸೃಷ್ಟಿಗಳು ನನ್ನ ವೈಭವದ ಒಂದು ಕಿಡಿಯಿಂದ ಮಾತ್ರ ಮೂಡಿ ಬರ್ತಾ ಇವೆ. ಅಂದ್ರೆ ಭಗವಂತನ ವೈಭವದ ಒಂದು ಕಿಡಿ ಇದು ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಒಂದು ಚಿತ್ರ ನಾವು ನೋಡ್ತಾ ಇದ್ವಿ. ಒಂದು ಪ್ರಳಯ ಸಮಯದಲ್ಲಿ ಕೃಷ್ಣ ಅವನು ಮಗುವಿನ ರೂಪದಲ್ಲಿ ತನ್ನ ಅಂದ್ರೆ ಹೆಬ್ಬೆರಳನ್ನ ಅವನು ಬಾಯಲ್ಲಿಟ್ಟು ಚೀಪ್ತಾ ಇರುವಂತದನ್ನ ಮಾರ್ಕಂಡೇಯ ಮುನಿಗಳು ನೋಡ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಅವರು ಚಿರಂಜೀವಿಗಳಾಗಿರ್ತಾರೆ. ಆ ಪ್ರಳಯದ ಸಂದರ್ಭದಲ್ಲಿ ಎಲ್ಲವೂ ನಾಶ ಆಗುತ್ತೆ, ಎಲ್ಲರೂ ದೇಹತ್ಯಾಗ ಮಾಡ್ತಾರೆ, ಆದ್ರೆ ಅವರಿಗೆ ಸಾವು ಬರೋದಿಲ್ಲ. ಆದ್ರೆ ಅವರು ಆ ನೀರಿನಲ್ಲಿ ಅವರು ಈ ದೃಶ್ಯವನ್ನ ಕಾಣ್ತಾರೆ. ಅಂದ್ರೆ ಕೃಷ್ಣ ಅವನು ಹೇಳ್ತಾನಂತೆ, ಎಲ್ಲ ಭಕ್ತರು ನನ್ನ ಪಾದ ಕಮಲಗಳನ್ನ ಅಷ್ಟೊಂದು ಆಶ್ರಯಿಸ್ತಾರೆ, ನನ್ನ ಪಾದ ಕಮಲಗಳಲ್ಲಿ ಅವರ ಚಿತ್ತವನ್ನ ಇಡ್ತಾರೆ, ಅಂತದ್ದೇನಿದೆ ನನ್ನ ಪಾದದಲ್ಲಿ ಅಂತ ಹೇಳಿ ಅದರ ರುಚಿನ ನಾನು ನೋಡ್ಬೇಕು ಅಂತ ಹೇಳಿ ಆ ಪಾದದ ಹೆಬ್ಬೆರಳನ್ನ ಅವನು ಚೀಪ್ತಾನೆ ಅಂತ. ಅಥಾವಾ ಬಹು ನೈತೇನ ಕಿಮ್ಯಾತೇನ ತವಾ ಅರ್ಜುನ ವಿಷ್ಟಭ್ಯಾಹಂ ಇದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ಅರ್ಜುನ, ಈ ವಿವರವಾದ ಜ್ಞಾನದ ಅಗತ್ಯವೇನು? ನನ್ನ ಒಂದೇ ಅಂಶದಿಂದ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿ ಧರಿಸಿದ್ದೇನೆ ಅಂದ್ರೆ ಹೇಳ್ತಾ ಇದ್ದಾನೆ. ಇಷ್ಟೆಲ್ಲ ವಿವರವಾಗಿ ನಾನು ಒಂದೊಂದೇ ಹೇಳೋದ್ರದ್ದು ಅವಶ್ಯಕತೆನೇ ಇಲ್ಲ. ನಾನು ಒಂದೇ ಅಂಶ, ಭಗವಂತನ ಒಂದೇ ಅಂಶದಲ್ಲಿ ಅವನು ಇಡೀ ಜಗತ್ತನ್ನ ವ್ಯಾಪಿಸಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಅದು ಯಾವ ಅಂಶ ಅಂತಂದ್ರೆ ಅವನು ಕ್ಷೀರೋದಕ ಶಾಯಿ ವಿಷ್ಣು ಪರಮಾತ್ಮನಾಗಿ ಅವನು ಪ್ರತಿಯೊಂದು ಜೀವಿಗಳಲ್ಲೂ ಕೂಡ ಅಂದ್ರೆ ಎಲ್ಲದರಲ್ಲೂ ಕೂಡ ಅವನು ಹೇಗೆ ವ್ಯಾಪಿಸ್ಕೊಂಡಿದ್ದಾನೆ, ಎಲ್ಲದರಲ್ಲೂ ಕೂಡ ಅವನು ಇದ್ದಾನೆ ಅನ್ನೋದನ್ನ ಅವನು ಹೇಳ್ತಾ ಇದ್ದಾನೆ. ಈ ಶ್ಲೋಕದಲ್ಲಿ ಯಾವ ಭಾವವು ಉಲ್ಲೇಖಿಸುತ್ತದೆ? ಹರೇ ಕೃಷ್ಣ. ನಾವು ನೋಡಿದ್ವಿ ಈ ಶ್ಲೋಕ ಇನ್ನ ಮುಂದೆದ ಅಂದ್ರೆ ಇಲ್ಲಿ ಏನನ್ನ ಹೇಳ್ತಾ ಇದ್ದಾನೆ ಕೃಷ್ಣ ಅಂತಂದ್ರೆ, ತಾನು ಪರಮಾತ್ಮನಾಗಿ ಪ್ರತಿಯೊಂದರಲ್ಲೂ ಇದ್ದೀನಿ ಅಂತ. ಈಗ ಒಂದು ಕ್ವಿಜ್ ಇದೆ. ಆದಿತ್ಯರಲ್ಲಿ ಕೃಷ್ಣ ಪರಮಾತ್ಮ, ಆದಿತ್ಯ ಪುತ್ರರು 12 ಜನ, ಅದರಲ್ಲಿ ಕೃಷ್ಣ ಪರಮಾತ್ಮ. ಹರೇ ಕೃಷ್ಣ, ಉತ್ತರ ಕೊಡಿ. ಆದಿತ್ಯರಲ್ಲಿ ವಿಷ್ಣು ಅಂದ್ರೆ ವಾಮನ. ನಕ್ಷತ್ರಗಳಲ್ಲಿ ಶ್ರೀಕೃಷ್ಣ, ಅಂದ್ರೆ ನಕ್ಷತ್ರ ಅಂದ್ರೆ ಇಲ್ಲಿ ಆಕಾಶಕಾಯಿಗಳು, ಆಕಾಶದಲ್ಲಿರುವಂತಹವು. ಅದರಲ್ಲಿ ಚಂದ್ರ. ಕಂಪನದಲ್ಲಿ ಶ್ರೀಕೃಷ್ಣ ಜಪ ಅಲ್ಲ ಆಪ ಮಾತಾಜಿ. ಕಂಪನಗಳಲ್ಲಿ ಓಂಕಾರ ಅಲ್ವಾ ಮಾತಾಜಿ? ಕಂಪನದಲ್ಲಿ ಓಂಕಾರ, ದಿವ್ಯ ಓಂಕಾರ. ವೃಕ್ಷಗಳಲ್ಲಿ ಮಾತಾಜಿ. ಮಹಾನ್ ಋಷಿಗಳಲ್ಲಿ ಭೃಗು ಋಷಿ. ಉತ್ತರ ಕೊಡ್ತಾ ಇದ್ದಾರೆ ಈಗ ವಿಷ್ಣು.
ಪರಮಾತ್ಮ. ಮತ್ತೆ ಇಲ್ಲಿ ನಕ್ಷತ್ರಗಳಲ್ಲಿ ಚಂದ್ರ, ಪವಿತ್ರ ನಾಮಪಠಣ ಮತ್ತೆ ಕಂಪನಗಳಲ್ಲಿ ಪವಿತ್ರ ನಾಮಪಠಣ ಜಪ ಮಾಡುವಂಥದ್ದು. ಮತ್ತೆ ಮರಗಳಲ್ಲಿ ನಾವು ಅಶ್ವತ್ಥ ಮರ ಅಂತ ಓದಿದ್ವಿ, ಇಲ್ಲಿ ಆಲದ ಮರ ಅಂತ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಋಷಿಗಳಲ್ಲಿ ಭೃಗು ಮಹರ್ಷಿಗಳು. ಮಾತಾಜಿ ಅಶ್ವತ್ಥ ಮರ ಅಂದ್ರೆ ಅದು ಯಾವ್ದಕ್ಕೆ ಮಾತಾಜಿ ಉತ್ತರ ಅದು? ಅದು ಇದಕ್ಕೆ ಬರ್ಬೇಕಾಗಿತ್ತು ಮಾತಾಜಿ, ಅದೇನಾದ್ರೂ ಮಿಸ್ಟೇಕ್ ಇತ್ತೇನೋ. ವೃಕ್ಷಗಳಲ್ಲಿ ಅಶ್ವತ್ಥ ಅಂತ ಬುಕ್ಕಲ್ಲಿ ಇದೆ ಮಾತಾಜಿ, ಅದೇ ಯಥಾರ್ಥದಲ್ಲಿ. ಅಶ್ವತ್ಥನೇ. ಇಲ್ಲ, ಈಗ ನಾನು ಮಾಡುವಾಗ್ಲೂ ಶ್ಲೋಕದಲ್ಲಿ ಅದೇ ಇತ್ತು ಮಾತಾಜಿ. ಋಷಿಗಳಲ್ಲಿ ನಾರದ ಮಹರ್ಷಿ. ಚಲಿಸದ ವಸ್ತುಗಳಲ್ಲಿ, ಹಿಮಾಲಯ. ಹಿಮಾಲಯ. ಕುದುರೆಗಳಲ್ಲಿ, ಉಚ್ಚೈಶ್ರವ. ಉಚ್ಚೈಶ್ರವ. ಮೃಗಗಳಲ್ಲಿ ಸಿಂಹ. ನಾರದ ಮುನಿ, ಹಿಮಾಲಯ, ಉಚ್ಚೈಶ್ರವ, ಸಿಂಹ. ಸರಿ ಇದೆ. ದೈತ್ಯರಲ್ಲಿ ಪ್ರಹ್ಲಾದ. ಹಸುಗಳಲ್ಲಿ ಸುರಭಿ. ಸುರಭಿ. ವಿಜ್ಞಾನದಲ್ಲಿ ಭಗವದ್ಗೀತೆ ಮಾತಾಜಿ. ಅಧ್ಯಾತ್ಮ ವಿದ್ಯೆ. ಕೃಷ್ಣ ವಿಜ್ಞಾನ. ಆಧ್ಯಾತ್ಮಿಕ ಜ್ಞಾನ. ಓಕೆ ಮಾತಾಜಿ. ಮಂತ್ರಗಳಲ್ಲಿ ಓಂಕಾರ. ಓಂಕಾರ. ಇದ್ರಲ್ಲಿ ಗಾಯತ್ರಿ ಮಂತ್ರ ಅಲ್ವಾ? ಆಯ್ತು, ವೆಲ್ ಡನ್. ಎಲ್ಲರೂ ಕರೆಕ್ಟ್ ಆಗಿ ಹೇಳಿದ್ದೀರಾ ಅಂತ ಇದ್ದಾರೆ. ಇಲ್ಲಿಗೆ ಇವತ್ತಿನ ಅಧ್ಯಾಯ ಮುಗಿತಾ ಇದೆ. ಕೃಷ್ಣನು ಅಜ್ಞಾತ ಮತ್ತು ಎಲ್ಲದರ ಮೂಲ. ಅಂದ್ರೆ ಅವನು ಎಲ್ಲದರ ಮೂಲ ಆದ ಕಾರಣನೇ ಅವನು ಎಲ್ಲರಿಗೂ ಕೂಡ ಅಜ್ಞಾತ ಆಗ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ನಮಗೆ ನಮ್ಮ ಹಿರಿಯರ ಬಗ್ಗೆ ಪರಿಪೂರ್ಣವಾಗಿ ಅವ್ರು ಹೇಳಿದ್ರೆ ಮಾತ್ರ ತಿಳಿದಿರುತ್ತೆ ಹೊರತು ಅವ್ರು ಹೇಗಿದ್ರು ಏನ್ ಮಾಡ್ತಿದ್ರು ಅದೆಲ್ಲ ನಾವು ನೋಡಿರೋದಿಲ್ಲ. ಆದ್ರೆ ಹಿರಿಯರು ನಾವು ಚಿಕ್ಕವಾಗಿಂದ ಇವತ್ತಿನವರೆಗೂ ಮಗುವಿನಿಂದ ಇಷ್ಟು ದೊಡ್ಡವರಾಗೋವರೆಗೂ ನಾವೇನೆಲ್ಲ ಮಾಡಿದ್ವಿ, ನಾವ್ ಹೇಗೆಲ್ಲ ಇದ್ವಿ, ಎಲ್ಲವೂ ಕೂಡ ಅವ್ರಿಗೆ ಗೊತ್ತಿರುತ್ತೆ. ಹಾಗೆ ಕೃಷ್ಣ ಅವನು ಮೂಲ ಪುರುಷನಾದ ಕಾರಣ ದೇವತೆಗಳು, ತಪಸ್ವಿಗಳು ಯಾರು ಕೂಡ ಅವನನ್ನ ಪರಿಪೂರ್ಣವಾಗಿ ತಿಳಿದಿಲ್ಲ. ಅದಲ್ಲದೆ ಯಾರು ಕೂಡ ಜ್ಞಾನದಿಂದ, ದಾನದಿಂದ, ತಪಸ್ಸಿನಿಂದ ಅವನ ಅರ್ಥ ಮಾಡ್ಕೊಳ್ಲಿಕ್ಕೂ ಸಾಧ್ಯ ಇಲ್ಲ. ಭಕ್ತರು ಮಾತ್ರ ಭಗವಂತನ ಕೃಪೆಗೆ ಪಾತ್ರರಾದ ಕಾರಣ ಭಗವಂತ ಅವರ ಹೃದಯದಲ್ಲಿ ಅವನು ಹೇಳ್ತಾನೆ, ಅಜ್ಞಾನ ಏನಿದೆ ಅದನ್ನ ತೊಡೆದು ಹಾಕಿ ನಾನು ಅವರ ಹೃದಯದಲ್ಲಿ ಜ್ಞಾನದ ದೀಪವನ್ನು ಬೆಳಗಿಸ್ತೀನಿ ಅಂತ. ಹಾಗೆ ಅವನು ತನ್ನನ್ನ ತಾನು ಜ್ಞಾನವನ್ನ ಕೊಟ್ಟ ಅಂದ್ರೆ ಮಾತ್ರನೇ ನಾವು ಅವನನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಮತ್ತೆ ಶುದ್ಧ ಭಕ್ತಿ ಭಗವದ್ಗೀತೆಯ ಸಾರ. ಅಂದ್ರೆ ಭಗವದ್ಗೀತೆಯ ಸಾರ ಅದು ಚತುಶ್ಲೋಕಿ ಭಗವದ್ಗೀತಾ, 4 ಮುಖ್ಯ ಶ್ಲೋಕಗಳನ್ನ ತಿಳ್ಕೊಂಡ್ವಿ. ಅರ್ಜುನನು ಕೃಷ್ಣನ ಸರ್ವೋಚ್ಚ ಸ್ಥಾನವನ್ನ ಸ್ವೀಕರಿಸ್ತಾನೆ. ಅಂದ್ರೆ ಎಲ್ಲವನ್ನು ಕೇಳಿದ ಮೇಲೆ ಅವನು ಪರಬ್ರಹ್ಮ, ಪರಂಧಾಮ ಅಂತ ಹೇಳಿ ಅವನು ಭಗವಂತನನ್ನ ದೇವೋತ್ತಮ ಪರಮ ಪುರುಷ ಅಂತ ಸ್ವೀಕಾರ ಮಾಡ್ತಾನೆ. ಮತ್ತೆ ಅದಕ್ಕೆ ದೃಢೀಕರಣ ಕೂಡ ಇದೆ ಅಂತ ದೇವತೆಗಳನ್ನ ಅಂದ್ರೆ ಋಷಿ ಮುನಿಗಳ ಒಂದು ಹೆಸರುಗಳನ್ನ ಹೇಳ್ತಾನೆ, ನಾರದ, ದೇವಲ, ಅಸಿತ, ವ್ಯಾಸ ಅಂತ. ಮತ್ತೆ ಶ್ರೀಕೃಷ್ಣನು ತನ್ನ ವಿಭೂತಿಗಳನ್ನ ವಿವರಿಸ್ತಾನೆ. ಅಂದ್ರೆ ಯಾವ್ದ್ರಲ್ಲೆಲ್ಲ ಭಗವಂತ ತಾನು ಆ ವಿಶೇಷವಾದ ಏನೆಲ್ಲ ನಾವು ಹೇಳಿದ್ವಿ, ಚಂದ್ರ, ಸೂರ್ಯ ಅಥವಾ ಸಿಂಹ, ಗರುಡ, ಅದೇ ಕೃಷ್ಣ ಅಂತ ಅವನು ಹೇಳ್ತಿಲ್ಲ. ಅದರಲ್ಲಿ ಒಂದು ಮಹತ್ವ ಇದೆ, ಅದರಲ್ಲಿ ಒಂದು ವಿಶೇಷತೆ ಇದೆ, ಅದರಲ್ಲಿ ಒಂದು ಗ್ರೇಟ್ನೆಸ್ ಇದೆ. ಆ ಗ್ರೇಟ್ನೆಸ್ ಬರ್ತಿರುವಂತದ್ದು ಕೃಷ್ಣನಿಂದ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ನಾವು ಸುಂದರವಾಗಿ ಕಾಣಿಸ್ತಿರುವಂತದ್ದು ಅಥವಾ ಒಂದು ಐಶ್ವರ್ಯದಿಂದ ಕೂಡಿರುವಂತದ್ದು ಏನೇ ಕಂಡ್ರು ಕೂಡ ಅದೆಲ್ಲವೂ ಕೂಡ ಭಗವಂತನ ಒಂದು ಕಿಡಿ, ಅವನ ಒಂದು ಐಶ್ವರ್ಯದ ಕಿಡಿಯಿಂದ ಮಾತ್ರನೇ ಅದು ಅಷ್ಟು ವೈಭವೀಕರಿಸೋದಕ್ಕೆ ಸಾಧ್ಯ ಆಗ್ತಿದೆ ಹೊರತು ಭಗವಂತ ಅವನ ಒಂದು ಕೃಪೆ ಇಲ್ಲದೆ ಅಥವಾ ಅವನ ಒಂದು ಸಹಾಯ ಇಲ್ಲದೆ ಅದು ಆ ರೀತಿ ಕಾಣೋದಕ್ಕೆ ಒಂದು ವಿಶೇಷತೆಯನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಕೊನೆಗೆ ಹೇಳ್ತಾನೆ ಭಗವಂತ, ಇಷ್ಟೆಲ್ಲ ನಾನು ಒಂದೊಂದನ್ನು ಹೇಳೋದ್ರ ಅವಶ್ಯಕತೆ ಇಲ್ಲ, ನಾನು ಪರಮಾತ್ಮನಾಗಿ ಗರ್ಭೋದಕಶಾಹಿ ವಿಷ್ಣುವಾಗಿ ಎಲ್ಲದರಲ್ಲೂ ಕೂಡ ಇದ್ದೀನಿ, ನಾನು ಇಡೀ ಬ್ರಹ್ಮಾಂಡವನ್ನ ಆವರಿಸ್ಕೊಂಡಿದ್ದೀನಿ ಅಂತ ಹೇಳಿ ನಾಳೆ ಭಗವಂತ ತೋರಿಸ್ತಾನೆ ಅದು ಹೇಗೆ ಆವರಿಸ್ಕೊಂಡಿದ್ದಾನೆ ಅಂತ. ನನ್ನ ಒಂದು ಅಂಶ ಅಂತ ಏನಕ್ಕೆ ಹೇಳ್ತಾ ಇದ್ದಾನೆ ಅಂದ್ರೆ ಭಗವಂತನ ಒಂದು ಸ್ವಾಂಶ ವಿಸ್ತರಣೆ ಗರ್ಭೋದಕಶಾಹಿ ವಿಷ್ಣು, ಹಾಗೆ ಹೇಳ್ತಾ ಇದ್ದಾನೆ, ನಾನು ಒಂದೇ ಅಂಶದಿಂದ ಇಡೀ ಜಗತ್ತನ್ನೇ ಆವರಿಸಿದ್ದೀನಿ ಅಂತ. ಇಲ್ಲಿಗೆ ಇವತ್ತಿನ ಅಧ್ಯಾಯ ಮುಗಿದಿದೆ. ಹರೇ ಕೃಷ್ಣ. ಯಾರಿಗಾದ್ರೂ ಪ್ರಶ್ನೆಗಳಿದ್ದಲ್ಲಿ ಕೇಳ್ಬೋದು. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರಿ ಹರಿದಾಸ್ ಠಾಕೂರ್ ಕಿ ಜೈ. ಅಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಮಾತಾಜಿ ತುಂಬಾ ಚೆನ್ನಾಗಿ ವಿವರಿಸಿದ್ರಿ. ಪ್ರತಿ ಒಂದಕ್ಕೂ ಒಂದೊಂದು ಎಕ್ಸಾಂಪಲ್ ಕೊಟ್ಟು ಹೇಳಿದ್ರಿ.